ಪವಿತ್ರಾತ್ಮರ ಭಾಷೆಯನ್ನು ಅರ್ಥ ಮಾಡುವಂಥ ಹೇಳುವಂಥ ಪರಿಸ್ಥಿತಿ ತುಂಬ ಕಮ್ಮಿ. ಪ್ರೈಸ್ ದ ಲಾರ್ಡ್. 1,000 ಪ್ರೀಚರ್ಸ್ ಇದ್ದರೆ ಅದರಲ್ಲಿ ಒಬ್ಬರಿಗೆ ಇರ್ಬೋದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಎಲ್ಲರೂ ನಾವು ಪವಿತ್ರಾತ್ಮಗಾಗಿ ಪ್ರಾರ್ಥಿಸುವ. ಇಂಥ ಭಾಷೆ ನಿಮಗೆ ಬೇಕಾ ಬೇಡವಾ? ಬೇಕು, ಎಲ್ರಿಗೂ ಬೇಕಲ್ಲ. ಸಕಡಂಗ್ ಜಾಯಿನೆ ಅಜ್ಜಿಬೇಚೆ ದೇನೆ ಆಮೇಲೆ ಸಿಂಗಿಂಗ್ ಖರ್ಚೆ ದೇವಾಚೆ ದೇನೆ ಸಾವನಸ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಎಲ್ಲರೂ ನಮ್ಮ 2 ಕರಗಳನ್ನು ತೆರೆದಿಟ್ಟುಕೊಂಡು ಆತ್ಮವರಗಳಿಗಾಗಿ ಪ್ರಾರ್ಥಿಸೋಣ, ಪವಿತ್ರ ಆತ್ಮ ಶಕ್ತಿಗಾಗಿ ಪ್ರಾರ್ಥಿಸೋಣ. ಇದು ದೇವರು ಕೊಟ್ಟಂಥ ಸಮಯ, ಇದು ದೇವರ ಸಮಯ, ನಮ್ದಲ್ಲ. ನಮ್ಮನ್ನು ಇಲ್ಲಿ ದೇವರು ಕರೆತಂದವರು, ಅವರ ಪುತ್ರ ಯೇಸುವಿನ ಕಾಲ ಬಿಡಕ್ಕೆ ನಮಗೆ ಕರೆತಂದವರು, ದೇವರ ಕೃಪೆ ವರದಾನಗಳನ್ನು ನಮ್ಮ ಪಡೆದವರು. ಈ ಕ್ಷಣದಲ್ಲಿ ಎಲ್ಲರೂ ಪವಿತ್ರ ಆತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಮುಂಜಾನೆ ಬೇಗನಾಯೆದ್ದು ಪ್ರಾರ್ಥನೆ ಮಾಡಲು ಕಲಿಸಿ. Thank you Jesus, thank you Lord. ದೇವ ಮಾಡಿದ ಉಪಕಾರಕ್ಕೆಲ್ಲ ಸ್ತುತಿ ಸ್ತೋತ್ರವ ಹಾಡಲು ಕಲಿಸಿ. ಸತ್ಯವಾಕ್ಯವನು ನಿತ್ಯ ಧ್ಯಾನಿಸುತ್ತ ಒಳ್ಳೆಯ ವರ ನೀಡಿ ಒಳ್ಳೆ ಕ್ರಿಸ್ತನಾಗಿ ಹರಸಿ. ಒಳ್ಳೆ ಕ್ರಿಸ್ತನಾಗಿ ಹರಸಿ. ಒಳ್ಳೆ ಕ್ರಿಸ್ತನಾಗಿ ಹರಸಿ. ಒಳ್ಳೆ ಕ್ರಿಸ್ತನಾಗಿ ಹರಸಿ. Thank you Lord Jesus. Let your fire flow upon us, Lord Jesus. Lord Jesus, anoint each and every one, oh Lord Jesus, who are gathered here, Lord Jesus. Let the power of God will come upon us. ಪರಿಶುದ್ಧಾತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಓ ಪರಿಶುದ್ಧಾತ್ಮರೇ, ನನ್ನ ನಿತ್ಯ ಸಹಾಯಕರೇ, ಧೈರ್ಯದ ವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ. ಆತ್ಮರೇ, ಪವಿತ್ರಾತ್ಮರೇ,
ಬಿಡಿಸಿ ಓ ಆತ್ಮರೇ ನನ್ನ ನಿತ್ಯ ಸಹಾಯಕರೇ ಪ್ರಿಯನವರ ನೀಡಿ ಎಲ್ಲ ಭಯದಿಂದ ನನ್ನ ಬಿಡಿಸಿ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸಿ ನನ್ನನ್ನು ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸಿ ನನ್ನನ್ನು ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸಿ ನನ್ನನ್ನು ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸಿ ನನ್ನನ್ನು ಆತ್ಮರೇ. ಅಪ್ಪ ತಂದೆ, ಪ್ರತಿಯೊಬ್ಬರಲ್ಲಿ ನೆಲೆದವರು ಅಪ್ಪ ತಂದೆ ನಿಮ್ಮ ನಾಮದಲ್ಲಿ ಇಲ್ಲಿ ಬಂದು ಸೇರಿದವರು ಅವರೆಲ್ಲ ಬಂಧನಗಳು ಪವಿತ್ರಾತ್ಮರ ಶಕ್ತಿಯಿಂದ ಮುರಿಯಲ್ಪಡಲಿ. ಈ ಲೋಕದ ಬಂಧನಗಳು, ದೇಹದ ದುರುಚ್ಛೆಗಳು, ಲೋಕದ ವ್ಯಾಮೋಹಗಳು ಎಲ್ಲವೂ ಯೇಸುವೇ ನಿಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ಎಲ್ಲವೂ ದಹಿಸಲ್ಪಡಲಿ. Lord Jesus. ಮುಂಜಾನೆ ಬೇಗನಾಯೆ ಪ್ರಾರ್ಥನೆ ಮಾಡಲು ಕಲಿಸಿ ದೇವ ಮಾಡಿದ ಉಪಕಾರಕ್ಕೆಲ್ಲ ಸ್ತುತಿ ಸ್ತೋತ್ರವ ಹಾಡಲು ಕಲಿಸಿ ಮುಂಜಾನೆ ಬೇಗನಾಯೆಂದು ಪ್ರಾರ್ಥನೆ ಮಾಡಲು ಕಲಿಸಿ ದೇವ ಮಾಡಿದ ಉಪಕಾರಕ್ಕೆಲ್ಲ ಸ್ತುತಿ ಸ್ತೋತ್ರವ ಹಾಡಲು ಕಲಿಸಿ ಸತ್ಯವಾಕ್ಯವನ್ನು ನಿತ್ಯ ಧ್ಯಾನಿಸಿ ಬಾಳಲು ವರ ನೀಡಿ ಒಳ್ಳೆ ಕ್ರೈಸ್ತನಾಗಿ ಹರಸಿ ಒಳ್ಳೆ ಕ್ರೈಸ್ತನಾಗಿ ಹರಸಿ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸಿ ನನ್ನನ್ನು ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸಿ ನನ್ನನ್ನು ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ ಅನುಗ್ರಹಿಸಿ ನನ್ನನ್ನು ಆತ್ಮರೇ ಆತ್ಮರೇ ಪವಿತ್ರಾತ್ಮರೇ
ಜನರಿಗೆ ಭಾಷಾ ವರಗಳನ್ನು ಯೇಸು ದಯಪಾಲಿಸ್ತಾ ಇದ್ದಾರೆ. ಇವತ್ತು ಗಿಫ್ಟ್ ಆಫ್ ಟಂಗ್ಸ್ मस्त जणांना जेजू दिते आसा, जिबेच्या द्याने दिते आसा. ह्या वेळार ह्या घडये तुम्ही रिसीव करा. जस्ट रिसीव द ब्लेसिंग ऑफ द होली स्पिरिट. तुमका कोणाक सहाय ती सगळी ह्या वेळार रिसीव करा. पवित्र आत्मे सकत रिसीव करा. डोळे तुमचे दांबा आणि हालेलुया म्हणून तुमचेतल्या सिंगिंग करा. हालेलुया म्हणून सिंग करा. Hallelujah, 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 Hallelujah. let your fire fall. Hallelujah. Praise the Lord. Praise the Lord. ಸ್ವರ ಕೇಳ್ತಾ ಇಲ್ಲ ನಿಮ್ದು? Praise the Lord. Hallelujah. Hallelujah. ನೀವೆಲ್ಲ ಸುಮ್ಮಗಿರಿ. ಕೆಳಗಿದ್ದವರನ್ನು ಸ್ವರ ಕೇಳಿರಿ ನಮಗೆ. Praise the Lord. ಕೆಳಗಿದ್ದವರು ಮಾತ್ರ Hallelujah. Praise the Lord. ಒಂದು ಹಲೋ ಎನ್ನಿ ಕಾಯಬೇಕು. ಹಲೋ ಹಲೋ. Praise the Lord. ಓಕೆ. ನಮಗೆ ಗೊತ್ತಾಗಬೇಕು ನೀವು ಜೀವಂತವಾಗಿದ್ದೀರಿ ಅಂತ ಅಷ್ಟೇ. Praise the Lord. Hallelujah. ದೇವರನ್ನು ಸ್ತುತಿಸಲು ನಾವು ಕೈ ಜೋಡಿಸಬೇಕು ಇವತ್ತು. ಪ್ರೈಸ್ ದಿ ಲಾರ್ಡ್. ಒಬ್ಬರೊಬ್ಬರ ಕೈಗಳನ್ನು ಹಿಡಿದುಕೊಳ್ಳೋಣ. ಸಕ್ಕಡಮಿ ಯಾಕಮಗೆ ಚಾತಮಿದರಿಯ ಒಂದುಗಳಿಗೆ ಕೈಗಳನ್ನು ನೀವು ಹಿಡಿದಂಥ ಕೈಗಳನ್ನು ಎತ್ತಿಕೊಳ್ಳಿ. ಕೆಲವರ ಕೈಗಳು ಎತ್ತಲಿಕ್ಕೆ ಅವರಿಗೆ ಆಗೋದಿಲ್ಲ. ನೀವು ಎತ್ತಿ ಅವರ ಕೈಗಳನ್ನು ಗುಣಪಡಿಸಲಿ. ಅವರು ದೇವರ ಮುಟ್ಟಲಿ ಅವರನ್ನು. ಎರಡು ಕರಗಳನ್ನು ಮೇಲಕ್ಕೆತ್ತಿರಿ ಪ್ರಿಯರೇ. ಈ ಕ್ಷಣದಲ್ಲಿ ನೀವು ಯಾರ ಕೈ ಹಿಡಿದಿದ್ದೀರಿ ಅವರಿಗಾಗಿ ಪ್ರಾರ್ಥಿಸಿರಿ. ಅವರೆಲ್ಲ ಬಂಧನಗಳು ಮುರಿಯಲ್ಪಡಲಿ. ನೀವು ಪ್ರಾರ್ಥಿಸಿದರೆ ಖಂಡಿತ ಇವತ್ತು ಅವರಿಗೆ ಒಳಿತಾಗ್ತದೆ, ಒಳ್ಳೆಯದಾಗ್ತದೆ. ಯಾಕೆಂದರೆ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ಪ್ರಾರ್ಥಿಸುವ ಶಕ್ತಿ ನಿಮಗೆಲ್ಲರಿಗೂ ದೇವರು ಕೊಟ್ಟಿದ್ದಾರೆ. ಪ್ರಾರ್ಥಿಸಿ ಆ ಸಹೋದರಿಗಾಗಿ, ಆ ಸಹೋದರಿಯಾಗಿ. ನಿಮಗೆ ಅವ್ರದ್ದು ಪರಿಚಯ ಇಲ್ಲ ಆಗಬಹುದು, ಆದರೂ ಅವರು ಕೂಡ ದೇವರ ಮಕ್ಕಳೇ. ಅವರಿಗಾಗಿ ಪ್ರಾರ್ಥಿಸಿ. ಯೇಸುವೆ, ಈ ನನ್ನ ಸಹೋದರಿಯನ್ನು, ಈ ಸಹೋದರನನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆ. ಇವರನ್ನು ಬಿಡುಗಡೆಗೊಳಿಸಿ. ಇವತ್ತು ನಿಮ್ಮ ಪವಿತ್ರಾತ್ಮ ಶಕ್ತಿ ಇಳಿದು ಬರಲಿ ಅಪ್ಪ ತಂದೆ ಈ ಸಹೋದರಿಯ ಮೇಲೆ, ಈ ಸಹೋದರನ ಮೇಲೆ ಅಪ್ಪ ತಂದೆ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಅಪ್ಪ ತಂದೆಯೇ. ಯೇಸುವೆ, ಎಲ್ಲ ಕಷ್ಟಗಳು ದೂರವಾಗಲಿ, ರೋಗಗಳು ಗುಣವಾಗಲಿ, ಸೈತಾನನ ಶಕ್ತಿಗಳು ಬಡಿದುಬಿಸಿರಿ ಅಪ್ಪ ತಂದೆಯೇ. ದೇವರ ಶಕ್ತಿ, ದೇವರ ಕೃಪೆ, ದೇವರ ವರದಾನ ಈ ಸಹೋದರರ ಮೇಲೆ, ಈ ಸಹೋದರಿಯ ಮೇಲೆ ಇಳಿದು ಬರಲಿ ಅಂತ ಪ್ರಾರ್ಥಿಸೋಣ. ಎಲ್ಲರೂ ಒಂದುಗಳಿಗೆ ಸ್ತುತಿಸಿರಿ. ಕರಗಳನ್ನು ಎತ್ತಿ ಹಿಡೀರಿ, ಸ್ತುತಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರಿ ಕಲವರದ ಚಂದರಬರಿ ಕರ್ಬಲರ ಕಲ ಜೀಸಸ್, 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 ಜೀಸಸ್. Thank you Lord, thank you Lord, thank you Lord, thank you Lord. Thank you Jesus, praise the Lord, glorify and mighty God. Hallelujah. Worship Lord Jesus. Hallelujah, 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 hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. Hallelujah, 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 hallelujah. Hallelujah, 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 hallelujah. Hirabari karbaga shandarabari karbalari kala Jesus, Jesus, Jesus. Thank you Lord, thank you Lord, thank you Lord, thank you Lord, thank you Lord. Praise the Lord, glorify and mighty God. Hallelujah, worship Lord Jesus. Thank you Lord, 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 thank you Lord. Hallelujah, 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 hallelujah. Hallelujah, 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 hallelujah. Praise the Lord.
ಇವತ್ತಿನ ವಾಗ್ದಾನವಾಗಿದೆ ಯೋಹಾನ 14:14. ಪ್ರೈಸ್ ದಿ ಲಾರ್ಡ್. ಯಾವುದು ವಾಕ್ಯ? ಯೋಹಾನನ ಗ್ರಂಥ 14ನೇ ಅಧ್ಯಾಯ 14ನೇ ವಾಕ್ಯ. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನಂತ ಯೇಸು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು, ನಾನು ಇವತ್ತು ಮಾಡುವಂಥ ಕಾರ್ಯಗಳು ನನ್ನ ಹೆಸರಿನಲ್ಲಿ ನೀನು ಏನೇ ಬೇಡಿದ್ರು ಕೂಡ ಅದನ್ನು ನಾನು ಈಡೇರಿಸುವೇನು ಅಂತ ವಾಗ್ದಾನ ಮಾಡಿದಂಥ ದೇವರಿಗೆ ಒಂದು ಗಟ್ಟಿ ಚಪ್ಪಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಈ ವಾಗ್ದಾನಕ್ಕಾಗಿ ದೇವರನ್ನು ನಾವು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನನ್ನು ಬೇಡಿದ್ರು ಇವತ್ತು ದೇವರು ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಲ್ಪ ನಮಗೂ ಕೂಡ ಕೊಡಲಿ, ನಮಗೂ ಕೂಡ ಪ್ರಾರ್ಥಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 90% ನಿಮಗೆ, 10% ನಮಗೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಎಲ್ಲ ನಿಮಗೆ ದೇವರು ದಯಪಾಲಿಸಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಒಳ್ಳೆಯ ಒಂದು ಗೀತೆಯನ್ನು ದೇವರನ್ನು ಸ್ತುತಿಸಿ ಹಾಡೋಣ. ನಾವು ದೇವರ ವಾಕ್ಯದ ಪ್ರಕಾರ ಯೋಹಾನ 14:14 ಇವತ್ತು ನನ್ನ ಜೀವನದಲ್ಲಿ ನೆರವೇರಿಸಲಿ ಅಂತ ಪ್ರಾರ್ಥಿಸಿ. John 14:14 Jésus a dit au terme de Jésus jari zaudi Jésus edu endili basauni az timoja jevitan jari. Thank you. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಚಪ್ಪಳೆ ತಟ್ಟುತ್ತಾ ಕುಣಿಯುತ್ತಾ ನಲಿಯುತ್ತಾ ಎಲ್ಲರೂ ಮೇಲಿದ್ದವರು ಎಲ್ಲರೂ ಕುಣಿಬೇಕು ಎಂದು ನಲಿಬೇಕು. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮದಲ್ಲಿ ಯೇಸು ರಕ್ತದಲ್ಲಿ ಯೇಸು ನಾಮದಲ್ಲಿ ಯೇಸು ರಕ್ತದಲ್ಲಿ. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಚಪ್ಪಳೆ ತಟ್ಟುತ್ತಾ ಒಂದೊಂದು ಕಾಲೇಜ್ ಹಾಕುತ್ತಾ ಪ್ರಿಯರೇ.
ಯೇಸು ತಪ್ಪಿಸಿದ. ಓ ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಎದುರು ಬಂದರ ಯೆಹೋವ ನೀರೇ ನನ್ನ ನಡೆಸುವ. ಸುಡುವ ಸಮಯ ಬಂದರ ಯೆಹೋವ ನಿಶ್ಚಯವ ಕೊಡುವನ. ಕಷ್ಟಗಳು ಎದುರು ಬಂದರ ಯೆಹೋವ ನೀರೇ ನನ್ನ ನಡೆಸುವ. ಸುಡುವ ಸಮಯ ಬಂದರ ಯೆಹೋವ ನಿಶ್ಚಯವ ಕೊಡುವನು. ಯೇಸು ನಾಮದಲ್ಲಿ ಎಲ್ಲರೂ ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ ಎಲ್ಲರೂ ಕ್ರಮೆ ಬೋಲೋ ಜೈ 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 ಜೈ. ಯೇಸು ನಾಮದಲ್ಲಿ ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅವರು ನಿಲ್ಲಿಸ್ತಿರು ನೋಡಿ, ನೀವು ಸರಿಯಾಗಿ ಯಾವುದೊಂದು ಆ್ಯಕ್ಷನ್ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಸ್ವಲ್ಪ ಕಾಲು ಇಷ್ಟು ಮೇಲೆ ಕೂಡ ಹೋಗಲ್ಲ. ಅಯ್ಯೋ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಬೆಳಿಗ್ಗೆ ಬಂದು ಎಲ್ಲ ಕ್ಲೀನ್ ಮಾಡಿದ್ದಾರೆ ನಮ್ಮ ವಾಲಂಟಿಯರ್ಸ್. ಯಾರಿಗೂ ಅಲ್ಲಿ ಫೆವಿಕಾಲ್ ಹಾಕಲಿಲ್ಲ. ಅಂಟಿಕೊಂಡು ಇರಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಮೇಲಕ್ಕೆ ದೇವರನ್ನು ಎತ್ತಿದ್ರೆ ಮಾತ್ರ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ ಅವರು ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರನ್ನು ನಾವು ಮೇಲಕ್ಕೆ ಎತ್ತಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಏನು ವಾಗ್ದಾನ ಮಾಡಿದ್ದಾರೆ? ಯಾವಾಗ ನೀವು ನನ್ನ ಭೂಮಿಯಿಂದ ಮೇಲಕ್ಕೆತ್ತುತ್ತೀರೋ ನಿಮ್ಮನ್ನು ನಾನು ಮೇಲಕ್ಕೆತ್ತುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನು ದೇವರು ಹೇಳ್ತಾರೆ ನಾನು ನನ್ನಲ್ಲಿಗೆ ಸೆಳೆಯುವೆನು. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮನ್ನು ಯಾರು ಸೆಳೆದದ್ದು? ಯೇಸು ಸೆಳೆದದ್ದ? ಬ್ರದರ್ ಸಾಜಿದ್ ಜೋಸೆಫ್ ಸೆಳೆದದ್ದ? ಅದು ಸುಳ್ಳು ಹೇಳುವುದು. ಅದು ಒಂದು ಪಕ್ಕ ಸುಳ್ಳು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಾಯಲ್ಲಿ ಮಾತ್ರ ಅದು ಹೇಳಿದ್ರಿ, ಒಳಗೆ ಏನೋ ಬೇರೆನೇ ಉಂಟು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮ ಹೃದಯವನ್ನು ನೋಡ್ತಾರೆ, ನಿಮ್ಮ ಮನಸ್ಸನ್ನು ನೋಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವನ್ನು ನೀವು ಮೇಲಕ್ಕೆ ಎತ್ತಂದರೆ, ಇವತ್ತು ನಾವು ಬೆಳಿಗ್ಗೆ ರಾತ್ರಿ ನಾನು ಸಾಧಾರಣ 1 ಗಂಟೆಗೆ ಎದ್ದು ಪ್ರಾರ್ಥಿಸುವಾಗ ರಾತ್ರಿಯಲ್ಲಿ ದೇವರು ಹೇಳಿದಂಥ ವಾಕ್ಯಗಳು, ಇಲ್ಲಿ ಯಾರೆಲ್ಲ ಇವತ್ತು ಬರ್ತಾರೆ ಅವರ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. 1 ಗಂಟೆ ರಾತ್ರಿಯಲ್ಲಿ ನನ್ನನ್ನು ಎಬ್ಬಿಸಿದ್ದಾರೆ ಪ್ರಾರ್ಥಿಸಂತ. ಪ್ರೈಸ್ ದಿ ಲಾರ್ಡ್. ಯಾತಕ್ಕಾಗಿ ನಾನು ಹೇಳಿದೆ, ಈ ಜನರಿಗಾಗಿ ಪ್ರಾರ್ಥಿಸು. ಇವತ್ತು ತುಂಬ ಕಷ್ಟವುಳ್ಳ ಜನರು ಬರ್ತಾರೆ, ರೋಗಗಳುಳ್ಳ ಜನರು ಬರ್ತಾರೆ, ಅವರನ್ನು ನಾನು ಗುಣಪಡಿಸಬೇಕು. ಅದಕ್ಕೆ ಪ್ರಾರ್ಥಿಸು. ರಾತ್ರಿ 1 ಗಂಟೆಗೆ ನಿಮಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ನೀವು ನಿದ್ದೆ ಮಾಡಿದ್ದೀರಾಗಬಹುದು, ಆದರೆ ದೇವರು ನಮ್ಮನ್ನು ಎಬ್ಬಿಸಿದ್ದಾರೆ ನಿಮಗಾಗಿ ಪ್ರಾರ್ಥಿಸಲು ಅಂತ. ಇವತ್ತು ನೀವು ಇಲ್ಲಿ ಬಂದು ಯೇಸುವನ್ನು ಮೇಲಕ್ಕೆತ್ತದಿದ್ರೆ ನಿಮ್ಮನ್ನು ಹೇಗೆ ತಾನೇ ಅವರು ಎತ್ತುವರು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದಕ್ಕೆ ಇಂದು ಒಳ್ಳೆಯ ಗೀತೆ, ಇದು ಗೀತೆ ಒಳ್ಳೆದಿಲ್ವಾ? ಹಲೋ, ಒಳ್ಳೆದುಂಟಾ? ಸಂಗೀತ ಒಳ್ಳೆದುಂಟಾ? ಮ್ಯೂಸಿಕ್ ಎಲ್ಲ ಒಳ್ಳೆದುಂಟಾ? ಆದರೆ ಏನೋ ಪ್ರಾಬ್ಲಮ್ ನಿಮಗೇನೇನು ಪ್ರಾಬ್ಲಮ್ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ತುತಿಸಬೇಕು. ಇವತ್ತು ಯೇಸು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ನಮಗೆ ಆಶೆ ಇದೆ, ಹೌದಲ್ವಾ?
ಖಂಡಿತವಾಗಿ ಇದೆ. ಪ್ರೈಸ್ ದಿ ಲಾರ್ಡ್. ನಮ್ಮದು ಆಸೆ ಇಲ್ಲಿ ಬಂದ ಪ್ರತಿಯೊಬ್ಬರು ಯಾರು ಬರೀ ಕೈಯಲ್ಲಿ ಹೋಗಬಾರದು. ಎಲ್ಲರೂ ದೇವರಿಗೆ ಏನು ಬೇಕಾದ್ದು ದಯಪಾಲಿಸಬೇಕು ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿ ಇದೇ ಗೀತೆ ಬ್ರದರ್ ಹಾಡೋದಲ್ಲ. ಓಕೆ, ಇದೆ. ಯಾಕೆಂದರೆ ಅರ್ಧದಲ್ಲಿ ನಿಲ್ಲಿಸಿದ್ರೆ ಅವರು. ಪ್ರೈಸ್ ದಿ ಲಾರ್ಡ್. ಇಲ್ಲಿದ್ದವರು ಚೆನ್ನಾಗಿ ನಿಮಗೆ ಮೇಲೆ ಅವಕಾಶ ಕೊಟ್ಟಿದ್ದಾರೆ, ಹೌದಲ್ವಾ? ಮತ್ತು ನೀವು ಇಲ್ಲಿ ಸ್ತುತಿಸಿದ್ರೆ ಮಲ್ಲಿ ಎಲ್ಲಿ ಸ್ತುತಿಸುವುದು? ಸ್ಮಶಾನದಲ್ಲಿಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಿಮಗೆ ಅವಕಾಶ ಕೊಟ್ಟಿದ್ದು ನಿಮಗೆ ತುಂಬ ಚೆನ್ನಾಗಿದೆ, ಹೌದಲ್ವಾ? ಅಲ್ಲಿ ಕೆಳಗೆ ಅಂತ ಏನು ಡಿಸ್ಟರ್ಬ್ ಇಲ್ಲ ನಿಮಗೆ ಅಲ್ಲ. ಹಾಗಾದರೆ ಒಳ್ಳೆ ಸ್ತುತಿಸ್ಬೇಕು, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ನನ್ನೊಟ್ಟಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ ಬನ್ನಿ. ಪ್ರೈಸ್ ದಿ ಲಾರ್ಡ್. ಒಳ್ಳೆ ರೀತಿ ಡ್ಯಾನ್ಸ್ ಮಾಡಬೇಕು ಮಾತ್ರ. ಓಕೆ, ಒಳ್ಳೆ ರೀತಿ ಡ್ಯಾನ್ಸ್ ಮಾಡುವವರು ಮಾತ್ರ ಅವಕಾಶ. ಇಬ್ಬರಿಗೆ ನಾನು ಅವಕಾಶ ಕೊಡ್ತೀನಿ ಇಲ್ಲಿ. ಓಕೆ, ಯಾರು ಬರ್ತಾರೆ? ಇಬ್ಬರಿಗೆ ಅವಕಾಶ. ಒಳ್ಳೆ ರೀತಿ ಡ್ಯಾನ್ಸ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಕೆಳಗಿನಿಂದ ಯಾರಾದರೂ ಇದ್ದಾರೆ ಒಳ್ಳೆ ಡ್ಯಾನ್ಸ್ ಮಾಡುವವರು? ಒಳ್ಳೆ ರೀತಿ ಡ್ಯಾನ್ಸ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಬೇಡ ಬ್ರದರ್, ಅಯ್ಯೋ ನೀವು ಕ್ಯಾಪ್ ಹಾಕ್ಕೊಂಡು ಬೇಡ. ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ ಓಕೆ, ಸ್ಟಾರ್ಟ್ ಕಮಾನ್. ಎಲ್ಲರೂ ಗಟ್ಟಿಯಾಗಿ ಪ್ರೈಸ್ ದಿ ಲಾರ್ಡ್. ದೇವರನ್ನು ಸ್ತುತಿಸುವಾಗ ಕ್ಯಾಪ್ ಹಾಕ್ಲಿಕ್ಕೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಹೇಳುವಾಗ ಜಯವು ಕೈಯಲ್ಲಿ. ಯೇಸುನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸುನಾಮದಲ್ಲಿ ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ ಬೋಲೋ ಜೈ 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 ಜೈ. ಯೇಸು ನಾಮದಲ್ಲಿ ಬೋಲೋ ಜೈ 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 ಜೈ. ಯೇಸು ರಕ್ತದಲ್ಲಿ ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಒಂದು ಕಾಲನ್ನು ನೋಡಿ ಸ್ವಲ್ಪ ಹೀಗೆ ಸಕಲ ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ. ಹುಟ್ಟುಕೊಂಡು ನಡೆದು ಯೇಸುವೇ ನಿನ್ನ ನಾಮದಿಂದ. ಸಕಲ ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ. ನಿನ್ನ ಗಾಯದಿಂದ ಕನ್ಫರ್ಮ್ ಮಾಡಿ ಗುಣವಾದೆ. ನಿಮ್ಮ ನಾಮದಿಂದ ಶುದ್ಧನದೇ ಪರಿಶುದ್ಧನದೇ ಯೇಸುವೇ
ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಯೇಸು ಯೇಸು ನಾಮದಲ್ಲಿ ಜಯ ಜಯ ನಮಗೆ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ ಯೇಸು ನಾಮ ನನ್ನ ಬಾಯಲ್ಲಿ ಇಡುವಾಗ ಜಯವು ಕೈಯಲ್ಲಿ ಯೇಸು ನಾಮ ನನ್ನ ಬಾಯಲ್ಲಿ ಇಡುವಾಗ ಜಯವು ಕೈಯಲ್ಲಿ ಯೇಸು ನಾಮ ನನ್ನ ಬಾಯಲ್ಲಿ ಇಡುವಾಗ ಜಯವು ಕೈಯಲ್ಲಿ ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ ಬಿಡುಗಡೆ ನಮಗೆ ಬಿಡುಗಡೆ ನಮಗೆ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ತುಂಬ ಚೆನ್ನಾಗಿ ನೀವು ಆಡಿದ್ದೀರಿ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಈಗ ನಾವು ಇಬ್ಬರು ಮೂವರು ಮಾತ್ರ ನಿಮಗೆ ಚಪ್ಪಾಳೆ ಹೊಡಿಬೇಕಾಗದೆ ಏನಿಲ್ಲ ಬಾರಿ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಇದು ಚಪ್ಪಾಳೆ ಯಾರಿಗಾಗಿ ಹೊಡೆದದ್ದು? ನೀವು ನಿಮಗಾಗಿ, ನಿಮಗಾಗಿ, ನಮಗಾಗಿ, ನಿಮಗಾಗಿ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಇನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಕೈ ನಿಮ್ಮ ಬಲಕ್ಕೆಯನ್ನು ಮೇಲಕ್ಕೆತ್ತೀರಿ. ಹೀಗೆ 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 ಮುಂದೆ ಬರಬೇಕು. ಹೀಗೆ ಪ್ರೈಸ್ ದಿ ಲಾರ್ಡ್. ಅದನ್ನು ಹಾಗೇ ಹಿಂದೆ ತಗೊಂಡೋಗಿ ನಿಮ್ಮ ಬೆನ್ನಿಗೆ ಸ್ವಲ್ಪ ತಟ್ಟಿ ಶಾಬಾಸ್ ಹೇಳಿ. ಶಾಬಾಸ್ ಎಲ್ಲ ಶಾಬಾಸ್. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದೀರಿ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ಖಂಡಿತವಾಗಿ ನೆಲೆಗೊಳ್ಳಿದೆ ನಮ್ಮನಲ್ಲಿ. ಪ್ರೈಸ್ ದಿ ಲಾರ್ಡ್. ಇದೇ ವಾಕ್ಯದಲ್ಲಿ ಗೀತೆ ಇತ್ತು, ಹೌದಲ್ವಾ? ಏನೆಲ್ಲ ನಾವು ಗೀತೆಯಲ್ಲಿ ಹಾಡಿದೆವೋ ಅದೇ ದೇವರ ವಾಕ್ಯವಾಗಿತ್ತು. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೋಹಾನ 14:12 ಹೇಳಲ್ಪಟ್ಟಿದೆ. ಯೋಹಾನ 14:12 ಹೀಗೆ ಹೇಳಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸುವಿನ ವಾಕ್ಯ ಇದು. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸತಸಾಂದುಮುಖ ಸಂಕ ಸತ್ಯವಾಗಿ ಹೇಳ್ತೇನೆ. ನನ್ನಲ್ಲಿ ವಿಶ್ವಾಸವಿಲ್ಲವನು, ಯಾರಲ್ಲಿ? ಯೇಸುವಲ್ಲಿ ಯಾರೆಲ್ಲ ವಿಶ್ವಾಸ ಇಟ್ಟಿದ್ದಾರೋ ಅವರನ್ನು ನಾನು ಸಾಧಿಸುವ ಕಾರ್ಯಗಳನ್ನು ನೀವು ಸಾಧಿಸಬಲ್ಲಿರಿ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಯೇಸು ಈ ಲೋಕದಲ್ಲಿ ಏನೆಲ್ಲ ಅದ್ಭುತ ಮಾಡಿದ್ದಾರೆ ಅದೆಲ್ಲ ಅದ್ಭುತಗಳನ್ನು ನಾವು ಕೂಡ ಮಾಡಬಹುದು. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅಷ್ಟೇ ಏಕೆ, ಅವುಗಳಿಗಿಂತ ಮಹತ್ವವಾದುದನ್ನು ನೀವು ಸಾಧಿಸುವಿರಿ. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುವೆನು, ಒಂದು ಪವಿತ್ರಾತ್ಮನು ನಿಮ್ಮಲ್ಲಿ ಕಳಿಸುವೆನು. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಎಲ್ಲರೂ ನಾವು ಯೇಸುವನ್ನು
ಮಾಡಿದಂಥ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಮಾಡಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವೊಂದು ಮೊನ್ನೆ ಸೆಮಿನಾರನ್ನು ಇಟ್ಟಿದ್ದೀವಿ ಮಂಗಳೂರು ಧರ್ಮ ಪ್ರಾಂತ್ಯದ ಪರವಾಗಿ. ಸಾಧಾರಣ 100 ಜನ ಲೀಡರ್ಸ್ ಬಂದಿದ್ದರು. ಅವರ ಮುಂದೆ ಇದರ ಬಗ್ಗೆ ನಾವೊಂದು ದೇವರ ವಾಕ್ಯ ಹೇಳಿ ಅವರ ಮಧ್ಯದಲ್ಲಿದ್ದ ರೋಗಿಗಳನ್ನು ಕರ್ಕೊಂಡು ಬಂದು ಅವರ ಮಧ್ಯದಲ್ಲಿ ಇದ್ದವರನ್ನು ಅವರ ಮೇಲೆ ಪ್ರಾರ್ಥಿಸಿ ಅವರ ರೋಗಗಳೆಲ್ಲ ಗುಣ ಆಯಿತು. ಪ್ರೈಸ್ ದಿ ಲಾರ್ಡ್. ಯಾರು ನಾವು ಕೈ ಇಡಲಿಲ್ಲ, ನಾವು ಪ್ರಾರ್ಥಿಸಲಿಲ್ಲ. ಅವರೇ ನಿಮ್ಮಲ್ಲಿದ್ದವರಲ್ಲಿ ನಿಮ್ಮ ಯಾವ ರೋಗಗಳು ಇದ್ದರೆ ನಿಮ್ಮನ್ನೇ ಇತರರು ಪ್ರಾರ್ಥಿಸುವಾಗ ಗುಣಪಡಿಸಬಹುದು, ನೀವು ಇತರರನ್ನು ಗುಣಪಡಿಸಬಹುದು. ಪ್ರೈಸ್ ದಿ ಲಾರ್ಡ್. ಅಂಥ ಶಕ್ತಿ ನಮಗೆ ಕೊಟ್ಟಿದ್ದಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಅದರ ಅರಿವಿಲ್ಲ ನಮಗೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ ವಿಶ್ವಾಸವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಯಾವ ರೋಗಗಳು ಕೂಡ ಇದ್ದರೆ ಯೇಸುವಿನ ನಾಮದಲ್ಲಿ ನಾವು ಇತರರನ್ನು ಗುಣಪಡಿಸಬಹುದು. ಪ್ರೈಸ್ ದಿ ಲಾರ್ಡ್. ನೀವು ಇವತ್ತು ಸಾಧಾರಣ ಈಗಲೇ 2,500 ಜನರು ನೀವಿದ್ದೀರಾ. ಪ್ರೈಸ್ ದಿ ಲಾರ್ಡ್. ನೀವು 2,500 ಜನರು ಒಬ್ಬರೊಬ್ಬರಿಗಾಗಿ ಇವತ್ತು ಪ್ರಾರ್ಥಿಸಿದ್ರು 5,000 ಗುಣ ಆಗ್ತಾರೆ. ಹಲೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ. 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 ಅದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸುವ. ಈ ಶಕ್ತಿ ನಮಗೆ ಬೇಕಾ ಬೇಡವಾ? ಬೇಕು. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬರು ಇದನ್ನು ಪಡ್ಕೊಳ್ಬೇಕು. ಜಾನ್ ಚಾಪ್ಟರ್ 14:12 ಕ್ಲೇಮ್ ಮಾಡಿ, ಯೇಸುವೆ ಯೋಹಾನನ ಗ್ರಂಥದಲ್ಲಿ 14ನೇ ಅಧ್ಯಾಯ 12ನೇ ವಚನ ನಾನು ನನಗಾಗಿ ಕ್ಲೇಮ್ ಮಾಡ್ತಾ ಇದ್ದೇನೆ. ಇದು ವಾಕ್ಯವು ನನ್ನಲ್ಲಿ ಇವತ್ತು ನೆರವೇರಲಿ. ಪ್ರೈಸ್ ದಿ ಲಾರ್ಡ್. ನೆರವೇರಲಿ. ಆಮೇಲೆ ಹೇಳಿ. ಆಯಿತು, ನೆರವೇರಿ ಆಯಿತು. ವಿಶ್ವಾಸ ಬೇಕು ನಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಇಂಥ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಇವತ್ತು ದೇವರು ಮಾಡ್ತಾರೆ. ಯಾಕೆಂದರೆ ನಿಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ಗುಣಪಡಿಸುವ ಶಕ್ತಿ ನಿಮ್ಮಲ್ಲಿ ಹರಿಯುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಮಾತ್ರ ಗುಣ ಆಗುವುದಲ್ಲ, ನೀವು ಹೋದ ಮೇಲೆ ಇತರರನ್ನು ಗುಣಪಡಿಸುವಂಥ ಶಕ್ತಿ ದೇವರು ಇವತ್ತು ನಿಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಅದಕ್ಕಾಗಿ 2 ಕರಗಳನ್ನು ಮೇಲಕ್ಕೆತ್ತೋಣ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಅಪ್ಪ ತಂದೆ, ಪ್ರಾರ್ಥಿಸಿ. ಯೇಸುವೆ, ಯೋಹಾನ 14:12 ಜಾನ್ ಚಾಪ್ಟರ್ 14:12 ನನ್ನ ಜೀವನದಲ್ಲಿ ನೆರವೇರಲಿ. ಅಪ್ಪ ತಂದೆಯೇ, ನನ್ನ ಜೀವನದಲ್ಲಿ ನೆರವೇರಲಿ. ನಾನು ಮಾತ್ರ ಗುಣವಾದರೆ ಸಾಲದು, ಇತರರನ್ನು ನಾನು ಗುಣಪಡಿಸಬೇಕಪ್ಪ ತಂದೆ. ಇದು ನೀವು ಮಾಡಿದಂಥ ವಾಗ್ದಾನ ಯೇಸುವೆ. ಇವತ್ತು ನನ್ನಲ್ಲಿ, ನನ್ನ ಸಹೋದರಿಯರ ಮೇಲೆ, ಎಲ್ಲರ ಮೇಲೆ ಇದು ನೆರವೇರಲಿ. ಜಾನ್ ಚಾಪ್ಟರ್ 14:12 ಯೋಹಾನ 14:12 ಇವತ್ತು ನಮ್ಮ ಜೀವನದಲ್ಲಿ ನೆರವೇರಲಿಂದ ಒಂದು ಸ್ತುತಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. 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 ಹೀರಬವರೆ ಕಲವರೆದಾಗ ಶಂದರ ಬರೆ ಕರಬಲರೆ ಕಲ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. 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 ಹೀರಬವರೆ ಕಲ ಜೀಸಸ್. Thank you Lord. 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 Praise you Lord. Glorify mighty God. Hallelujah. Worship Lord Jesus. ಸ್ತುತಿ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿಸುವ, ಕರ್ತನ ನಾಮವ ಹಾಡಿ ಪಾಡಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿಸುವ, ಕರ್ತನ ನಾಮವ ಹಾಡಿ ಪಾಡಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿಸುವ, ಕರ್ತನ ನಾಮವ ಹಾಡಿ ಪಾಡಿಸುವ.
ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಚಪ್ಪಾಳೆ ತಟ್ಟುತ್ತಾ ಕಾಲಿಗೆ ಹಾಕುತ್ತಾ ಯಾಕೋಬಿನ ವಾಮನವರು ರಸಗೊಳ್ಳುವರು, ಸಿಯೋನಿನ ಕರ್ತನಲ್ಲಿ ಹೆಚ್ಚಳ ಪಡುವರು. ಯಾಕೋಬಿನ ವಂಶದವರು ರಸಗೊಳ್ಳುವರು, ಸಿಯೋನಿನ ಕರ್ತನಲ್ಲಿ ಹೆಚ್ಚಳ ಪಡುವರು. ಸ್ತುತಿಗಣ ಮಹಿಮೆಯ ಆತನಿಗೆ ಸಲ್ಲಿಸುತ್ತ ಕರ್ತನ ನಾಮವ ಕೊಂಡಾಡುವ. ಸ್ತುತಿಗಣ ಮಹಿಮೆಯ ಆತನಿಗೆ ಸಲ್ಲಿಸುತ್ತ ಕರ್ತನ ನಾಮವ ಕೊಂಡಾಡುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಮುಂಜಾನೆಯದು ಮೊಳಕಾಲು ಆರಾಧಿಸೋಣ, ಚಚ್ಚಿರುವುದೆಲ್ಲವೂ ಆನಂದ ಪಡುವಣ. ಮುಂಜಾನೆಯದು ಮೊಳಕಾಲು ಆರಾಧಿಸೋಣ, ಚಚ್ಚಿರುವುದೆಲ್ಲವೂ ಆರಾಧಿಸುವಣ. ಶರಣಿನ ಹೂಗಳಂತೆ ಪರಿಮಳ ಬೀರುತ್ತಾ ಕ್ರಿಸ್ತನ ಮಹಿಮೆಯ ಸಾರೋಣ. ಶರಣಿನ ಹೂಗಳಂತೆ ಪರಿಮಳ ಬೀರುತ್ತಾ ಕ್ರಿಸ್ತನ ಮಹಿಮೆಯ ಸಾರೋಣ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಚೆನ್ನಾಗಿ ಕಾಲಿಗೆ ಹಾಕುತ್ತಾ ಪ್ರಿಯರೇ, ಕರಗಳನ್ನು ಮೇಲಕ್ಕೆತ್ತುತ್ತಾ ಸಂತೋಷ ಪಡುವರು, ಹರ್ಷಯ ಔಷಧ ಹೇಳಿದ ದೇವರು. ನಿನ್ನ ಮೊರೆ ಹೊರೆಲ್ಲ ಸಂತೋಷ ಪಡುವರು, ಹರ್ಷಯ ಔಷಧ ಹೇಳಿದ ದೇವರು. ನಮ್ಮ ಪ್ರಾಣ ಜೀವನ ಮಾಡಿದ ಕರ್ತನ ನಮಗೆ ಸ್ತೋತ್ರವು. ನಮ್ಮ ಪ್ರಾಣ ಜೀವನ ಮಾಡಿದ ಕರ್ತನ ನಾಮಕ್ಕೆ ಸ್ತೋತ್ರವು. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ,
ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಹಾಡಿ ಸ್ತುತಿಸುವ ಹಲ್ಲೆಲೂಯಾ 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 ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ 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 ಹಲ್ಲೆಲೂಯಾ 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 ಯೇಸುವೇ 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 ವರೆ ಯರಿ 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 ವರೆ ಬಬ 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 ಹಿರಲ ಬಬ ಬಬ ಶಂದರ ಬರೆ ಕರಬಲರ ಕರ ಜೀಗ ಯೇಸುಯಾ Hallelujah, 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 Hallelujah. ಸೌಖ್ಯದಾತನೇ ನಿಮಗೆ ಆರಾಧನೆ ಮುಕ್ತಿದಾತನೇ ನಿಮಗೆ ಆರಾಧನೆ 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 ಸರ್ವಶಕ್ತನೇ ನಿಮಗೆ ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ ಸರ್ವಶಕ್ತನೇ ನಿಮಗೆ ಆರಾಧನೆ ಮುಕ್ತಿದಾತನೇ ನಿಮಗೆ ಆರಾಧನೆ ಆರಾಧನೆ ಯೇಸು ಆರಾಧನೆ ಆರಾಧನೆ ಯೇಸು ಆರಾಧನೆ ಯೇಸು ಆರಾಧನೆ ಆರಾಧನೆ ಯೇಸು ಆರಾಧನೆ ಹಲ್ಲೆಲೂಯಾ 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 ಯೇಸುವೇ ಹಲ್ಲೆಲೂಯಾ 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 Hallelujah, 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 Hallelujah.
Thank you, Lord, in the praise and the glory. We worship you, Lord. Thank you, Jesus. Thank you, Lord. Praise you, glorify, mighty God. Worship you, Lord Jesus, Jesus. ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಮೌನವಾಗಿ ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಮೌನವಾಗಿ ದೇವರ ವಾಕ್ಯಗಳನ್ನು ಆಲಿಸಿರಿ. ದೇವರು ನಿಮ್ಮ ಹತ್ರ ಮಾತಾಡುವಂಥ ಪ್ರತಿಯೊಂದು ವಾಕ್ಯಗಳನ್ನು ಆಲಿಸಿರಿ. ನಿಮಗೆ ಒಂದು ಶಾಂತ ವಾತಾವರಣವನ್ನು ಯೇಸು ಉಂಟು ಮಾಡಿದ್ದಾರೆ. ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವುಗಳನ್ನು, ನಿಮ್ಮ ಹೃದಯದ ಭಾರಗಳನ್ನು, ನಿಮಗೆ ಬಂದಂಥ ರೋಗ ರುಚಿನಗಳನ್ನು, ಸೋಲುಗಳನ್ನು, ನಿರಾಶೆಗಳನ್ನು ಎಲ್ಲವೂ ನಿಮ್ಮ ಒಳಿತಿಗಾಗಿ ಪರಿಣಮಿಸುತ್ತದೆ. ರೋಮನಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. Romans chapter 8 verse 28. ದೇವರು ಪ್ರತಿಯೊಂದು ಘಟನೆಗಳನ್ನು ನಿಮ್ಮ ಒಳಿತಿಗಾಗಿ ಪರಿಣಮಿಸುವರು. ಯೇಸುವಿನ ನಾಮದಲ್ಲಿ ನೀವು ದೇವರ ಆಲಯಕ್ಕೆ ಕರೆ ಹೊಂದಿದವರು. ನಿಮಗೆಲ್ಲವನ್ನು ದೇವರು ನಿಮ್ಮ ಒಳಿತಿಗಾಗಿ ಪರಿಣಮಿಸ್ತಾರೆ. ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕರಗಳನ್ನು ತೆರೆದಿಟ್ಟುಕೊಂಡು ವಿಶೇಷವಾಗಿ ಆತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಕರಗಳನ್ನು ತೆರೆದಿಟ್ಟುಕೊಳ್ಳಿ. ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ಈ ಲೋಕದಲ್ಲಿ ನೆಲೆಸುವ ಕೇಡಿಗನಿಗಿಂತ ದೇವರು ಕಳಿಸಿದ ಆತ್ಮನ ಶಕ್ತಿ ತುಂಬಾ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಓ ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪ್ಲೀಸ್ ವರ್ಷಿಪ್ ಲಾರ್ಡ್ ಜೀಸಸ್. ನಿನ್ನ ಸಸಿರಿಗೆ ಓಡಿ ನಾ ಬರುವೆ, ನಿನ್ನ ನಾಮ ಮೇರೆರುವೆ, ನಿನ್ನ ಸಸಿರಿಗೆ ಓಡಿ ನಾ ಬರುವೆ, ನಿನ್ನ ನಾಮ ಮೇರೆರುವೆ, ನೀ ಮಾಡಿರುವ ಅದ್ಭುತವೆನಿಸಿ ನಿನ್ನ ಸ್ತುತಿಸುವೆ, ನೀ ಮಾಡಿರುವ ಅದ್ಭುತವೆನಿಸಿ ನಿನ್ನ ಸ್ತುತಿಸುವೆ. ಆರಾಧನೆ 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 ಯೇಸುವೇ, ಆರಾಧನೆ 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 ಯೇಸುವೇ,
ಮೇಲೆಲ್ಲುವೆ ನಿನ್ನ ಸಸಿಗೆ ಓಡಿ ನಾ ಬರುವೆ ನಿನ್ನ ನಾಮ ಮೇಲೆಲ್ಲುವೆ ನೀ ಮಾಡಿರುವ ಅದ್ಭುತ ನಿನ್ನ ಸ್ತುತಿಸುವೆ ನೀ ಮಾಡಿರುವ ಅದ್ಭುತವನ್ನೆಲೆಸಿ ನಿನ್ನ ಸ್ತುತಿಸುವೆ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ನೀನೇ ಯೋಗ್ಯ ಮಹಾಯೋಗ್ಯನು ಯಜ್ಞದರಿವರಿಯೇ ನೀನೇ ಪರಿಶುದ್ಧನು ಮಹಾಪರಿಶುದ್ಧನು ಯೋಗ್ಯನು ನೀನು ನೀನೇ ಯೋಗ್ಯನು ಮಹಾಯೋಗ್ಯನು ಯಜ್ಞದರಿವರಿಯೇ ನೀನೇ ಪರಿಶುದ್ಧನು ಮಹಾಪರಿಶುದ್ಧನು ಯೋಗ್ಯನು ಮಹಾಯೋಗ್ಯನು ಯಜ್ಞದರಿವರಿಯೇ ನೀನೇ ಪರಿಶುದ್ಧನು ಮಹಾಪರಿಶುದ್ಧನು ಯೋಗ್ಯನು ನೀನೊಬ್ಬನೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ Hallelujah. 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 Please be seated.
Praise the Lord. Praise the Lord. Hallelujah. 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 ദൈവസന്നിധിയിൽ ഒന്ന് നിങ്ങളൊന്ന് സന്തോഷിച്ച് ದೇವರ ಸನ್ನಿಧಿಯಲ್ಲಿರುವಾಗ ಒಮ್ಮೆ ಸಂತೋಷದಿಂದ ಕುಳಿತುಕೊಳ್ಳಿ. മനസ്സിൻ്റെ വിഷമങ്ങളും ദുഃഖങ്ങളും എല്ലാം കർത്താവിന് സമർപ്പിച്ച് കഴിഞ്ഞാൽ ಮನಸ್ಸಿನ ವೇದನೆಗಳು ದುಃಖಗಳನ್ನೆಲ್ಲ ಯೇಸುವಿಗೆ ಕೊಟ್ಟು ಬಿಟ್ಟರೆ പിന്നെ നമ്മൾ ആനന്ദിക്കുകയാണ് വേണ്ടത്. ಮತ್ತೆ ನಾವು ಆನಂದಿಸಬೇಕು, സന്തോഷിക്കുകയാണ് വേണ്ടത്. ನಾವು ಸಂತೋಷಿಸಬೇಕು, ദൈവത്തെ മഹത്വപ്പെടുത്തുകയും ആരാധിക്കുകയുമാണ് വേണ്ടത്. ದೇವರನ್ನು ಮಹಿಮೆ ಪಡಿಸಿ ಆತನನ್ನು ಆರಾಧಿಸಬೇಕು. Praise the Lord. Praise the Lord. Hallelujah. 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 സാമുവേൽ പ്രവാചകന്റെ പുസ്തകം 2-ാം അധ്യായം 2-ാം പുസ്തകം 6-ാം അധ്യായം 2 സാമുവേൽ 6ನೇ ಅಧ್ಯಾಯ 22-ാം വാക്യം 22ನೇ ವಾಕ್ಯ. ദാവീദ് രാജാവ് ദാവീദ് രാജನು വാഗ്ദാന പേടകത്തിന്റെ മുമ്പിൽ നൃത്തം ചെയ്ത് ദൈവത്തെ മഹത്വപ്പെടുത്തുന്ന രംഗമാണ്. ವಾಗ್ದಾನದ ಮಂಜೂಷದ ಮುಂದೆ ಕುಣಿದಾಡುತ್ತಾ ದೇವರನ್ನು ಮಹಿಮೆ ಪಡಿಸುವಂತ ದೃಶ್ಯವಾಗಿದೆ. ദൈവത്തിന്റെ സാന്നിധ്യം വിളിച്ചു പറയുന്ന വാഗ്ദാന പേടകം, ದೇವರ ಸಾನ್ನಿಧ್ಯವನ್ನು ತಿಳಿಸುತ್ತಿರುವಂತ ವಾಗ್ದಾನದ ಮಂಜೂಷ. ആ വാഗ്ദാന പേടകം ಈ ವಾಗ್ದಾನದ ಮಂಜೂಷ ഏതോം ഒബായിദ ഏദോമിന്റെ ഭവനത്തിലെ ಒಬೇದ್ಯನಾದಂತ ಏದೋಮ್ ಎನ್ನುವವನ ಮನೆಯಲ್ಲಿ 3 മാസം ഇരുന്നപ്പോൾ 3 ತಿಂಗಳುಗಳ ಕಾಲ ಇದ್ದಾಗ അത് ആ കുടുംബത്തിന് വളരെ അനുഗ്രഹം ലഭിക്കുകയാണ്. ಆ ಮನೆಯವರಿಗೆ ಅದು ಅತಿ ದೊಡ್ಡ ಆಶೀರ್ವಾದಕ್ಕೆ ಎಡೆಯಾಯಿತು. ಕಾರಣ വാഗ്ദാന പേടകം ദൈവത്തിന്റെ സാന്നിധ്യമാണ്. ವಾಗ್ದಾನದ ಮಂಜೂಷದಲ್ಲಿರುವುದು ದೇವರ ಸಾನ್ನಿಧ್ಯವಾಗಿದೆ. അതുകൊണ്ട് തന്നെ ಆದ್ದರಿಂದಲೇ ദാവീദ് ರಾಜನು ആ വാഗ്ദാന പേടകം ಈ ವಾಗ್ದಾನದ ಮಂಜೂಷವನ್ನು ഒദോമിന്റെ ഭവനത്തിൽ നിന്ന് ദാവീദിന്റെ കൊട്ടാരത്തിലേക്ക് കൊണ്ടുവരികയാണ്. ಒಬೇದ್ಯನ ಮನೆಯಿಂದ ದಾವೀದನು ತನ್ನ ಅರಮನೆಗೆ ತಂದ. ദൈവത്തിന്റെ സാന്നിധ്യം നിറഞ്ഞു തുളുമ്പുന്ന വാഗ്ദാന പേടകം, ದೇವರ ಸಾನ್ನಿಧ್ಯ ತುಂಬಿ ತುಳುಕುವಂತ ದೇವರ ವಾಗ್ದಾನದ ಮಂಜೂಷ, അത് ദാവീദിന്റെ കൊട്ടാരത്തിലേക്ക് വരുമ്പോൾ ಅದನ್ನು ದಾವೀದನು ತನ್ನ ಅರಮನೆಗೆ ತಂದಾಗ ಎಲ್ಲವನ್ನು ಮರೆತು ಬಿಟ್ಟು ಎಲ್ಲವನ್ನು ಮರೆತು ತಾನು ರಾಜನಾಗಿದ್ದೇನೋ, ತಾನು ಯಾರು, ಸೇನಾಧಿಪತಿಯಾಗಿದ್ದೇನೋ, ಕುಟುಂಬದ ಯಜಮಾನನಾಗಿದ್ದೇನೋ, ಎಲ್ಲವನ್ನು ಮರೆತು ಬಿಟ್ಟು ಈ ವಾಗ್ದಾನದ ಮಂಜೂಷದ ಎದುರಿನಲ್ಲಿ ನೃತ್യം ചെയ്യുന്ന ദാവീദ് രാജാവ്, ಕುಣಿದಾಡುತ್ತಿರುವಂತ ದಾವೀದರಸನು ദാവീദിനെ നൃത്തം കണ്ടിട്ട് ದಾವೀದನು ಕುಣಿಯುವುದನ್ನು ಕಂಡಾಗ സാവൂളിന്റെ മകൾ മിഖേൽ, ಸೌಲನ ಮಗಳಾದಂತ ಮೀಕೇಳಲು വളരെ അസ്വസ്ഥയായി, ಅವಳು ತುಂಬಾ ಕಳವಳಗೊಂಡಳು. ಇದೇನಿದು, രാജാവ് നൃത്തം ചെയ്യുന്നു, ಒಬ್ಬ ರಾಜನು ಕುಣಿಯುತ್ತಿದ್ದಾನ. ദാവീദ് പറഞ്ഞു, ದಾವೀದನು ಹೇಳಿದ, ഞാൻ നൃത്തം ചെയ്തത് ನಾನು ಕುಣಿದಿರುವುದು ഈ ജനത്തിന്റെ മുമ്പാകെ അല്ല, ಈ ಜನರ ಎದುರಿನಲ್ಲಿ ಅಲ್ಲ, എന്റെ കുടുംബത്തിന്റെ മുമ്പാകെ, ನನ್ನ ಮನೆಯವರ ಎದುರಿನಲ್ಲಿ ಅಲ್ಲ, ഞാൻ നൃത്തം ചെയ്തത് ನಾನು ಕುಣಿದಿರುವುದು ദൈവത്തിന്റെ മുമ്പാകെ, ನನ್ನ ದೇವರ ಎದುರಿನಲ್ಲಾಗಿದೆ. എല്ലാം നൃത്തം ചെയ്ത ദാവീദ്, ಎಲ್ಲವನ್ನು ಮರೆತು ಬಿಟ್ಟು ಕುಣಿದಂತ ದಾವೀದ ಅರಸನು. തുടർന്നുള്ള അധ്യായങ്ങൾ നമ്മൾ മനസ്സിലാക്കുന്നു. ಅದರ ಮುಂದಿನ ಅಧ್ಯಾಯಗಳಲ್ಲಿ ನಾವು ಕಾಣುತ್ತೇವೆ, ദാവീദിന്റെ എല്ലാ പ്രവർത്തനങ്ങളെയും ദൈവം ആശീർവദിച്ചു. ದಾವೀದಿನ ಎಲ್ಲ ಪ್ರವರ್ತನೆಗಳನ್ನು ದೇವರು ಆಶೀರ್ವದಿಸಿದರು. ಆದರೆ ദാവീദിന്റെ നൃത്തത്തെ പരിഹസിച്ച അധിക്ഷേപിച്ച മിഖേൽ, ದಾವೀದನು ಮಾಡಿರುವಂತ ಈ ಕೃತ್ಯವನ್ನು ನಿಂದಿಸಿದಂತ ಅವನ ಹೆಂಡತಿ ಮೀಕೇಳಲು, അവൾ മരണം വരെ ಆಕೆ ಮರಣದ ತನಕ മക്കളില്ലാത്ത ഒരു കുടുംബിനിയായി ജീവിച്ചു എന്നാണ് വേദപുസ്തകം രേഖപ്പെടുത്തുന്നത്. ಮಕ್ಕಳಿಲ್ಲದ ಬಂಜೆಯಾಗಿ ಬದುಕಿದಳು ಎಂದಾಗಿದೆ ಬೈಬಲ್ ನಲ್ಲಿ ಕಾಣುತ್ತಿರುವುದು. Praise the Lord. Praise the Lord. Hallelujah. Hallelujah. ഇത് നമുക്ക് സന്തോഷിക്കേണ്ട സമയമാണ്. ಇಂದು ನೀವು ಸಂತೋಷಿಸಬೇಕಾದ ದಿನವಾಗಿದೆ. ഇത് നമ്മൾ ആനന്ദിക്കേണ്ട സമയമാണ്. ಇಂದು ನೀನು ಆನಂದಿಸಬೇಕಾದಂತ ದಿನ. ഇത് നമ്മൾ മഹത്വപ്പെടുത്തേണ്ട സമയമാണ്. ಇಂದು ನೀನು ಮಹಿಮೆ ಸಲ್ಲಿಸಬೇಕಾದಂತ ದಿನ. നമ്മൾ നൃത്തം ചവിട്ടേണ്ട സമയം. ಇಂದು ನೀನು ಕುಣಿದಾಡಬೇಕಾದ ದಿನ.
നമ്മുടെ ദുഃഖങ്ങളും ನಿನ್ನ ದುಃಖಗಳು, രോഗങ്ങളും ನಿನ್ನ ರೋಗಗಳು, നമ്മുടെ വേദനകളും ನಿನ್ನ ವೇದನೆಗಳು ഒരിക്കൽ ദൈവത്തിന് സമർപ്പിച്ചു കഴിഞ്ഞാൽ, ಒಮ್ಮೆ ನೀನು ದೇವರಿಗೆ ಕೊಟ್ಟು ಬಿಟ್ಟರೆ നമ്മുടെ വിശ്വാസത്തിന്റെ അടുത്ത ഘട്ടമാണ് ನಮ್ಮ ವಿಶ್ವಾಸದ ಮುಂದಿನ ಹೆಜ್ಜೆಯಾಗಿದೆ. നമ്മെ സൗഖ്യപ്പെടുത്തുന്ന, ನಮ್ಮನ್ನು ಗುಣಪಡಿಸುವ, വിടുവിക്കുന്ന, ನಮಗೆ ಬಿಡುಗಡೆ ಕೊಡುವ, നമുക്ക് അഭിഷേകം തരുന്ന, ನಮ್ಮನ್ನು ಅಭಿಷೇಕಗೊಳಿಸುವ ദൈവത്തിന്റെ മുമ്പിലെ ದೇವರ ಮುಂದೆ എല്ലാം മറന്ന് ദൈവത്തെ മഹത്വപ്പെടുത്തുക, ಎಲ್ಲವನ್ನು ಮರೆತು ಬಿಟ್ಟು ಆತನಿಗೆ ಮಹಿಮೆ ಸಲ್ಲಿಸುವುದು, എല്ലാം ദൈവത്തെ സ്തുതിക്കുക. ಎಲ್ಲ ಮರೆತು ದೇವರನ್ನು ಸ್ತುತಿಸಬೇಕು. അഭിഷേകമാണ്, ಅದು ಅಭಿಷೇಕವಾಗಿದೆ, വീണ്ടും ജനനമാണ്, ಅದು ಪುನರ್ಜನನವಾಗಿದೆ, സൗഖ്യമാണ്, ಅದು ಸೌಖ್ಯವಾಗಿದೆ, അത് വിടുതലാണ്. ಅದು ಬಿಡುಗಡೆಯಾಗಿದೆ. ഹല്ലേലൂയ, ಹಾಲೇಲುಯ್ಯ, ഹല്ലേലൂയ, ಹಾಲೇಲುಯ್ಯ, ಹಾಲೇಲುಯ್ಯ. ഇന്ന് ಇಂದು ദൈവത്തിന്റെ സാന്നിധ്യം കൊണ്ട് നിറഞ്ഞിരിക്കുന്ന ದೇವರ ಸಾನ್ನಿಧ್ಯದಿಂದ ತುಂಬಿ ನಿಂತಿರುವ നമ്മുടെ ഈ ധ്യാന കേന്ദ്രം, ನಮ್ಮ ಈ ಧ್ಯಾನ ಮಂದಿರ ദൈവത്തെ മഹത്വപ്പെടുന്ന ധ്യാന കേന്ദ്രം, ದೇವರಿಗೆ ಮಹಿಮೆ ಸಲ್ಲಿಸುವಂತ ಧ್ಯಾನ ಮಂದಿರವಾಗಿದೆ. നാം ഓരോരുത്തരുമാണ് അവിടത്തേക്ക് നന്ദി പറയേണ്ടത്, മഹത്വപ്പെടുത്താൻ. ನಾವು ಪ್ರತಿಯೊಬ್ಬರಾಗಿದ್ದೇವೆ ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕಾದದ್ದು, ಮಹಿಮೆ ಪಡಿಸಬೇಕಾದವರು, ഉള്ളിലുള്ളവരും ಹಾಲಿನ ಒಳಗಡೆ ಇದ್ದವರು, ഇതിന് വെളിയിലിരിക്കുന്നവരും, ಇದರ ಹೊರಗಡೆ ಕುಳಿತವರು, അനേകരെ ദൈവം കൊണ്ടുവന്നിട്ടുണ്ട്. ನಿಮ್ಮಲ್ಲಿ ಅನೇಕರನ್ನು ದೇವರು ತಂದಿದ್ದಾರೆ. ദൈവത്തെ മഹത്വപ്പെടുത്തുക, ದೇವರಿಗೆ ಮಹಿಮೆ ಪಡಿಸಲು നമ്മുടെ കെട്ടുകൾ അഴിയട്ടെ, ನಮ್ಮ ಕಟ್ಟುಗಳು ಬಿಚ್ಚಲ್ಪಡಬೇಕು, രോഗങ്ങൾ മാറട്ടെ, ನಮ್ಮ ರೋಗಗಳೆಲ್ಲ ಗುಣವಾಗಬೇಕು, കഷ്ടങ്ങൾ മാറട്ടെ, ನಮ್ಮ ತೊಂದರೆಗಳೆಲ್ಲ ನೀಗಬೇಕು, നമ്മുടെ സാമ്പത്തിക തകർച്ചകൾ മാറട്ടെ, ಆರ್ಥಿಕವಾದ ನಮ್ಮ ಸೋಲುಗಳೆಲ್ಲ ನೀಗಬೇಕು, നമ്മുടെ എല്ലാ ബന്ധനങ്ങളിൽ നിന്ന് വിടുതൽ ലഭിക്കും, ಎಲ್ಲ ರೀತಿಯ ಬಂಧನಗಳಿಂದ ನಾವು ಬಿಡುಗಡೆ ಪಡೆಯಬೇಕು, അന്ധകാര ശക്തികളോട് നമുക്ക് പോരാടാം, ಅಂಧಕಾರದ ಶಕ್ತಿಯೊಂದಿಗೆ ನಾವು ಹೋರಾಡಬೇಕು. നമ്മുടെ ദൈവം നമ്മോടുകൂടെ വസിക്കുന്നവനാണ്. ನಮ್ಮ ದೇವರು ನಮ್ಮ ಜೊತೆಯಲ್ಲಿ ವಾಸಿಸುವವರಾಗಿದ್ದಾರೆ. God is Emmanuel. ದೇವರು ಇಮ್ಮಾನುವೇಲ್, ദൈവം നമ്മോടുകൂടെ, ದೇವರು ನಮ್ಮೊಂದಿಗೆ, ദൈവം എന്നോടുകൂടെ, ದೇವರು ನನ್ನೊಂದಿಗೆ. ദൈവത്തിന്റെ അനുഗ്രഹം, ದೇವರ ಆಶೀರ್ವಾದ അവിടുന്ന് വാരി വിതറുന്ന നിമിഷമാണ്. ಆತನು ಹೇರಳವಾಗಿ ನಮ್ಮ ಮೇಲೆ ಸುರಿಸುವಂತ ದಿನಗಳಾಗಿತ್ತು. നമുക്കൊന്ന് കരങ്ങൾ നെഞ്ചോട് ചേർത്ത് വെക്കാം. ಎಲ್ಲರೂ ನಿಮಿಷ ಕೈಗಳನ್ನು ಎದೆಯ ಮೇಲೆ ಇಟ್ಟುಕೊಳ್ಳಿ. ദൈവത്തിന്റെ ದೇವರ വലിയ സാന്നിധ്യത്തിന്റെ അഭിഷേകം കൊണ്ട് നമുക്ക് നിറയപ്പെടാം. ಅತಿ ದೊಡ್ಡ ಸಾನ್ನಿಧ್ಯದ ಅಭಿಷೇಕದಿಂದ ತುಂಬೋಣ. ആരോഗ്യം കൊടുക്കണം, അപകടങ്ങൾ, ആപത്തുകൾ, രോഗങ്ങൾ, അസ്വസ്ഥതകളെല്ലാം ഹല്ലേലൂയ, Hallelujah. 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 We're going to learn. This is very important when we are learning how to defend different strategies of devil. ನೋಡಿ, ನಾವು ಬೇರೆ ಬೇರೆ ರೀತಿಯಲ್ಲಿ ಪೈಶಾಚಿಕವಾದ ಶಕ್ತಿಯೊಂದಿಗೆ ಹೇಗೆ ಹೋರಾಡಬೇಕು ಎನ್ನುವುದನ್ನು ನಾವು ಮುಖ್ಯವಾಗಿ ತಿಳಿದುಕೊಂಡಿರಬೇಕು. For example, ಉದಾಹರಣೆಗೆ how to defend the fear. ನಮ್ಮಲ್ಲಿ ಹೇಗೆ ಭಯ ಬರುವುದು, In our understanding, how to defend the fear. Defend the fear with courage. ನೋಡಿ, ಧೈರ್ಯದಿಂದ ಭಯವನ್ನು ಹೇಗೆ ಹೊರಗಟ್ಟಬೇಕು ಎನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. It's not true. ಅದು ನಿಜವಾ? You cannot defend fear with courage. ಧೈರ್ಯದಿಂದ ಭಯವನ್ನು ಹೊರಗಟ್ಟಲಿಕ್ಕಾಗಿ ಆಗುತ್ತದೆಯಾ? Perfect love casteth away fear. ನೋಡಿ, ಪೂರ್ಣವಾದ ಪ್ರೀತಿ ಭಯವನ್ನು ಹೊರಗಟ್ಟುತ್ತದೆ. So if you want the fear to cast out, ಭಯವನ್ನು ಹೊರಗಟ್ಟಲು ಬಯಸುವುದಾದರೆ you have to operate love in you. ನಿನ್ನಲ್ಲಿ ನೀನು ಪ್ರೀತಿ ಬೆಳೆಸಬೇಕು. Operating God's love in us ದೇವರ ಪ್ರೀತಿ ನಮ್ಮಲ್ಲಿ ಇದ್ರೆ is the reason why the fear. ಮತ್ತೆ ಯಾಕೆ ಭಯ? Hallelujah. ಹಲ್ಲೆಲೂಯಾ. We think that fear is coming, so I have to be very courageous. ನೋಡಿ, ಭಯ ಬರುವಾಗ ನಾವು ಹೇಳ್ತೇವೆ ನಾನು ತುಂಬಾ ಧೈರ್ಯಶಾಲಿ. You cannot. ನಿನ್ನಿಂದ ಆಗುವುದಿಲ್ಲ.
By courage you cannot cast out fear. ಧೈರ್ಯ ಇದ್ರೆ ಭಯವನ್ನು ಹೊರಗಟ್ಲಿಕ್ಕೆ ಆಗೋದಿಲ್ಲ. Read this verse and then you will understand this. ಈ ವಾಕ್ಯವನ್ನು ನಾವು ಓದೋಣ, ಆವಾಗ ನಮಗದು ಅರ್ಥವಾಗ್ತದೆ. This is 1 John. 1 ಯೋಹಾನ. This is a very important verse. You can maybe read this, then you will understand this. ಇದು ಅತಿ ಮುಖ್ಯವಾದದ್ದು. ಇದನ್ನು ನಾವು 1 John chapter 4. 1 ಯೋಹಾನ 4ನೇ ಅಧ್ಯಾಯ verse 18. 18ನೇ ವಾಕ್ಯ. 1 John 4:18. 1 ಯೋಹಾನ 4:18. There is no fear in love. ಪ್ರೀತಿಯಲ್ಲಿ ಭಯಕ್ಕೆ ಎಡೆ ಇಲ್ಲ. But perfect love ಪೂರ್ಣವಾದ ಪ್ರೀತಿ casts out fear. ಭೀತಿಯನ್ನು ಹೊರಗಟ್ಟುತ್ತದೆ. Read that verse very carefully. ಗಮನವಿಟ್ಟು ಆಲಿಸಿ. There is no fear in love. ಪ್ರೀತಿಯಲ್ಲಿ ಭಯಕ್ಕೆ ಎಡೆ ಇಲ್ಲ. Perfect love ಪೂರ್ಣವಾದ that ಪ್ರೀತಿ casts away the fear. ಭೀತಿಯನ್ನು ಹೊರಗಟ್ಟುತ್ತದೆ. When you get fear, it is not Bible says you pray and cast out fear. ನೋಡಿ, ಭಯ ನಿನ್ನಲ್ಲಿದ್ರೆ ಬೈಬಲ್ ಹೇಳುತ್ತಾ ಇದೆ, ಭಯವನ್ನು ಹೊರಗಟ್ಲಿಕ್ಕೆ ಆಗುದಿಲ್ಲ. When you are scared, it's not Bible say you have to be very courageous so that you can flee fear. ನೋಡಿ, ನಿನ್ನಲ್ಲಿ ಭಯ ಇದ್ರೆ ಬೈಬಲ್ ಹೇಳ್ತಾ ಇದೆ ಅದು ನಿನ್ನಲ್ಲಿ ಭಯಪೂರಿತವಾಗಿರುವುದು. When fear comes, ಯಾವಾಗ ಭಯ ಬರುತ್ತದೆಯೋ you have to defend the fear with the love. ಪ್ರೀತಿಯಿಂದ ಭೀತಿಯನ್ನು ಹೊರಗಟ್ಟಬೇಕು. When the love of God increase, ದೇವರ ಪ್ರೀತಿ ಹೆಚ್ಚುತ್ತಿರುವಂತೆ fear will flee from us. ಭಯವು ನಮ್ಮಿಂದ ಬಿಟ್ಟು ಹೋಗ್ತದೆ. Hallelujah. ಹಾಲೆಲೂಯಾ. Say louder. Hallelujah. ಎಲ್ಲರೂ ಗಟ್ಟಿಯಾಗಿ ಹೇಳಿ. How to cast out the fear? ಭಯವನ್ನು ಹೇಗೆ ಹೊರಗಟ್ಟುವುದು? Love. ಪ್ರೀತಿ. Perfect love. ಪೂರ್ಣ ಪ್ರೀತಿ. Which love it's talking about? ಯಾವ ಪ್ರೀತಿಯಾಗಿದೆ ಅದು? Love of God. ದೇವರ ಪ್ರೀತಿ. The agape love. ದೇವರ ಪ್ರೀತಿ. There are 3 loves in the Bible. ಬೈಬಲ್ ನಲ್ಲಿ 3 ರೀತಿಯ ಪ್ರೀತಿಗಳಿದೆ. One is eros. ಒಂದು ಇರೋಸ್. Eros means ಇರೋಸ್ ಅಂದ್ರೆ emotional love. ನೋಡಿ, ಇಮೋಷನಲ್ ಆದಂತ Other one ಪ್ರೀತಿ. is philo. ಇನ್ನೊಂದು ಫಿಲೋ. Phileo. ಫಿಲಿಯೋ. Philomon. Philomena. It's all from philia. ಎಲ್ಲ ಬಂದಿರೋದು ಫಿಲಿಯದಿಂದ. Phila. Philomena. Saint Philomena Church we have now. ನಿಮ್ಗೆ ಗೊತ್ತಲ್ಲ ಸೆಂಟ್ ಫಿಲೋಮಿನಾ ಚರ್ಚ್. Mysore. So philo. Filio. Second love is called filio. ಎರಡನೆಯ ಪ್ರೀತಿ ಫಿಲಿಯೋ. That's a brotherly love. ಅದಾಗಿದೆ ಸಹೋದರ ಪ್ರೀತಿ. And third love is agape love. ಮೂರನೇ ಪ್ರೀತಿ ಅಗಾಪೆ ಪ್ರೀತಿ. Eros is there. Eros. ಇರೋಸ್. Now you know why Jesus asked Peter 3 times, do you love me, love me, love me? ನಿಮ್ಗೆ ಗೊತ್ತಲ್ವಾ, ಯೇಸು ಸ್ವಾಮಿ ಪೇತ್ರನಲ್ಲಿ 3 ಬಾರಿ ಕೇಳಿದ್ರು, ನೀನು ನನ್ನ ಪ್ರೀತಿಸುತ್ತಿದ್ದೀಯಾ, ಪ್ರೀತಿಸುತ್ತಿದ್ದೀಯಾ, ಪ್ರೀತಿಸುತ್ತಿದ್ದೀಯಾ? Do you love me, love me, love me? ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ, Why Jesus ಪ್ರೀತಿಸುತ್ತಿದ್ದೀಯಾ? has to ask 3 times? ಯಾಕೆ ಯೇಸು ಸ್ವಾಮಿ 3 ಬಾರಿ ಕೇಳಿರುವುದು? Each time Jesus is asking, where are you now? ಎಲ್ಲ ಸಮಯ ಯೇಸು ಕೇಳ್ತಾರೆ, ನೀನು ಎಲ್ಲಿದ್ದೀಯಾ? Are you in Eros? Are you in Filio? Are you in agape? ನೀನು ಇರೋಸ್ನಲ್ಲಿದ್ದೀಯಾ, ಫಿಲಿಯಾದಲ್ಲಿದ್ದೀಯಾ, ಅಗಾಪೆಯಲ್ಲಿದ್ದೀಯಾ? If you read in Malayalam or in Kannada, everything is love. In English also it is love. Do you love me? Do you love me? Do you love me? But in Greek, it is you have filio on me, or you have eros on me, or you have agape on me. ನಿಮ್ಗೆ ಗೊತ್ತಲ್ವ, ನಾವು ಕನ್ನಡದಲ್ಲಿ ಓದಿದ್ರು, ಮಲಯಾಳದಲ್ಲಿ, ಇಂಗ್ಲಿಷ್ನಲ್ಲಿ, ಯಾವ ಭಾಷೆಯಲ್ಲಿ ಓದಿದ್ರು ಪ್ರೀತಿಗೆ ಪ್ರೀತಿ ಅಂತ ಹೇಳ್ತೇವೆ. ಆದರೆ ಗ್ರೀಕಿನಲ್ಲಿ ಈ 3 ಪದವಾಗಿದೆ ಪ್ರೀತಿಗೆ ಉಪಯೋಗಿಸುವುದು. Eros. ಇರೋಸ್. Emotional attachment. ಇಮೋಷನಲ್ ಆದಂತ ಪ್ರೀತಿ. Hallelujah. Something flesh. ಅಂತ ಹೇಳಿದ್ರೆ ಮಾಂಸಮಯವಾದದ್ದು. Hallelujah. ಹಾಲೆಲೂಯಾ. The other one is ಇನ್ನೊಂದು filio. ಫಿಲಿಯೋ. I have filio to Annamma. ನನಗೆ ಅಂತ ಹೇಳಿದ ಸಹೋದರ ಪ್ರೀತಿ. Hallelujah. ಹಾಲೆಲೂಯಾ. But I have filio to all. ನಾನು ಎಲ್ಲರಲ್ಲೂ ನನಗೆ ಫಿಲಿಯೋ You have ಇದೆ. filio with me. That's why you are calling me brother. ನಿಮಗೆ ನನ್ನ ಮೇಲೆ ಪ್ರೀತಿ ಇರುವುದರಿಂದಲೇ ನೀವು ನನ್ನನ್ನು ಬ್ರದರ್ ಅಂತ ಕರೆಯುತ್ತೀರಿ. Hallelujah. ಹಾಲೆಲೂಯಾ. That's filio. ಅದು ಫಿಲಿಯೋ. But there is another one. ಆದ್ರೆ ಇನ್ನೊಂದು ಇದೆ. It's called agape. ಅದಾಗಿದೆ ಅಗಾಪೆ. It's unconditional love. ಅಂತ ಹೇಳಿದ್ರೆ ಮಿತಿ ಇಲ್ಲದ ಪ್ರೀತಿ. Unconditional love. ಮಿತಿ ಇಲ್ಲದ ಪ್ರೀತಿ.
not expecting anything, ಯಾವುದನ್ನು ಅಂಗೀಕರಿಸುವುದಿಲ್ಲ, not expecting anything, ಯಾವುದನ್ನು ಅಂಗೀಕರಿಸುವುದಿಲ್ಲ still loving. ಅಂತ ಹೇಳಿದ್ರೆ ಇವಾಗಲೂ ಪ್ರೀತಿಸುವುದು. It is called unconditional love. ಅದಾಗಿದೆ ಮಿತಿ ಇಲ್ಲದ It is ಪ್ರೀತಿ. called agape love. ಅದಾಗಿದೆ ಅಗಾಪೆ ಪ್ರೀತಿ. John is talking about the agape love. ಸಂತ ಯೋಹಾನನು ಪಡೆದಿರುವುದು ಅಗಾಪೆ ಪ್ರೀತಿ. 1 John 4:13 he says, 1 ಯೋಹಾನ 4:18 ಹೇಳುತ್ತಿರುವುದು, if you want to come out of fear, ನಿನ್ನಿಂದ ಭಯ ತೊಲಗಿಸಬೇಕಾ, when perfect love comes, ಪೂರ್ಣವಾದ ಪ್ರೀತಿ ಬರುವಾಗ, say that word, perfect love. ಪೂರ್ಣ ಪ್ರೀತಿ ಹೇಳಿ, Louder, louder. ಹೇಳಿ. Perfect love. ಪೂರ್ಣವಾದ ಪ್ರೀತಿ. It's not talking about love. ಪ್ರೀತಿಯ ಬಗ್ಗೆ ಅಲ್ಲ ಹೇಳ್ತಿರುವುದು. Coming into the perfection of love. ನೋಡಿ, ಪ್ರೀತಿಯ ಪೂರ್ಣತೆ. Hallelujah. ಹಲ್ಲೆಲೂಯಾ. Coming into the perfection of love. ಪ್ರೀತಿಯ ಪೂರ್ಣತೆಯೆಡೆಗೆ. You can't reach the perfection of a love in one day. ಒಂದು ದಿನದಿಂದ ಪೂರ್ಣ ಪ್ರೀತಿಗೆ ಬರ್ಲಿಕ್ಕೆ ಆಗುವುದಿಲ್ಲ. Loving, 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 loving. Not laughing. You are laughing now. Loving, 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 loving. You are moving into the perfection of love. ನೋಡಿ, ಪ್ರೀತಿಸಿ 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 ಪೂರ್ಣ ಪ್ರೀತಿಸಿ 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 ಪೂರ್ಣ ಪ್ರೀತಿಗೆ ಬರುತ್ತೇವೆ. Hallelujah. Hallelujah. One day overnight you are coming in the presence of the Lord. Lord, I want to be the perfection of love. No. ಒಂದು ದಿನ ದೇವರ ಪ್ರೀತಿಯನ್ನು ಪಡೆಯುವಾಗ, ದೇವರೇ ನಾನು ಪೂರ್ಣ ಪ್ರೀತಿಗೆ ಬಂದೆ ಅಲ್ಲ. Love is a journey. ನಿನ್ ಪ್ರೀತಿ ಎನ್ನುವುದೊಂದು ಪ್ರಯಾಣ. Loving God is a journey. ದೇವರ ಪ್ರೀತಿಯ ಒಂದು ಪ್ರಯಾಣ. It's a journey. ಒಂದು ಪ್ರಯಾಣ. You have to love Him. ನೀನು ಆತನನ್ನು ಪ್ರೀತಿಸು. Do you know what's the next verse says? ಮುಂದಿನ ವಾಕ್ಯದಲ್ಲಿ ಹೇಳುತ್ತಿರುವುದು, Next verse says, ಮುಂದಿನ ವಾಕ್ಯದಲ್ಲಿ ಹೇಳುತ್ತಿರುವುದು, He has loved us first. Verse 19. 19ನೇ ವಾಕ್ಯ, ದೇವರು It was initially we were reading verse number 18, 1 John chapter 4. Now we are reading verse number 19. 1 ಯೋಹಾನ 4:19 ಈಗ ಓದೋಣ. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದರಿಂದಲೇ ನಾವು ಪ್ರೀತಿಸುತ್ತೇವೆ. Okay, we loved because He loved us first. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದರಿಂದಲೇ ನಾವು ಆತನನ್ನು ಪ್ರೀತಿಸುತ್ತೇವೆ. We loved Him ನಾವು ಆತನನ್ನು because He ಪ್ರೀತಿಸುತ್ತೇವೆ has loved us first. ಏಕೆಂದ್ರೆ ಆತನು ನಮ್ಮನ್ನು ಮೊದಲು ಪ್ರೀತಿಸಿದನು. Hallelujah. Hallelujah. It's not like, God, I love you. God, I love you. One day I was saying, God, I love you. God, I love you. No. He has loved us first. ನೋಡಿ, ಒಂದಿನ ನಾನು ಹೇಳ್ತೇವೆ, ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಲ್ಲಲ್ಲ, ಪ್ರೀತಿಸುತ್ತೇನೆ ಅದಲ್ಲ. ಆತನು ಮೊದಲು ನಮ್ಮನ್ನು ಪ್ರೀತಿಸಿದ. Hallelujah. He has loved us first. ಆತನು ನಮ್ಮನ್ನು ಮೊದಲು ಪ್ರೀತಿಸಿದ. And He is expecting our response towards His love. ನಂತರ ಈ ಪ್ರೀತಿಯ ಮರುತ್ತರಕ್ಕಾಗಿ ಆತನು ಕಾಯುತ್ತಿದ್ದಾನೆ. He has loved us. ಆತನು ನಮ್ಮನ್ನು ಪ್ರೀತಿಸಿದನು. From that love we are loving Him. ಮೊದಲು ಆತನು ನಮ್ಮನ್ನು ಪ್ರೀತಿಸಿದ್ದರಿಂದ. Hallelujah. Hallelujah. He has loved us first. Say that loudly. ಎಲ್ಲರೂ ಗಟ್ಟಿಯಾಗಿ ಹೇಳಿ, ಮೊದಲು. He has loved us first. ಮೊದಲು ಆತನು ನಮ್ಮನ್ನು ಪ್ರೀತಿಸಿದನು. Then we are loving Him. ನಂತರ ನಾವು ಆತನನ್ನು ಪ್ರೀತಿಸುತ್ತೇವೆ. Hallelujah. Hallelujah. It's not that we are loving Him. ನೋಡಿ, ನಾವು ಆತನನ್ನು ಪ್ರೀತಿಸಿದರಲ್ಲಿ ಅಲ್ಲ. It is true that we are loving Him. ನೋಡಿ, ಸತ್ಯ, ನಾವು ಆತನನ್ನು ಪ್ರೀತಿಸುತ್ತೇವೆ. But He has loved us first. ಆದರೆ ಆತನು ನಮ್ಮನ್ನು ಮೊದಲು ಪ್ರೀತಿಸಿದ. Hallelujah. 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 From His love we are loving Him. ನೋಡಿ, ಆತನ ಪ್ರೀತಿಯಿಂದಲೇ ನಾವು ಆತನನ್ನು ಪ್ರೀತಿಸುವುದು. The first investment was from God. ಮೊದಲು ನಾವು ದೇವರಿಂದಾಗಿದೆ ಪಡೆದದ್ದು. He invested the love. ಆತನ ಮೊದಲ ಪ್ರೀತಿಯನ್ನು He was sowing the seed. ಆತನ ಬೀಜ ನಟ್ಟ. From that seed, ಆ ಬೀಜದಿಂದ the fruit love is coming. ಪ್ರೀತಿಯ ಫಲಗಳು ಬಂತು. Love is not an effort. ನೋಡಿ, ಪ್ರೀತಿ ಎನ್ನುವುದು It is the fruit. ಅದೊಂದು ಫಲವಾಗಿದೆ. Say that with me. Love is not an effort. ನೋಡಿ, ಎಲ್ಲರೂ ಸೇರಿ ಹೇಳಿ, ಪ್ರೀತಿ ಎನ್ನುವುದು. If you are taking effort to be loved or getting loved, ನೋಡಿ, ನಾವು ಪ್ರೀತಿಯನ್ನು ಪಡೆಯುವಾಗ, if you are trying to get love by effort, then it is not from God. ನೋಡಿ, ಪ್ರಯತ್ನದಿಂದ ಪ್ರೀತಿಯನ್ನು ನಾವು ಪಡೆದರೆ ಅದು ದೇವರಿಂದ ಬರುವುದಲ್ಲ. Love is not effort, but it is fruit. ನೋಡಿ, ಪ್ರೀತಿ in Galatians chapter 5, we read the fruit of the Spirit. Yeah. The first fruit is what, Annama? ಪ್ರೀತಿ. What is the love? ಪ್ರೀತಿ ಎಂದರೇನು?
Fruit of the Spirit. ಪವಿತ್ರಾತ್ಮರ ಸತ್ಫಲಗಳು. Come on. Fruit of the Spirit. ಪವಿತ್ರಾತ್ಮರ ಸತ್ಫಲಗಳು. Not effort of human. ನೋಡಿ, ಮನುಷ್ಯನ ಪ್ರಯತ್ನವಲ್ಲ. Not effort of man. ಮನುಷ್ಯನ But it is ಪ್ರಯತ್ನವಲ್ಲ. the fruit of Jesus, fruit of God, fruit of the Holy Spirit. ಅದು ದೇವರ ಸತ್ಫಲ, ಪವಿತ್ರಾತ್ಮರ ಫಲವಾಗಿದೆ. That's why it stand against fear. ಆದ್ದರಿಂದಲೇ ಅದು ಭಯಕ್ಕೆ ಎದುರು ನಿಂತಿರುವುದು. Hallelujah. ಹಲ್ಲೆಲೂಯಾ. Say that again. ಆದ್ದರಿಂದಲೇ ಈ ಪ್ರೀತಿ ಮನುಷ್ಯನ ಪ್ರಯತ್ನವಲ್ಲ, ಅದು ದೇವರಿಂದ ಬಂದಿರುವುದು. ಆದ್ದರಿಂದಲೇ ಅದು ಪಿಶಾಚಿಗೆ ಎದುರು ನಿಲ್ಲುವುದು. Hallelujah. Hallelujah. What it is from you won't sustain before devil. ನೋಡಿ, ನಿನ್ನಲ್ಲಿ ಏನಿದೆಯೋ ಅದೆಲ್ಲ ಪಿಶಾಚಿಗೆ ಎದುರು ನಿಲ್ಲುವುದು. What it is from God only will sustain before devil. ನೋಡಿ, ದೇವರಿಂದ ಏನು ಬರುತ್ತದೆಯೋ ಅದಾಗಿದೆ ಪಿಶಾಚಿಗೆ ಎದುರು ನಿಲ್ಲುವುದು. Hallelujah. Hallelujah. What is from God? ದೇವರಿಂದ ಬಂದಿರುವುದು The love of God. ದೇವರ ಪ್ರೀತಿ. Lift your hand and say love of God. ಎಲ್ಲರೂ ಗಟ್ಟಿ ಹೇಳಿ, ದೇವರ ಪ್ರೀತಿ. Fruit of the Spirit. ಪವಿತ್ರಾತ್ಮರ ಫಲಗಳು. What is the fruit of the Spirit? ಯಾವುದಾಗಿದೆ ಪವಿತ್ರಾತ್ಮರ ಫಲ? Everybody say, what is the fruit of the Spirit? ಎಲ್ಲರೂ ಹೇಳಿ, ಪವಿತ್ರಾತ್ಮರ ಫಲ ಯಾವುದು? ಪ್ರೀತಿ. Love. ಪ್ರೀತಿ. Say it again. Love. ಎಲ್ಲರೂ ಹೇಳಿ, ಪ್ರೀತಿ. Bible says perfect love. ಬೈಬಲ್ ಹೇಳುತ್ತಾ ಇದೆ ಪೂರ್ಣ ಪ್ರೀತಿ. How to come to the perfection in love? ಹೇಗೆ ಪ್ರೀತಿಯ ಪೂರ್ಣತೆಗೆ ಬರುವುದು? You need to understand. ನೀನು ಅರ್ಥ ಮಾಡಿಕೊಳ್ಳಬೇಕು. He has sowed the seed in us. ಆತನು ನಮ್ಮಲ್ಲಿ ಬೀಜವನ್ನು ನೆಟ್ಟನು. He has sowed the seed. ಆತನ ಬೀಜವನ್ನು ನೆಟ್ಟ. And from that seed, ಆ ಬೀಜದಿಂದ the fruit is expecting. ಫಲಗಳು ಬರುತ್ತಿದೆ. Everywhere in the Bible you can see. ಬೈಬಲ್ನ ಎಲ್ಲ ಕಡೆಯಲ್ಲಿ ಕಾಣುತ್ತೇವೆ. Sowing and reaping. ನೋಡಿ, ಬಿತ್ತುವುದು ಕೊಯ್ಯುವುದು, ಬಿತ್ತುವುದು ಕೊಯ್ಯುವುದು. ಬಿತ್ತುವುದು ಕೊಯ್ಯುವುದು, ಬಿತ್ತುವುದು ಕೊಯ್ಯುವುದು. Sowing and reaping. ಬಿತ್ತುವುದು ಕೊಯ್ಯುವುದು. ಕೊಯ್ಯುವುದು, ಬಿತ್ತುವುದು ಕೊಯ್ಯುವುದು. You can see sowing and reaping. ನಾವು ಕಾಣ್ತೇವೆ ಬಿತ್ತುವುದು ಕೊಯ್ಯುವುದು. Hallelujah. Hallelujah. You may be asking how it works, brother. ನೀವು ಕೇಳಬಹುದು, ಅದು ಹೇಗೆ ಬ್ರದರ್? Let me explain to you like this. ಅದನ್ನು ಈ ರೀತಿ ವಿವರಿಸುತ್ತೇನೆ. He has loved us first John 4:18 says. ನೋಡಿ, 1 ಯೋಹಾನ 4:19 says. 1 ಯೋಹಾನ 4:19 ಹೇಳುತ್ತಿರುವುದು. 19 19 says. 19 ಹೇಳುತ್ತಿದೆ. Hallelujah. 19 says he has loved you first. ಆತನು ನಿನ್ನನ್ನು ಮೊದಲು ಪ್ರೀತಿಸಿದ. That means he has sowed the seed. ಅಂತ ಹೇಳಿದ್ರೆ ಬೀಜವನ್ನು ನೆಟ್ಟನು. Now we are watering it. ನಂತರ ನಾವು ನೀರು ಹಾಕ್ತೇವೆ. The seed, to the seed. ಆ ಬೀಜಕ್ಕೆ. What is the seed? ಆ ಬೀಜ ಯಾವುದು? The seed of love. ಪ್ರೀತಿಯ ಬೀಜ. Hallelujah. 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 You are making an atmosphere for growing the seed which is love. ನೋಡಿ, ಪ್ರೀತಿ ಎಂಬ ಬೀಜವನ್ನು ಬೆಳೆಯಲು ನಾವು ಎಡೆ ಕೊಡುತ್ತಿದ್ದೇವೆ. Hallelujah. Hallelujah. Now it's growing. ಈಗ ಅದು ಬೆಳೆಯುತ್ತಾ ಇದೆ. When it is growing, ಯಾವಾಗ ಅದು ಬೆಳೆಯುತ್ತದೆಯೋ you need to understand. ನೀನು ಅರ್ಥ ಮಾಡಿಕೋ. Overnight you won't come to the perfection. ರಾತ್ರಿ ಮತ್ತು ಹಗಲಲ್ಲಿಯೇ ಅದು ಪೂರ್ಣವಾಗುವುದಿಲ್ಲ. You have to learn walking like a child. ನೋಡಿ, ಮಗುವಿನ ಹಾಗೆ ನಡೆಯಲು ಕಲಿಯಬೇಕು. You will fall. ನೀನು ಬೀಳುತ್ತೀಯ. Overnight fear won't go. ನೋಡಿ, ಒಂದೇ ದಿನ ರಾತ್ರಿಯಲ್ಲಿ ಭಯ ಹೋಗುವುದಿಲ್ಲ. Overnight fear won't go. ಒಂದೇ ದಿನ ರಾತ್ರಿಯಲ್ಲಿ ಭಯ ಹೋಗುವುದಿಲ್ಲ. Fear will come again. ಪುನಃ ಭಯ ಬಂದೇ ಬರುತ್ತದೆ. You will fall. ನೀನು ಬೀಳುತ್ತೀಯ. You have to get up. ನೀನಲ್ಲಿಂದ ಏಳಬೇಕು. Then again you have to love God. ಪುನಃ ನೀನು ದೇವರನ್ನು ಪ್ರೀತಿಸು. Then also the fear will come. ನಂತರವೂ ಭಯ ಬರುತ್ತದೆ. When you are moving and growing more in the love of God, one day the love will be coming into the perfection. ನೋಡಿ, ಹೀಗೆ ಮುಂದುವರಿದು ಪ್ರೀತಿಸುತ್ತಾ ಇರುವಂತೆ ಮುಂದುವರೆದು ಒಂದು ದಿನದಲ್ಲಿ ಪ್ರೀತಿಯ ಪೂರ್ಣತೆ ಬರುತ್ತದೆ. ಪೂರ್ಣತೆ ಬರುತ್ತದೆ. Hallelujah. Hallelujah. One day love will come to the perfection. ಪೂರ್ಣವಾದ ಪ್ರೀತಿಗೆ ಬರುತ್ತೀಯಾ? Hallelujah. Hallelujah. In that level there is no fear. ನೋಡಿ, ಆ ಅವಸ್ಥೆಯಲ್ಲಿ ಭಯ ಇಲ್ಲ. Now I'm asking you. ನಿಮ್ಮಲ್ಲಿ ಈಗ ಕೇಳುತ್ತೇನೆ. Why the apostles were not scared then when they were called for martyrdom? ನೋಡಿ, ಆ ಪ್ರೇಷಿತರನ್ನು ಕರೆದ. They are going to be martyrs. ನೋಡಿ, ಅವರಿಗೆ ಸಮಸ್ಯೆಗಳು
ಅವರು ರಕ್ತ ಸಾಕ್ಷಿಗಳಾಗಬೇಕಾಗಿ ಬಂದಾಗ ಯಾಕೆ ಅವರಿಗೆ ಭಯ ಬರಲಿಲ್ಲ? Tomorrow they are going to be martyrs for Jesus. ನಾಳೆ ಯೇಸುವಿಗೋಸ್ಕರ ಅವರು ರಕ್ತ ಸಾಕ್ಷಿಯಾಗಬೇಕು. Tomorrow they are going to be beheaded. ನಾಳೆ ಅವರ ಕುತ್ತಿಗೆ ಕಡಿಯುತ್ತಾರೆ. ಕುತ್ತಿಗೆ ಕಡಿಯುತ್ತಾರೆ. Hallelujah. Hallelujah. Nero was brutally persecuting Christians. ನೋಡಿ, ನೀರು ಚಕ್ರವರ್ತಿ ಕ್ರೈಸ್ತವರನ್ನು ಹಿಂಸಿಸುತ್ತಿದ್ದ ಕಾಲ. The year of AD is almost, it is like 69. AD 69ನೆಯ when Paul was taking his martyrdom. ಸಂತ ಪೌಲರನ್ನು ಕೊಲೆ ಮಾಡಲಿಕ್ಕಾಗಿ ತಂದಿದ್ದ. He was beheaded. ಆತನ ಕುತ್ತಿಗೆಯನ್ನು ಕಡಿದರು. Peter was crucified up and down. ಪೇತ್ರನ ತಲೆ ಕೆಳಗಡೆ ಮಾಡಿ ಶಿಲುಬೆಗೆ ಏರಿಸಿದರು. They were not scared. ಅವರಿಗೆ ಭಯ ಇಲ್ಲ. That was a training. ಅದಾಗಿದೆ ಟ್ರೈನಿಂಗ್. It was a training. ಅದಾಗಿದೆ ಪರಿಶೀಲನೆ. Coming into the perfection of love. ಪೂರ್ಣವಾದ ಪ್ರೀತಿಯೆಡೆಗೆ ಬಂದದ್ದು. ಅಲ್ಲಿ ಭಯ ಇಲ್ಲ. There is no fear of death. ಅಲ್ಲಿ ಮರಣದ ಭಯವಿಲ್ಲ. There is no fear of anything. ಅಲ್ಲಿ ಯಾವುದರ ಕುರಿತು ಭಯವಿಲ್ಲ. Doesn't matter tomorrow you are going to die or live. ನಾಳೆ ಬದುಕ್ತೇನೋ ಇಲ್ಲವೋ ಸಮಸ್ಯೆನೇ ಅಲ್ಲ. You will be standing for Jesus. ನೀನು ಯೇಸುವಿಗೋಸ್ಕರ ನಿಂತಿದ್ದಿ. No fear. ಭಯ ಇಲ್ಲ. Perfect love. ಪೂರ್ಣ ಪ್ರೀತಿ. Say that, perfect love. ಹೇಳಿ, ಎಲ್ಲರೂ ಹೇಳಿ, ಪೂರ್ಣವಾದ ಪ್ರೀತಿ. Perfect love. ಪೂರ್ಣವಾದ ಪ್ರೀತಿ. Everybody say perfect love. ಎಲ್ಲರೂ ಹೇಳಿ, ಪೂರ್ಣವಾದ ಪ್ರೀತಿ. Come on, louder. Perfect love. ಗಟ್ಟಿಯಾಗಿ ಹೇಳಿ. Perfect love. Oh, hallelujah, hallelujah. Hallelujah, hallelujah, hallelujah. Brother, I'm still scared. Brother, ಈಗಲೂ ನನಗೆ ಭಯವಾಗ್ತಾ ಇದೆ. I'm still worried. ಈಗಲೂ ನನಗೆ ಚಿಂತೆ. I'm asking you to fill with the anointing of the Holy Spirit. ನಿಮ್ಮಲ್ಲಿ ನಾನು ಹೇಳುತ್ತಿದ್ದೇನೆ, ಪವಿತ್ರಾತ್ಮರ ಅಭಿಷೇಕದಿಂದ ತುಂಬು. Fill with the anointing of the Holy Spirit. ಪವಿತ್ರಾತ್ಮರ ಅಭಿಷೇಕದಿಂದ ತುಂಬು. I'm still scared of my sickness. ಈಗಲೂ ನನ್ನ ರೋಗದ ಬಗ್ಗೆ ಭಯ ಇದೆ. I'm still scared of my worries. ಈಗಲೂ ನನಗೆ ಚಿಂತೆಗಳಿದೆ. Fill with the love of God. ದೇವರ ಪ್ರೀತಿಯಿಂದ ತುಂಬು. Perfect love. ಪೂರ್ಣವಾದ ಪ್ರೀತಿ. Perfect love. ಪೂರ್ಣವಾದ ಪ್ರೀತಿ. Cast away the fear. ಭಯವನ್ನು ಹೊರಗಟ್ಟುತ್ತದೆ. There is no other way to come out of fear. ಭಯ ಬಿಟ್ಟು ಹೋಗಲು ಬೇರೆ ಮಾರ್ಗವೇ ಇಲ್ಲ. There is no other way. ಬೇರೆ ದಾರಿ ಇಲ್ಲ. From your anxiety, ನಿನ್ನ ಆತಂಕದಲ್ಲಿ, from your depression, ನಿನ್ನ ಡಿಪ್ರೆಷನ್ ಅಲ್ಲಿ, any sort of any kind of diseases, ಯಾವುದೇ ರೀತಿಯ ಕಾಯಿಲೆಯಾಗಿರಲಿ, and it's fear. ಅದು ಭಯ. Hallelujah. Hallelujah. Sickness and its fear. ನೋಡಿ, ರೋಗ ಎನ್ನುವುದೊಂದು ಭಯ. Sickness and its fear. ರೋಗ ಎನ್ನುವುದೊಂದು ಭಯ. You have to come out of it. ನೀನು ಅದರಿಂದ ಹೊರಗಡೆ ಬರಬೇಕು. You have to come out of it. ಅದರಿಂದ ಹೊರಗಡೆ ಬರಬೇಕು. For that you have to fill with the love of God. ಅದಕ್ಕಾಗಿ ದೇವರ ಪ್ರೀತಿಯಿಂದ ತುಂಬಬೇಕು. Shake someone's hand and say you have to fill with the love of God. ನೋಡಿ, ಆಚೆ ಈಚೆ ಕುಳಿತಿರುವವರ ಕೈ ಹಿಡಿದು, ಆಚೆ ಈಚೆ ಕುಳಿತಿರುವವರ ಕೈ ಹಿಡಿದು ಹೇಳಿ, ಕೈ ಹಿಡಿದು ಅಲುಗಾಡಿಸ್ತೇವೆ, ಹಿಡಿದುಕೊಂಡು ಹೇಳಿ, ಹೇಳಿ ಭಯದಿಂದ ಹೊರಗಡೆ ಬರಬೇಕು. ಹೇಳಿ, ಪೂರ್ಣವಾದ ಪ್ರೀತಿ. ಹೇಳಿ, ಪೂರ್ಣ ಪ್ರೀತಿ ಹೊರಗಟ್ಟಬೇಕು. ಭಯ ಭಯ ಹೊರಗಡೆ ಬರಬೇಕು. ಹೇಗೆ ಭಯದಿಂದ ಹೊರಗಡೆ ಬರುವುದು? ಹೇಗೆ ಭಯದಿಂದ ಹೊರಗಡೆ ಬರುವುದು? ಬೇರೆ ಮಾರ್ಗವಿಲ್ಲ. ದೇವರ ಪ್ರೀತಿಯಿಂದ ತುಂಬಬೇಕು. ದೇವರ ಪ್ರೀತಿಯಿಂದ ತುಂಬಬೇಕು. ಈಗ ನೀನು ಕೇಳು, for me how it is possible? ನನ್ನಿಂದ ಇದು ಹೇಗೆ ಸಾಧ್ಯ? I wanted to do it but I don't think I can. How it is possible? No one loved me any time in my life. Then how it is possible? That's why it is written, my dear, verse number 19, he has loved you first. ನನಗೆ ಆಸೆ ಇದೆ ಬ್ರದರ್, ಹೇಗೆ ಇದರಿಂದ ಹೊರಗಡೆ ಬರೋದು? ಯಾರು ನನ್ನನ್ನು ಪ್ರೀತಿಸುತ್ತಿಲ್ಲ. ಆದ್ದರಿಂದಲೇ ಬೈಬಲ್ ಹೇಳುತ್ತಾ ಇದೆ, ಬೈಬಲ್ ಹೇಳುತ್ತಾ ಇದೆ 4:19. That's why Bible it is written. ಆದ್ದರಿಂದಲೇ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. 1 John 4:19. 1 ಯೋಹಾನ 4:19. He has loved you first. ಆತನು ನಿನ್ನನ್ನು ಮೊದಲು ಪ್ರೀತಿಸಿದ. So the seed is there inside you. ಆ ಬೀಜ ನಿನ್ನಲ್ಲಿ ಬಿತ್ತಿದ್ದಾರೆ. Hallelujah. 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 Seed is there. ಆ ಬೀಜ ಇದೆ. Turn to someone and say seed is there. ನೋಡಿ, ಆಚೆ ಕುಳಿತಿರುವವರ ಮುಖ ನೋಡಿ ಹೇಳಿ, ಆ ಬೀಜ ನಿನ್ನಲ್ಲಿ ಇದೆ. ಹೇಳಿ, the seed is there. ಆ ಬೀಜ ಇದೆ. Water it.
Water it. ನೀರು ಹಾಕು, Protect it. ಸಂರಕ್ಷಿಸು, Give nourishment. ಅದಕ್ಕೆ ಸಂರಕ್ಷಣೆ ಕೊಡು, Give cherishment. Give minerals. ಅದಕ್ಕೆ ಬೇಕಾದ Put minerals. ಗೊಬ್ಬರ ಹಾಕು. It will grow. ನಂತರ ಬೆಳೆಯುತ್ತದೆ. What will grow? ಹೇಗೆ The ಬೆಳೆಯುವುದು? love of God. ದೇವರ ಪ್ರೀತಿಯಿಂದ, ದೇವರ ಪ್ರೀತಿ. Hallelujah. 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 Your Hallelujah. victory. ನಿನ್ನ ಜಯ, Your victory ನಿನ್ನ ಜಯ is not coming all of a sudden from heaven. ನೋಡಿ, ಸ್ವರ್ಗದಿಂದ ಕೂಡಲೇ ಬರುವಂತದ್ದಲ್ಲ. You have to grow it like a plant. ನೀನೊಂದು ಗಿಡದ ಹಾಗೆ ಬೆಳೆಯಬೇಕು. Hallelujah. Hallelujah. Listen this very, very carefully. ನೋಡಿ, ಎಚ್ಚರಿಕೆಯಿಂದ ಗಮನಿಸಿ. Everything ಎಲ್ಲವೂ you have to water it. ನೀನು ನೀರು ಹಾಕಬೇಕು, You have to protect it. ನೀನು And ಸಂರಕ್ಷಿಸಬೇಕು, you have to make it grow. ನಂತರ ಬೆಳೆಯಲು ಬಿಡಬೇಕು. Hallelujah. Hallelujah. You are expecting, oh, someone will come from heaven and touch me. All of a sudden, over a night, I will be delivered. No, no one will come from heaven. ನೀನು ಈ ರೀತಿ ಯೋಚಿಸುವುದು, ಸ್ವರ್ಗದಿಂದ ಒಬ್ಬರು ಬರ್ತಾರೆ, ನನ್ನನ್ನು ಮುಟ್ಟುತ್ತಾರೆ, ಈ ರೀತಿ ನೋಡ್ತಾ ಇದ್ರೆ Like ಯಾರು a ಬರೋದಿಲ್ಲ. seed it is given. ನೋಡಿ, ನಿನಗೊಂದು ಬೀಜ Like ಕೊಟ್ಟಿದ್ದಾರೆ. a mustard seed it is given. ನಿನ್ನಲ್ಲಿ ಒಂದು ಬೀಜವನ್ನು ಕೊಟ್ಟಿದ್ದಾರೆ. Kattuku mani. ನೋಡಿ, ಸಾಸಿವೆ ಕಾಳು, ಸಾಸಿವೆ ಕಾಳು, Kattuku mani. ಸಾಸಿವೆ ಕಾಳು, Like that only it is given. ಅದೇ ರೀತಿ ನಿನಗೆ ಕೊಟ್ಟಿದ್ದಾರೆ. You have to put it. ನೀನು ಅದನ್ನು The ನೆಡಬೇಕು, soil. ಮಣ್ಣಲ್ಲಿ Water it. ನೀರು ಹಾಕಬೇಕು, Water it. ನೀರು ಹಾಕಬೇಕು. Each time you are coming to the sacraments. ನೋಡಿ, ಬಲಿಪೀಠದ ಬಳಿಗೆ When you are ತರಬೇಕು. going for the confession. ನಂತರ ಪಾಪ When you ನಿವೇದನೆ, receive the Eucharist. ನಂತರ ಪರಮ ಪ್ರಸಾದ ಸ್ವೀಕರಿಸಬೇಕು. When you do the rosary. ಜಪಸರ ಪ್ರಾರ್ಥನೆ ಮಾಡುವಾಗ, Every time. ಎಲ್ಲಾ ಸಮಯ, Every time. ಎಲ್ಲಾ ಸಮಯ, Every time. ಎಲ್ಲಾ ಸಮಯ, Every time. ಎಲ್ಲಾ ಸಮಯ You are watering. ನೀನು ನೀರು ಹಾಕ್ತಾ You ಇದ್ದೀಯ. are watering. ನೀನು ನೀರು ಹಾಕುತ್ತಿ. Going for the prayer. ಪ್ರಾರ್ಥನೆ ಮಾಡುವಾಗ, Sitting here. ಇಲ್ಲಿ ಕುಳಿತಿರುವಾಗ, Writing down all the verses. ಎಲ್ಲ ವಾಕ್ಯಗಳನ್ನು ಬರೆಯುವಾಗ, Memorizing it. ಅದನ್ನು ನೆನಪಿಸುವಾಗ, You are watering the ನೀನು seed. ನೀನು ಆ ಗಿಡಕ್ಕೆ ನೀರು ಹಾಕ್ತಾ ಇದ್ದೀಯಾ. ನೀರು ಹಾಕ್ತಿಕೊಂಡು ಬರ. ನೀರು ಹಾಕಬೇಕು ನೀನು. Hallelujah. 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 What are you? I'm not understanding. You are leaving home around 7:30. You are coming back 7. What the 12 hours you are going there divine prayer center? I'm not understanding. What are you doing there? ನೋಡಿ, 7 ಗಂಟೆಗೆ ಬರ್ತೀರಾ, 7 ಗಂಟೆಗೆ ವಾಪಸ್ ಹೋಗ್ತೀರಾ. ಡಿವೈನ್ ಪ್ರೇಯರ್ How ಸೆಂಟರ್ many ಅಲ್ಲಿ ಬಂದು hours you are sitting? ಎಷ್ಟು ಗಂಟೆ ಇಲ್ಲಿ ಇದ್ದೀರಾ? What preaching? That brother is preaching 3 hours, 4 hours non-stop. What is this? ಇದೇನು 3 ಗಂಟೆ 4 ಗಂಟೆ ಬ್ರದರ್ ಬೋಧಿಸ್ತಾ ಇದ್ದಾರೆ. I'm not ಏನಿದು? understanding. What are you getting? ನನಗೆ ಏನು ಅರ್ಥವಾಗ್ತಲ್ಲ, ಏನ್ Are ಸಿಗುದು? Babu, you are not understanding it, but we are watering it to the seed. ನೋಡಿ, ನಿನಗದು ಅರ್ಥವಾಗದೇ ಇದ್ರೆ ಈ ಬೀಜಕ್ಕೆ ನಾವು ನೀರು ಒಯ್ತಾ ಇದ್ದೇವೆ. We are watering it. ನಾವು ನೀರು We are ಹಾಕುತ್ತಿದ್ದೇವೆ. protecting the seed which is given into us. ನಿನಗೆ ಕೊಟ್ಟಿರುವ ಬೀಜಕ್ಕೆ ಸಂರಕ್ಷಣೆ ಕೊಡ್ತಿದ್ದೇವೆ. Everybody got the seed in you. ಎಲ್ಲರಿಗೂ ಈ ಬೀಜ ಕೊಡಲಾಗಿದೆ. You have to water it. ನೀನು ನೀರು ಹಾಕಬೇಕು. This is your responsibility. ಇದು ನಿನ್ನ ಹೊಣೆಗಾರಿಕೆ. He has given the seed. ಈ ಬೀಜ ನಿನಗೆ ಕೊಟ್ಟಿದ್ದಾರೆ. I was thinking, why God is not giving the fruit? Instead of giving the fruit, why he is giving seed? ನಾನು ಯೋಚಿಸ್ತೇನೆ, ಈ ಫಲ ಕೊಡುವುದಕ್ಕೆ ಬದಲು ಯಾಕಪ್ಪ ಬೀಜ ಕೊಟ್ಟಿರುವುದು? Why he is giving seed? Everything, whatever, any gift from the Holy Spirit, if you are receiving, you are receiving it as a seed. ನೋಡಿ, ಪವಿತ್ರಾತ್ಮರು ಯಾವ ಸತ್ಫಲವಾದರೂ ಅವರು ಬೀಜವಾಗಿದೆ ಕೊಡುವುದು. Your healing is like a seed. ನಿನ್ನ ಸೌಖ್ಯ ಎನ್ನುವುದೊಂದು ಬೀಜ. That day, God touched me. Yeah, it is like a seed. ದೇವರು ಪರೀಕ್ಷಿಸ್ತಾರೆ, ಇದೊಂದು ಬೀಜ. Don't say bye bye and go. ನೋಡಿ, ಬೈ ಬೈ ಅಂತೇಳಿ ಹೋಗ್ಬೇಡಿ. You have to water it. ನೀನು ಅದಕ್ಕೆ ನೀರು ಒಯ್ಯು. You have to pour water on it. ನೀನು ಅದಕ್ಕೆ ನೀರು ಹಾಕ್ಬೇಕು. You have to protect the tree. ನೀನು ಆ ಗಿಡವನ್ನು ಸಂರಕ್ಷಿಸಬೇಕು. Every God given gift is like a seed. ದೇವರ ಕೊಟ್ಟಿರುವ ಎಲ್ಲಾ ಕೊಡುಗೆ ಬೀಜ. ನಮ್ಮ ಸಹಕರಣೆ ಕೇಳುತ್ತಿದ್ದಾರೆ. Our cooperation for growth. ಬೆಳೆಯಲು ನಮ್ಮ ಸಹಕರಣೆಯನ್ನು ಬಯಸುತ್ತಿದ್ದಾರೆ. Hallelujah. 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 How many of you have plants at home? Let me see your hands. How many of you have plants at home? ಯಾರದ್ದೆಲ್ಲ ಮನೆಯಲ್ಲಿ ಗಿಡಗಳಿದೆಯೋ ಕೈ ಎತ್ತಿ ನೋಡೋಣ. ಯಾರ ಮನೆಯಲ್ಲಿ ಗಿಡಗಳಿದೆ? ಎಲ್ಲ ಮನೆಯಲ್ಲೂ ಉಂಟು. ಎಲ್ಲರ ಮನೆಯಲ್ಲೂ ಇದೆ. ಎಲ್ಲರ ಮನೆಯಲ್ಲೂ ಉಂಟು. Hallelujah. Hallelujah. What if you are not looking after your plants? What will happen? ನೋಡಿ, ನಿಮ್ಮ ಈ ಗಿಡವನ್ನು ಸರಿಯಾಗಿ ನೋಡಿಕೊಳ್ಳದಿದ್ರೆ ಏನಾಗ್ತದೆ? What will happen? ಏನಾಗುತ್ತದೆ? Tell me, you put a coconut under the soil. ನೋಡಿ, ತೆಂಗಿನ ಮರದ ಗಿಡವನ್ನು ಮಣ್ಣಲ್ಲಿ ನೆಟ್ಟರೆ After that you said bye bye.
ಅದನ್ನು ನೆಟ್ಟು ಬಾಯಿ ಬಾಯಿ ಅಂತ ಹೇಳಿ Will ಹೋದ್ರೆ it grow? ಅದು ಬೆಳೆಯುತ್ತದೆಯಾ? No. ಇಲ್ಲ. You have to go there. ನೀನು ಅಲ್ಲಿಗೆ ಹೋಗ್ಬೇಕು, See. ನೋಡಬೇಕು. Anything is coming against it. ನಿನಗೆ ಎದುರಾಗಿ ಏನಾದ್ರು ಬೆಳೀತಿದೆ cut it off. ಅದನ್ನು You ಕತ್ತರಿಸಬೇಕು. have to move it. ನಂತರ ಅದನ್ನು You ತೆಗೆಯಬೇಕು. have to divide the land. ನಂತರ You have to separate. ನಂತರ ಅದಕ್ಕೆ You have to pour water. ಅದಕ್ಕೆ ನೀರು You have ಹಾಕಬೇಕು. to protect. ನಂತರ ಸಂರಕ್ಷಿಸಬೇಕು. Hallelujah. What are you trying to do? ಏನಾಗಿದೆ ನೀನು ಮಾಡುವುದು? The seed was given. ಆ ಬೀಜ ನಿನಗೆ Now ಕೊಟ್ಟಿದ್ದಾರೆ. you are making into growth ನಂತರ ಬೆಳೆಯಲು ಬಿಡು inside you. ನಿನ್ನಲ್ಲಿ. Hallelujah. ಹಾಲೆಲೂಯಾ. Same way. ಅದೇ ರೀತಿ Same way. ಅದೇ ರೀತಿ Every gift. ಎಲ್ಲ ಕೊಡುಗೆ, Every gift. ಎಲ್ಲಾ ಕೊಡುಗೆಗಳು. You are saying, oh, that brothers were playing keyboard very nice way. ಈಗ ನೀವು ಹೇಳ್ತೀರಾ ಆ ಬ್ರದರ್ ಇವತ್ತು ಚೆನ್ನಾಗಿ ಕೀಬೋರ್ಡ್ ಬಾರಿಸಿದ್ರು. Oh, I was singing that flute guy. Oh, he was awesome. ಓ ಫ್ಲೂಟ್ ಅದು ಆಡಿದವರು ಎಷ್ಟು ಚೆನ್ನಾಗಿತ್ತು. Oh, that brother is doing worship in a better way. What gift is this, brother Elias? ಆ ಬ್ರದರ್ ಎಲಿಯಸ್ ವರ್ಷಿಪ್ ಮಾಡಿದ್ರು, ಎಂತ ಗಿಫ್ಟ್ You ಅದು. ask him. ನೀನು ಅವರಲ್ಲಿ ಕೇಳು, He will tell you. ಅವ್ರು ಹೇಳ್ತಾರೆ, It has given us a seed. ನನಗೊಂದು ಬೀಜ ಕೊಟ್ಟಿದ್ದಾರೆ. Years back it was like a seed. ಅದು ಒಂದು ಬೀಜ. Ayyo, so many hurdles were there. ಅಯ್ಯೋ ತುಂಬಾ ಸಮಸ್ಯೆಗಳಲ್ಲಿದೆ. Tumba samasigalendi. We started watering. ನಾವು ಅದಕ್ಕೆ ನೀರು ಹಾಕ್ತಾ ಇದ್ದೇವೆ. Oh, when brother Sajith comes, there will be healings. ಅಯ್ಯೋ ಬ್ರದರ್ ಬಂದು ನಿಂತ ಕೂಡಲೇ ಸೌಖ್ಯ ಬರುತ್ತದೆ. You don't know my journey. ನಿನಗೆ ಗೊತ್ತಿಲ್ಲ ನನ್ನ ಪ್ರಯಾಣ. You don't know my journey. ನನ್ನ ಪ್ರಯಾಣದ ಬಗ್ಗೆ ನಿನಗೆ ಗೊತ್ತಿಲ್ಲ. When God was giving me the gifts, ಯಾವಾಗ ದೇವರು ಗಿಫ್ಟ್ ಕೊಟ್ಟಿದ್ದಾರೋ initially I was struggling to whom this gift is given. ನಾನು ಯೋಚಿಸ್ತೇನೆ Where ಯಾರಿಗೆ should pray? What should they pray? How to pray? ಈ ಗಿಫ್ಟ್ ಬಂದ ಕೂಡಲೇ ಯಾರಿಗಾಗಿ ಎಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು. I was very much scared. ನಾನು ಅಷ್ಟು ಭಯದಲ್ಲಿ ಇದ್ದೆ. To pray for the people. How can you call someone and pray? ನಾನು ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ ಹೇಗೆ ಅವರನ್ನು ಕರೆಯುವುದು? How are you be able to stand against demon and say God? ಪಿಶಾಚಿ ಮುಂದೆ ನಿಂತು ಪಿಶಾಚಿ ಹೋಗುವಂತ ನಾನು ಹೇಗೆ ಹೇಳುವುದು? Overnight you cannot. ರಾತ್ರಿ ಮತ್ತು It ಹಗಲಿಂದ is given as a seed. ನೋಡಿ ಅದು ಒಂದು ಬೀಜ. 16 years back, 20 years back, it was given as a seed. 16-20 ವರ್ಷಗಳ ಹಿಂದೆ ಒಂದು ಬೀಜ ನೆಟ್ಟಿದ್ದಾರೆ. You have to pour water. ನೀನು ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಬೇಕು. ಹೇಳಿ ನೀರು ಹಾಕು. ನೀರು ಹಾಕು. ಎಲ್ಲರೂ ಹೇಳಿ ನೀರು ಹಾಕು. ನೀರು ಎಲ್ಲರೂ ಹೇಳಿ. ಎಲ್ಲರೂ ಸೇರಿ ಹೇಳಿ. These people are not saying. ನೀವು ಹೇಳ್ತಾ ಇಲ್ಲ, ಅವ್ರು ಗಟ್ಟಿ ಹೇಳಿ. Water. ಹೇಳಿ ಎಲ್ಲರೂ ಹೇಳಿ. How do you say that in Kannada? ನೀರು ಹಾಕು. ನೀರು ಹಾಕಬೇಕು. ನೀರು ಹಾಕಬೇಕು. ಹೇಳಿ ಎಲ್ಲರೂ ಹೇಳಿ. ನೀವು ನೀರು ಹಾಕಬೇಕು. ಹೇಳಿ. ನೀವು ನೀರು ಹಾಕಬೇಕು. Hallelujah. 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 That brother prayed for my shoulder. ಆ ಬ್ರದರ್ ನನ್ನ ಭುಜಕ್ಕಾಗಿ ಪ್ರಾರ್ಥನೆ ಮಾಡಿದಾಗ After I was attending divine prayer center. ನಾನು ಡಿವೈನ್ ಧ್ಯಾನ ಮಂದಿರದಲ್ಲಿ ಪ್ರಾರ್ಥನೆಗೆ ಬಂದೆ. After that prayer I never go there. ಆ ಪ್ರಾರ್ಥನೆಗೆ ಬಂದ್ರು ಅದು ಹೋಗ್ಲಿಲ್ಲ. That day brother announced that I am healed. ಆ ದಿನ ಬ್ರದರ್ ಹೇಳಿದ್ರು ನನಗೆ ಸೌಖ್ಯ ಬಂದಿದೆ ಎಂದು. ಅರೇ, it is given us a seed. ನೋಡಿ, ಒಂದು ಬೀಜವಾಗಿದೆ ನನಗೆ ಕೊಟ್ಟಿರುವುದು. You have to water it. ನೀನು ಅದಕ್ಕೆ ನೀರು ಹಾಕು. Go home, meditate the word of God. ಮನೆಗೆ ಹೋದ ಮೇಲೆ ದೇವರ ವಾಕ್ಯವನ್ನು ಕಲಿಯು. Read the Bible. ಬೈಬಲ್ ಓದು. Read the scripture. ಆ ಬೈಬಲ್ ಅನ್ನು ಓದು. Hallelujah. 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 Go for the Eucharist. ಪರಮ ಪ್ರಸಾದದ ಬಳಿಗೆ ಹೋಗು. Go for it. ಆ ಬಲಿ ಪೂಜೆಗೆ ಹೋಗು. Get blessed. ಆಶೀರ್ವಾದ ಪಡೆದುಕೋ. Hallelujah. Hallelujah. It's a process. ಅದಾಗಿದೆ ಮಾರ್ಗ. It's a process. ಅದಾಗಿದೆ ಮಾರ್ಗ. Hallelujah. Where are you in this process? ನೀನು ಎಲ್ಲಿ ನಿಂತಿದ್ದೀಯಾ? It's been so long you are following all this. ನೋಡಿ, ತುಂಬಾ ಕಾಲಗಳಿಂದ ನೀನಿದು ಹಿಂಬಾಲಿಸುತ್ತಿದ್ದೀಯಾ. My question is, are you growing or are you going down? ನನ್ನ
ಪ್ರಶ್ನೆ ಇದು, ನೀನು ಬೆಳೆದಿದ್ದೀಯಾ ಅಥವಾ ನಂದಿ ಕುಂದಿ ಹೋಗಿದ್ದೀಯಾ? Hallelujah. Hallelujah. Louder. Hallelujah. ಗಟ್ಟಿಯಾಗಲೇ Hallelujah. Come on, louder. Hallelujah. ಜೋರಾಗಲೇ Hallelujah. God is asking us, ದೇವರು ನಿನ್ನಲ್ಲಿ where ಕೇಳುತ್ತಿದ್ದಾರೆ, is the seed which I have planted in you? ನಿನ್ನಗೆ ನಾನು ನಿನ್ನಲ್ಲಿ ಕೊಟ್ಟ ಬೀಜ ಎಲ್ಲಿ ನೆಟ್ಟಿದ್ದೀಯಾ? Say that. Where is the seed which I have planted on you? ನಾನು ನಿನ್ನಲ್ಲಿ ನೆಟ್ಟಂತ ಬೀಜ ಇಂದು God ಎಲ್ಲಿದೆ? is asking this question. ದೇವರು ಈ ಪ್ರಶ್ನೆ ಕೇಳುತ್ತಿದ್ದಾರೆ. Without water it is dying. ನೀರು ಹಾಕದೆ ಅದು ಸತ್ತು ಹೋಗಿದೆಯಾ? Without giving water it is dying. ನೀರು ಹಾಕದೆ ಅದು ಸತ್ತು ಹೋಗಿದೆಯಾ? Let the river of the Holy Spirit may reach the seed which is inside you. ಪರಿಶುದ್ಧಾತ್ಮರೆಂಬ ನದಿ ಅದರ ಮೇಲೆ ಹರಿದು ಬರುತ್ತಿದೆ. Hallelujah. 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 Let the river reach your seed. ಆ ನದಿ ನಿನ್ನ ಬೀಜದ ಮೇಲೆ ಹರಿದು ಬರುತ್ತಿದೆ. He has loved you first. ಆತನು ನಿನ್ನನ್ನು ಮೊದಲು ಪ್ರೀತಿಸಿದ. Then he is asking our response. ನಂತರ ನೀನು ಉತ್ತರ ಕೊಡ್ತಾ ಇದ್ದೀಯ. ನೋಡಿ, ಗಮನಿಸಿ, ಇದೇ ರೀತಿ. Listen very carefully. ದಯವಿಟ್ಟು ಗಮನಿಸಿ. Come on, give a wonderful clap of ಎಲ್ಲರೂ the ಒಮ್ಮೆ Lord. ಗಟ್ಟಿಯಾಗಿ ಈ ಪ್ರೀತಿಗೆ ಜೋರಾಗಿ ಗಟ್ಟಿಗೆ. ಜೋರಾಗಿ ಜೋರ ಜೋರ ಜೋರಾಗಿ. ಜೋರ. Oh, good. Jora. Hallelujah. 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 God will take one step. ನೋಡಿ, ದೇವರು ಒಂದು ಹೆಜ್ಜೆ ಇಡುತ್ತಾರೆ. Always like that. ಎಲ್ಲವೂ ಅದೇ The ರೀತಿ. first step is from God. ಮೊದಲ ಹೆಜ್ಜೆ ದೇವರಿಂದ. And he will wait for us. ನಂತರ ನಮಗೋಸ್ಕರ ಕಾಯ್ತಾರೆ. When we are responding to it, ನಾವು ಅದಕ್ಕೆ ಉತ್ತರ ಕೊಟ್ಟರೆ God will take another step. ದೇವರು ಇನ್ನೊಂದು ಹೆಜ್ಜೆ ಇಡ್ತಾರೆ. More response, ನಾವು ಇನ್ನೂ ಉತ್ತರ ಕೊಟ್ರೆ he will take one more step for you. ಆತನು ಇನ್ನೊಂದು ಹೆಜ್ಜೆ ಇಡ್ತಾರೆ. Hallelujah. Hallelujah. Everywhere we can see this. ಎಲ್ಲ ಕಡೆಯಲ್ಲಿ ಇದನ್ನೇ ಕಾಣುತ್ತೇವೆ. Angel of the Lord appeared to Mother Mary. ದೇವದೂತನ ಮಾತೆ ಮರಿಯಳ ಮುಂದೆ ಬಂದು And telling the message. ನಂತರ ಸಂದೇಶ ಕೊಟ್ಟರು. It is the initiative of God. ಇದು ದೇವರಿಂದ ಬಂದಿರುವ ಸಂದೇಶ. God took the initiative. ದೇವರು ಕಳುಹಿಸಿದ್ದಾರೆ. God is taking the first step. ದೇವರು ಮೊದಲ ಹೆಜ್ಜೆ ಇಟ್ಟರು. Hallelujah. Hallelujah. Now, angel is in waiting. ನೋಡಿ, ದೇವದೂತ ಕಾಯ್ತಾ ಇದ್ದಾನೆ For the response of Mother Mary. ಮಾತೆ ಮರಿಯಳ ಉತ್ತರಕ್ಕಾಗಿ. God took the first step. ದೇವರು ಮೊದಲು ಹೆಜ್ಜೆ ಇಟ್ರು. And waiting. ನಂತರ ಕಾಯುತ್ತಿದ್ದಾರೆ. Mother Mary should respond. ಮಾತೆ ಉತ್ತರ ಕೊಡ್ಲಿಲ್ಲ. You understand? ಅರ್ಥವಾಗ್ತಾ ಇದೆಯಾ You ನಿಮಗೆ? understand? ಅರ್ಥವಾಗ್ತಾ ಇದೆಯಾ? He has given you the message. ನೋಡಿ, ಸಂದೇಶವನ್ನು ಕೊಟ್ಟಿದ್ದಾರೆ. Put the seed. ಬೀಜ ನೆಟ್ಟರು. Now your response. ನಂತರ ನಿನ್ನ ಉತ್ತರ. Now your response. ಈಗ ನೀನು ಉತ್ತರ Mother ಕೊಡ್ಬೇಕು. Mary said, ಮಾತೆ ಹೇಳಿದಳು, here I am, your servant. ಈಗ ನಿಮ್ಮ Thy ದಾಸಿ, will be done. ನಾನು ಮಾಡುತ್ತೇನೆ. Hallelujah. Hallelujah. Now God is taking the second ಈಗ step. ದೇವರು ಇನ್ನೊಂದು ಹೆಜ್ಜೆ ಇಟ್ರು. You will be delivered a son. ನಿನಗೊಬ್ಬ ಮಗನು ಹುಟ್ಟುವನು. Now Mother Mary is coming to the second step. ಮಾತೆ ಮರಿಯಳು ಇನ್ನೊಂದು ಹೆಜ್ಜೆ ಇಟ್ಟಳು. How it will happen? ಹೇಗೆ ಇದು ಸಾಧ್ಯ? See, her response. ನೋಡಿ, ಉತ್ತರ ನೋಡಿ ಅವಳದು. Then the third step. ಮೂರನೆಯ ಹೆಜ್ಜೆ. Nothing is impossible by God. ದೇವರಿಗೆ Nothing is impossible for God. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. Now the angel of the Lord is disappearing. ದೇವದೂತನು ಅಪ್ರತ್ಯಕ್ಷನಾದ. Now what happened? ಏನಾಗಿದೆ ಈಗ The ಸಂಭವಿಸಿದ್ದು? seed was given. ನೋಡಿ, ಆ ಬೀಜ ಕೊಟ್ರು. Now where is the seed? ಎಲ್ಲಿ ಆಗಿದೆ ಬೀಜ ಇರುವುದು? Seed ಈಗ is here. ಈಗ ಹೊಟ್ಟೆಯಲ್ಲಿದೆ, Seed is here. ಬೀಜ ಇಲ್ಲಿದೆ. Now what to do? ಈಗ ಏನ್ ಮಾಡುದು? You have to go to all your neighbors and say, yesterday night I had a visitation. You know that I had a... No. ನೀನು ಅಕ್ಕಪಕ್ಕದ ಮನೆಯಲ್ಲಿ ಹೋಗಿ ಹೇಳ್ತೀಯ, ನಿನ್ನೆ ನಾನು ಹೋಗಿದ್ದೆ, ನನಗೆ ಆ ಬೀಜ ಸಿಕ್ತು. ಆಗಲ್ಲ. You have to find your Elizabeth. ನೀನು ಎಲಿಸಬೇತಳನ್ನು ಹುಡುಕಬೇಕು. That's the second step. ಎರಡನೆಯ ಹೆಜ್ಜೆ. Anyone can't be Elizabeth. ಯಾರು ಎಲಿಜಬೇತಳನ್ನು We are training Elizabeth and making others Elizabeth. No, you cannot. ನೋಡಿ, ನಾವು ಎಲಿಸಬೆತಳಂತೆ ಆಗಲು ಪ್ರಯತ್ನಿಸುವುದಿಲ್ಲ, ಬೇರೆಯವರಿಂದ ಆಗಿಸ್ಲಿಕ್ಕೋಸ್ಕರ ಪ್ರಯತ್ನಿಸುತ್ತೇವೆ. Mother Mary decided this in her heart. ಮಾತೆ ಮರಿಯಳು ತನ್ನ ಹೃದಯದಲ್ಲಿ I will ನಿರ್ಧರಿಸಿದಳು. never tell anything what happened in my life to everyone. I will tell only when I meet the suitable person. No matter he or she is staying so long, I have to climb the mountain and go and reach. But I am deciding something. I will never open up myself to anyone without vision.
ನೋಡಿ, ನನ್ನ ಜೀವನದಲ್ಲಿ ಏನು ಸಂಭವಿಸಿದೆಯೋ ಅದು ಯಾರಲ್ಲೂ ನಾನು ಹೇಳುವುದಿಲ್ಲ. ಬೆಟ್ಟ ಗುಡ್ಡವನ್ನು ದಾಟಿ ಎಲಿಜಬೆತಳ ಬಳಿಗೋಗಿ ದೇವರಿಂದ ಬಂದ ದರ್ಶನ ಅವಳಲ್ಲಿ ಮಾತ್ರ ಹೇಳುತ್ತೇನೆ ವಿನ ಬೇರೆ ಯಾರಲ್ಲೂ ಹೇಳುವುದಿಲ್ಲ. ಬೇರೆ ಯಾರಲ್ಲೇ ಹೇಳುವುದಿಲ್ಲ, ಹೇಳುತ್ತಿಲ್ಲ. Hallelujah. 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 If you are saying to someone, ಈಗ ನಾವು ಯಾರಲ್ಲಾದ್ರೂ ಹೇಳಿದರೆ then they will abort you. ಅವರು ನಮಗೆ ಅಬೋರ್ಷನ್ ಮಾಡಿಸ್ತಾರೆ. Hallelujah. 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 Hey, this is wrong. What are you thinking? You are not married. You are getting conceived. This is something you have to go for the abortion. ನೋಡಮ್ಮ, ಇದು ತಪ್ಪು, ಇದು ಹೇಗೆ ಬಂತು, ಇದು ನಿನಗೆ ತೊಂದರೆ ಆಗ್ತದೆ. Mother Mary will tell you, Elizabeth will tell you. ಆದರೆ ಎಲಿಜಬೆತಳು ಮರಿಯಳಿಗೆ ಹೇಳಿದಳು, I know this. ನನಗೆ ಗೊತ್ತು ಇದು, I know this. ನನಗೆ ಇದು ಗೊತ್ತು, Because I heard the same thing. ಇದನ್ನೇ ನಾನು ಕೇಳಿಸಿಕೊಂಡಿದ್ದೇನೆ. Hallelujah. 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 My spirit and your spirit connects. ನನ್ನ ಆತ್ಮ ನಿನ್ನ ಆತ್ಮ ಹೊಂದಿಕೊಂಡಿದೆ. My spirit and your spirit connects. ನನ್ನ ಆತ್ಮ ಮತ್ತು ನಿನ್ನ ಆತ್ಮ ಹೊಂದಿಕೊಂಡಿದೆ. Hallelujah. Hallelujah. So that we have a journey together. ಆದ್ದರಿಂದ ನಾವು ಒಟ್ಟಿಗೆ ಪ್ರಯಾಣ ಮಾಡೋಣ. Find your Elizabeth early as possible so that you will be free. ನೋಡಿ, ನಿನ್ನ ಎಲಿಜಬೆತ್ ಎಲ್ಲಿದ್ದಾಳಂತ ಕಂಡುಹಿಡಿ, ಆಗ ನೀನು ಫ್ರೀ ಆಗುತ್ತೀಯಾ. Say that again. ನಿನ್ನ ಎಲಿಜಬೆತಳು ಎಲ್ಲಿದೆ ಅಂತ ನೀನು ಕಂಡುಹಿಡಿಯು, ಆಗ ನೀನು ಫ್ರೀ ಆಗುತ್ತೀಯಾ. Find your Elizabeth early as possible. ಆದಷ್ಟು ಬೇಗನೆ ನಿನ್ನ ಎಲಿಜಬೆತಳನ್ನು ಕಂಡುಹಿಡಿಯು. You will be free from burden. ನೀನು ಈ ಚಿಂತೆಯಿಂದ ಫ್ರೀ ಆಗುತ್ತೀಯಾ. Hallelujah. 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 He's asking the response. ಆ ಉತ್ತರಕ್ಕೋಸ್ಕರ ಆತನು The ಕಾಯುತ್ತಿದ್ದಾನೆ. first seed was given. ಮೊದಲು ನಿನಗೆ ಬೀಜ ಕೊಟ್ಟಿದ್ದಾರೆ, Now the response. ನಂತರ ಉತ್ತರಿಸು. What is the response? ಏನಾಗಿದೆ ಉತ್ತರ? Here I am. ಇಲ್ಲಿ ನಾನು ಇದ್ದೇನು. When the response comes, ಯಾವಾಗ ಉತ್ತರ ಬರುತ್ತದೆಯೋ, God is taking third step. ದೇವರ ಮೂರನೇ ಹೆಜ್ಜೆ, Go to Elizabeth's house. ಎಲಿಜಬೆತಳ ಮನೆಗೆ ಹೋದಳು. Hallelujah. Hallelujah. Elizabeth had the same experience. ಎಲಿಜಬೆತಳಿಗೆ ಅದೇ ಅನುಭವ. She is in the 6th month. ಅವಳಿಗೆ 6 ತಿಂಗಳು. And the baby is jumping inside. ನೋಡಿ, ಅವಳ ಹೊಟ್ಟೆಯಲ್ಲಿ ಮಗು ಕುಣಿಯುತ್ತಿದೆ. She knows. ಅವಳಿಗೆ ಗೊತ್ತು. Hallelujah. 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 Most of our visions were getting aborted because we were sharing the visions to a wrong persons. ನೋಡಿ, ನಮ್ಮ ದರ್ಶನಗಳೆಲ್ಲ ತಪ್ಪಿ ಹೋಗಲು ಕಾರಣ ನಮಗೆ ನೋಡಿ, ನಮ್ಮ ದರ್ಶನ ತಪ್ಪಲು ಕಾರಣ ನಮಗೆ ಅವರು ನಮಗೆ ಅದನ್ನು ಕೊಟ್ಟಿದ್ದಾರೆ. ಆದರೂ ಅದು ನಮ್ಮ ಒಳಗಡೆ ಅದನ್ನು ಕೊಟ್ಟಿದ್ದಾರೆ, ಆದರೆ ಅದು ಅಬೋರ್ಷನ್ ಆಗಿ ಹೋಗ್ಬಿಟ್ಟಿದೆ. ಯಾಕೆ? We are not connected to the Elizabeth. ನಾವು ಎಲಿಜಬೆತಳೊಂದಿಗೆ ನಾವು ಸಂಬಂಧ ಬೆಳೆಸಲಿಲ್ಲ. We will be sharing to everybody. ನಾವು ನಮಗೆ ಏನಿದೆ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತೇವೆ. They don't know anything about it. ಅವರಿಗೆ ಗೊತ್ತಿಲ್ಲ ಏನು ಇದೆಂದು. They can only tell their experience. ಅವರು ಅವರ ಅನುಭವದಿಂದ But ಹೇಳ್ತಾರೆ. your journey is different. ಆದರೂ ನಿನ್ನ ಪ್ರಯಾಣಕ್ಕೆ ವ್ಯತ್ಯಾಸವಿದೆ. Your journey is different. ನಿನ್ನ ಪ್ರಯಾಣಕ್ಕೆ ವ್ಯತ್ಯಾಸವಿದೆ. Do not compare yourself with the neighbor one. ನಿನ್ನನ್ನು ಅಕ್ಕಪಕ್ಕದವರೊಂದಿಗೆ ಹೋಲಿಸಿಕೊಳ್ಳಬೇಡ. Hallelujah. 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 Every seed has to grow. ನೋಡಿ, ಎಲ್ಲ ಬೀಜಗಳು ಬೆಳೆಯಬೇಕು. Gifts of the Holy Spirit ಪವಿತ್ರಾತ್ಮರ ಫಲ is given like a seed. ಅದು ಬೀಜದಂತೆ. Healing ಸೌಖ್ಯ is given like a seed. ಅದು ಬೀಜವಾಗಿದೆ. Scripture revelation ಪವಿತ್ರ ಗ್ರಂಥದ ಪ್ರಕಟಣೆ ಅದೊಂದು ಬೀಜ. Every gifts, ಎಲ್ಲ ಕೊಡುಗೆಗಳು, every fruits of the Holy ಎಲ್ಲ Spirit ಪವಿತ್ರಾತ್ಮರ ಫಲಗಳು is given like a seed. ಅದೊಂದು ಬೀಜ. You have to water it, protect it and mature it. ನೀನು ಅದಕ್ಕೆ ನೀರು ಹಾಕಬೇಕು, ಸಂರಕ್ಷಿಸಬೇಕು, ಬೆಳೆಸಬೇಕು. Mature it. ಬೆಳೆಸಬೇಕು. Not valartan, mature it. In a mature it enna parayum ಕನ್ನಡಕ್ಕೆ ಬೆಳೆಸಬೇಕು. Hallelujah. ಪಕ್ವದಲ್ಲಿ ಎತ್ತಿಕನ ಪಕ್ವತೆಗೆ ಮಲಯಾಳದಲ್ಲಿ ಎನ್ನ ಬರ ಇಲ್ಲ. ಓ ಪೂರ್ ಕನ್ನಡ ಬಟ್
Hallelujah. Hallelujah. You have to mature it. ನೀನು ಅದನ್ನು ಬೆಳೆಸಬೇಕು. Hallelujah. Hallelujah. പക്വതയിൽ അതിനെ എത്തിക്കണം. നീയാ വെള്ളം ഒഴിക്കണ്ടേ, നീയാണ് വേലി കെട്ടണ്ടേ, നീയാണ് വെള്ളം ഒഴിക്കണ്ടേ, നീയാണ് വേലി കെട്ടണ്ടേ, നീയാണ് സംരക്ഷണത്തിന്റെ മതിൽ കെട്ടണ്ടേ, നീയാണ് കുറുക്കനെ ഓടിക്കണ്ടേ. ನೀನಾಗಿದೆಯಾ ನೀರು ಹಾಕ್ಬೇಕಾದ್ದು, ನೀನಾಗಿದೆ ಬೇಲಿ ಕಟ್ಟಬೇಕಾದ್ದು, ನೀನಾಗಿದೆ ಸಂರಕ್ಷಣೆಯ ನರಿಗಳು ಬರ್ತದೆ ಓಡಿಸಬೇಕಾದದ್ದು. ദൈവം ഒരു വിത്തായിട്ട് എല്ലാം തരുന്നേ. ದೇವರು ಒಂದು ಬೀಜವಾಗಿ ಎಲ್ಲವನ್ನು ಕೊಡ್ತಿದ್ದಾರೆ. God is giving everything as a seed inside you. ದೇವರು ಎಲ್ಲವನ್ನು ಒಂದು ಬೀಜವಾಗಿ ನಿನಗೆ ಕೊಟ್ಟಿದ್ದಾರೆ. One day you will be getting smile, great smile, and you will be smiling every no. ಒಂದು ದಿನ ನಿನಗೆ ಒಳ್ಳೆ ಒಂದು ನಗು ಬರ್ತದೆ, ಹಾಗೆ ಅಲ್ಲ. Joy was given you as a seed. ನೋಡಿ, ಸಂತೋಷ ಅನ್ನೋದೊಂದು ಬೀಜದ ಹಾಗೆ ಕೊಟ್ಟಿದ್ದಾರೆ. ನೀನು ನೀರು ಹಾಕ್ಬೇಕು. How to water it? ಹೇಗೆ ನೀರು ಹಾಕುವುದು? Reading of the scripture. ಬೈಬಲ್ ಅನ್ನು ಓದುವುದು, ಬಲಿ ಪೂಜೆಗೆ ಹೋಗಿ, ಪಾಪ ನಿವೇದನೆ ಮಾಡಿ, ಬೈಬಲ್ ಓದುತ್ತಾ, ಪ್ರಾರ್ಥನೆ ಮಾಡುತ್ತಾ, ಭಾಷಾವರದಲ್ಲಿ ಮಾತನಾಡುತ್ತಾ, ಹಲ್ಲೆಲೂಯಾ, ಪ್ರಾರ್ಥನೆಗಾಗಿ ಹೋಗಿ. ಏನಾಗಿದೆ ಮಾಡುವುದು? ನೀನು ಆನ್ಲೈನ್ ನಲ್ಲಿ ವಾಚ್ ಮಾಡ್ತಾ ಇದ್ದೀಯ, ನಿನ್ನ ಬೀಜಕ್ಕೆ ನೀರು ಹಾಕ್ತಾ ಇದ್ದೀಯಾ? ಆನ್ಲೈನ್ ನಲ್ಲಿ ವಾಚ್ ಮಾಡುವಾಗ ಬೀಜಕ್ಕೆ ನೀರು ಹಾಕ್ತಾ ಇದ್ದೀಯಾ? ಆನ್ಲೈನ್ ನಲ್ಲಿ ವಾಚ್ ಮಾಡುವಾಗ ಆ ಬೀಜಕ್ಕೆ ನೀರು ಹಾಕ್ತಾ ಇದ್ದೀಯಾ? ಹಲ್ಲೆಲೂಯಾ. ಇಲ್ಲಿ ಕುಳಿತಿರುವಾಗ sometimes it is doing, but you are pouring water. ನೋಡಿ, ಈಗ ನೀನು ಮಾಡಿದ್ರು ನೀರು ಹಾಕ್ತಾ ಇದ್ದೀಯಾ? Hallelujah. 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 Pouring water. ನೀರು ಹಾಕ್ತಾ ಇದ್ದೀಯಾ? To the seed. ಆ ಬೀಜಕ್ಕೆ, which is inside you. ನಿನ್ನ ಒಳಗಡೆ ಇರುವುದಕ್ಕೆ. When it grows, ಅದು ಬೆಳೆಯಬೇಕು. it is your growth. ಅದು ನಿನ್ನ ಬೆಳವಣಿಗೆ. Your destiny will be changed. ನಿನ್ನ ಜೀವನ ಬದಲಾಗ್ತದೆ. Hallelujah. Hallelujah. Now we see Jesus is walking out. ಈಗ ನೋಡು, ಯೇಸು ಸ್ವಾಮಿ ನಡೆದು ಬರುವುದನ್ನು. No, Mother Mary. I'm going back to Mother Mary. Now we see Jesus is walking down. ಈಗ ನೋಡಿ, ಯೇಸು ಸ್ವಾಮಿ ನಡೆದು ಬರುವುದನ್ನು. You ask Mother Mary. ನೀನು ಮಾತೆಯಲ್ಲಿ ಕೇಳು, how it is possible Jesus is walking down? ಹೇಗೆ ಸಾಧ್ಯ ಯೇಸು ನಡೆಯುವುದು ಬರುವುದು? Mother Mary will tell you. ಮಾತೆ ಹೇಳುತ್ತಾಳೆ, he was given to me as a seed. ಆತನು ನನಗೊಂದು ಬೀಜ ಕೊಟ್ಟ. Oh, the struggle was so much. ತುಂಬಾ ನರಳಿದೆ. I was going through a lot. ನಾನು ತುಂಬಾ ನರಳಿದೆ. No company near me. ನನ್ನ ಜೊತೆಯಲ್ಲಿ ಯಾರೂ ಇಲ್ಲ. If I have to get somebody for prayer, then I have to climb the mountain and go at least 20 kilometers far. ಯಾರಾದರೂ ನನಗಾಗಿ ಪ್ರಾರ್ಥನೆಗೆ ಇದ್ರೆ 20 ಕಿಲೋಮೀಟರ್ ಬೆಟ್ಟ ಗುಡ್ಡ ಹತ್ತಿ ಹೋಗ್ತಿರ್ಲಿಲ್ಲ. Initial days it was very difficult. ಆ ದಿನಗಳು ನನಗೆ ತುಂಬಾ ಕಷ್ಟಕರವಾಗಿತ್ತು. But I never believed in the circumstances, but I was pouring water on my seed. ಆದರೆ ನಾನು ಈ ಕಷ್ಟ ಸನ್ನಿವೇಶ ನೋಡದ ನೀರು ಹಾಕ್ತಾ ಇದ್ದೆ. Jesus is coming out. ಈಗ ಬಾಲ ಯೇಸು ಹೊರಗಡೆ ಬರ್ತಾರೆ. The teenager Jesus is walking out. ನೋಡಿ, ತರುಣನಾದ ಯೇಸು, the youngster Jesus is walking out. ಯುವಕನಾದ ಯೇಸು ಸ್ವಾಮಿ, and he became the savior of the universe. ಆತನಾಗಿದ್ದಾನೆ ಮಾನವ ಕುಲದ ರಕ್ಷಕ. Somebody shout hallelujah. ಗಟ್ಟಿಯಾಗಿ ಹೇಳಿ hallelujah. 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 Everything is given as a seed. ಎಲ್ಲವೂ ಒಂದು ಬೀಜದಂತೆ ಕೊಟ್ಟಿದ್ದಾರೆ. Happiness, ಸಂತೋಷ, joy, ನೆಮ್ಮದಿ, self control, ತನ್ನನ್ನೇ ನಿಯಂತ್ರಣ, short temper, not to be short tempered, everything, meekness, ಎಲ್ಲ ರೀತಿಯ every gift, ಎಲ್ಲ ರೀತಿಯ ಸಂಯಮ, ಎಲ್ಲ ರೀತಿಯ ಕೊಡುಗೆಗಳು. read that Ephesians 5, then they will understand more. Galatians 5. If you read this, you will understand this picture very clearly. Hallelujah. Hallelujah. Shout hallelujah to the Lord. ಗಟ್ಟಿಯಾಗಿ ಹೇಳಿ hallelujah. Galatians 5. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, By the verse 22. 22ನೇ ವಾಕ್ಯ. Fruit of the Spirit. ಪವಿತ್ರಾತ್ಮರ ಸತ್ಫಲಗಳು. Fruit of the Spirit. ಪವಿತ್ರಾತ್ಮರ ಸತ್ಫಲಗಳು. What are the fruit of the Spirit? ಪವಿತ್ರಾತ್ಮರ ಸತ್ಫಲಗಳು. ಪ್ರೀತಿ. Write it down. Love. ಎಲ್ಲರೂ ಹೇಳಿ ಪ್ರೀತಿ. Galatians 5:22. ಗಲಾತ್ಯ 5:22. Galatians 5:22. 22. 22. 22. ನನಗೆ ಈ ವಾಕ್ಯ 22. 22. 22. 5:22.
Galatians 5:22. ಗಲಾತ್ಯ 5:22. This is a very important verse. Read this. ಓದಿ. Fruit of the Spirit is ಪವಿತ್ರ ಆತ್ಮ ದತ್ತವಾದ ಸತ್ಫಲಗಳು ಪ್ರೀತಿ, joy. ಆನಂದ. Come on. ಎಲ್ಲರೂ ಹೇಳಿ. Everything is given as a seed. ಎಲ್ಲ ಒಂದು ಬೀಜದಂತೆ ಕೊಟ್ಟಿದ್ದಾರೆ. Come on, seed. ಬೀಜದಂತೆ. Shake someone's hand and say seed. ನೋಡಿ ಎಲ್ಲರೂ ಹೇಳಿ ಬೀಜದಂತೆ. Call somebody and say seed. ನೋಡಿ ಆಚೆ ಈಚೆ ಕುಳಿತವರನ್ನು ತಟ್ಟಿ ಹೇಳಿ. ಆಚೆ ಈಚೆ ಕುಳಿತವರ ಕೈಯ ತಟ್ಟಿ ಪರ. ಅವರ ಕೈ ತಟ್ಟಿ ಹೇಳಿ ಬೀಜ. Seed. ಎಲ್ಲವೂ ಬೀಜ. Seed. ಬೀಜ. Seed. ಬೀಜ. Everything is given us. ಎಲ್ಲವೂ ನಮಗೆ ಕೊಟ್ಟಿರುವುದು Seed. ಬೀಜ. Seed. ಬೀಜ. Seed. ಬೀಜ. Hallelujah. 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 Hello, Chikmagalur, come. Come. Chikmagalur, come. ಎಲ್ಲಿದ್ದೀಯಾ ಚಿಕ್ಕಮಂಗಳೂರಿನವನು ಬಾ. Come. ಎಲ್ಲಿದ್ದೀಯಾ? My boy, where are you? I'm missing you so much. I miss you, da. Come. Everything is given us. ಎಲ್ಲವೂ ನಮಗೆ ಕೊಟ್ಟಿರುವುದು seed. 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 Say that seed. ಬೀಜ. Seed. You have to do what? Water it. ನೀನೇನ್ ಮಾಡ್ಬೇಕು? ನೀರ್ ಹಾಕ್ಬೇಕು. Seed. ಬೀಜ. Healing is given us. ಸೌಖ್ಯವೆನ್ನುವುದು ಒಂದು ಬೀಜ. It's a seed. ಬೀಜ. Everybody say. ಎಲ್ಲರೂ ಹೇಳಿ. ಎಲ್ಲರೂ ಹೇಳಿ. Everybody say seed. ಎಲ್ಲರೂ ಹೇಳಿ ಬೀಜ. Seeds. ಬೀಜ. ಗಟ್ಟಿಯಾಗಿ ಹೇಳಿ. Hallelujah. Hallelujah. ಗಟ್ಟಿಗ. ಗಟ್ಟಿಯಾಗಿ. Joy is a seed. ನೋಡಿ ಆನಂದ ಎನ್ನುವುದೊಂದು ಬೀಜ. Joy is a ಆನಂದ ಎನ್ನುವುದು. verse 22. Fruit of the Spirit is love, joy, peace, patience, kindness, generosity, faithfulness, gentleness and faithfulness, and self-control. ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಪ್ರೀತಿ and self-control. There is no law against such things. Hallelujah. One by one. First one is joy. What is love? Love is given as a seed. You have to water it, then it will grow. When the perfect love comes, it will cast out fear. It will cast out fear. Fear has to be moved. Fear has to be saved. Come on, say that. Fear has to be moved. Hallelujah. 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 My translator, sometimes me and doctor, when we are preaching, sometimes doctors say, today don't persecute me so much, I am weak. Whoever is coming for the translation, I used to persecute them like this. ನೋಡಿ ನನ್ನ ಟ್ರಾನ್ಸ್ಲೇಟರ್ ಒಬ್ಬ ಡಾಕ್ಟರ್ ಇದ್ದಾರೆ. ಅವರು ಟ್ರಾನ್ಸ್ಲೇಷನ್ ಮಾಡುವಾಗ ಅವ್ರು ಹೇಳ್ತಾರೆ, ನನಗೆ ತುಂಬ ಆಗಿ ಹೊಡಿಬೇಡಪ್ಪ, ಆಗ ತೊಂದರೆ ಕೊಡಬೇಡ, ನನಗೆ ಅಷ್ಟು ಸುಸ್ತಾಗಿದೆ ಎಂದು. Hallelujah. Like this. See, what is the fruit of the Spirit? First one. ನೋಡಿ ಆತ್ಮರ ಮೊದಲ ಫಲ ಯಾವುದು? Learn with me. ಹೇಳಿ, ಮೊದಲು ಯಾವುದು? ಪ್ರೀತಿ. Now we are going to see the healings after learning this. ನೋಡಿ ಇದನ್ನು ನೀನು ಕಲಿತುಕೊಂಡ್ರೆ ಇಲ್ಲಿ ನಿಮಗೆ ಸೌಖ್ಯ ನಿಮಗೆ ಕಣ್ಣಾರೆ ಕಾಣಬಹುದು. Come on, give a wonderful clap offering to the Lord. ಗಟ್ಟಿಯಾಗಿ ಒಮ್ಮೆ ಚಪ್ಪಾಳೆ ತಟ್ಟೋಣ ದೇವರಿಗೆ. Learn this first. This is very powerful. ಇದನ್ನು ಮೊದಲು ಕಲಿತುಕೊಳ್ಳಿ. The first fruit is ಮೊದಲನೆಯ ಫಲ ಯಾವುದು? ಪ್ರೀತಿ. Love. ಪ್ರೀತಿ. It says he has loved you first. ನೋಡಿ ಆತನು ನಮ್ಮನ್ನು ಮೊದಲು ಪ್ರೀತಿಸಿದ. ಬೀಜ ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ನೀರು ಹಾಕಬೇಕು, ನಾವು ಸಂರಕ್ಷಿಸಬೇಕು, ನಾವು ಅದನ್ನು ಬೆಳೆಸಬೇಕು, ಬೇಲಿ ಕಟ್ಟಬೇಕು. ನಾವು ಅದಕ್ಕೆ ಬೇಲಿ ಕಟ್ಟಬೇಕು. ಆ ಬೀಜದ ಹೆಸರು ಯಾವುದು? ಪ್ರೀತಿ. ನಂತರ ಪ್ರೀತಿ ಬೆಳೆಯುತ್ತದೆ. ಯಾವಾಗ ಪ್ರೀತಿ ಬೆಳೆಯುತ್ತದೆ, ನೋಡಿ ಭಯದ ಮೇಲೆ ಅದು ಜಯ ಪಡೆಯುತ್ತದೆ. ನೋಡಿ ಈಗ ಭಯವಾಗಿದೆ, ಪ್ರೀತಿಯ ಮೇಲೆ ನಿಂತಿರುವುದು. ಈಗ ನೋಡಿ ಭಯದ ಮೇಲೆ ಪ್ರೀತಿ ಅಧಿಕಾರ ಪಡೆಯುತ್ತದೆ.
take advantage of a fear. Now ಪ್ರೀತಿ you cannot see fear now. ಈಗ ನೋಡಿ ಭಯ ಕಾಣಿಸ್ತಾ ಇಲ್ಲ, You cannot see fear now. ಈಗ ಭಯ ಕಾಣಿಸ್ತಾ ಇಲ್ಲ. Hallelujah. Hallelujah. When there is love, there is no fear. ನೋಡಿ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ But ಭಯ you have ಇಲ್ಲ. to grow the seed. ಆದರೆ ನಾವು ಆ ಬೀಜವನ್ನು Somebody say ಬೆಳೆಸಬೇಕು. growing the seed is our responsibility. ನೋಡಿ ಬೀಜ ಬೆಳೆಸುವುದು ನಮ್ಮ ಹೊಣೆಗಾರಿಕೆ. Second one. ಎರಡನೇದಾಗಿ Then ಆನಂದ. joy. ಆನಂದ. Joy. ಆನಂದ. Joy. ಆನಂದ. Joy. ಆನಂದ. Say that joy. ಎಲ್ಲರೂ ಹೇಳಿ. Receive it, joy. ಆನಂದವನ್ನು ಪಡೆದುಕೋ. Hallelujah. ಹalleluya. Joy is given like a ಆನಂದ ಕೊಟ್ಟಿರುವುದು seed. ಬೀಜವಾಗಿ. Hallelujah. ಹalleluya. Hallelujah. ಹalleluya. You will start rejoicing in the sorrowful situations. ನೋಡಿ ದುಃಖಕರವಾದ ಸನ್ನಿವೇಶದಲ್ಲಿ ಆನಂದಿಸಬೇಕು. For that you need a training. ಅದಕ್ಕೆ ನಮಗೆ ಪರಿಶೀಲನೆ ಬೇಕು. Without training you cannot. ಪರಿಶೀಲನೆ ಇಲ್ಲದೆ ಆಗುವುದೇ ಇಲ್ಲ. You can be joyful in the joyful situation, but No. in the sorrowful situation, if you want to be joyful, then you need a training. You have to grow the seed which is joy which is inside you. ನೋಡಿ ಸಂತೋಷಕರವಾದ ಸನ್ನಿವೇಶದಲ್ಲಿ ಆನಂದಿಸಬಹುದು, ಆದರೆ ದುಃಖಕರವಾದ ಸನ್ನಿವೇಶದಲ್ಲಿ ಆನಂದಿಸಬೇಕಾ? ನಮಗೆ ಈ ಆನಂದದ ಬೀಜ ಸಿಗಲೇಬೇಕು. You have to make it grow. ನೀನು ಅದನ್ನು ಬೆಳೆಯಲು ಬಿಡಬೇಕು. Now the joy. ಈಗ ನೋಡಿ ಆನಂದ. Initially there will be mix. ನೋಡಿ 19 days of the week joy, but 11 days is gone. Sorrow. 19 ದಿನ ಆನಂದ. 7 days of a week, 4 days is okay, brothers. Then the third, another 3 days, everything will be ulta. ನೋಡಿ 4 ದಿನ ಆನಂದ ಇದೆ ಬ್ರದರ್, ಬಾಕಿ 3 ದಿನ ಅದು ಇರುವುದೇ ಇಲ್ಲ. Hallelujah. 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 You have to grow it. ನಾವು ಅದನ್ನು ಬೆಳೆಸಬೇಕು. Grow it. ಬೆಳೆಸಬೇಕು. That level will increase. ನಂತರ ನಮ್ಮ ಅವಸ್ಥೆ Now you are ಬೆಳೆಯುತ್ತದೆ. getting 4 days joy. 4 ದಿನದ ಸಂತೋಷ When you ಇದ್ರೆ grow the seed of joy, ನಾವು ಆನಂದದ ಬೀಜ you will ಬೆಳೆಸಿದ್ರೆ start 5 days, 7 days, 8 days, 30 days, 365 days at last. Come on, give a big hand ಅದು to Jesus. 7, 21, 365 ದಿನದಲ್ಲೂ ಆನಂದ No ಇರುತ್ತದೆ. matter what situation you go through, ಯಾವ ಸಂದರ್ಭ ಬಂದರೂ ನಿನ್ನನ್ನು ಅದು your ಬಾಧಿಸುವುದೇ ಇಲ್ಲ. joy will remain forever. ನಿನ್ನ ಆನಂದ ಎಂದೆಂದು ಇರಲಾಗುವುದು. Come on, give a big hand to Jesus. ಎಲ್ಲರೂ ಗಟ್ಟಿಯಾಗಿ ಯೇಸುವಿಗೆ ಚಪ್ಪಾಳೆ ತಟ್ಟಿ Grow it, grow it, grow it, grow it, ಅದನ್ನು grow it, ಬೆಳೆಸು grow it. ಬೆಳೆಸು ಬೆಳೆಸು ಗಟ್ಟಿಯಾಗಿ Grow it, grow it, ಎಲ್ಲರೂ grow it, ಚಪ್ಪಾಳೆ grow it. ತಟ್ಟಿ ಯೇಸುವೇ Hala, hala. ಶಿವೇ ಶಿವೇ hala, hala, ಗಟ್ಟಿಯಾಗಿ hala, hala, ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. Very, very important lesson. ಇದು ಅತಿ ಮುಖ್ಯವಾದ ಸಂದೇಶ. Shakara, hala, ಶಿವೇ hala, hala, ಶಿವೇ hala, ಶಿವೇ hala. ಶಿವೇ ಶಿವೇ ಪರಿಶುದ್ಧಾತ್ಮವೇ. ಪರಿಶುದ್ಧಾತ್ಮರೇ. Jesus, Jesus, Jesus. ಶಿವೇ I have ಶಿವೇ seen few ಶಿವೇ people in my life. ನನ್ನ ಜೀವನದಲ್ಲಿ ಅನೇಕರನ್ನು ಕಂಡಿದ್ದೇನೆ. I have seen many in my life. ನನ್ನ ಜೀವನದಲ್ಲಿ ತುಂಬಾ They were ಕಂಡಿದ್ದೇನೆ. going through the sorrowful situations of their life. ಕಷ್ಟಕರವಾದ ಸಂದರ್ಭ ಜೀವನದಲ್ಲಿ ಬಂದಿರುವುದು. Saddest phase of their life. ದುಃಖಕರವಾದ ಸಂದರ್ಭ ಜೀವನದಲ್ಲಿ But in the ಬಂದಿರುವುದು. middle of all that, ಆದ್ರೆ ಎಲ್ಲದರ ಮಧ್ಯದಲ್ಲಿ they are rejoicing ಅವರು ಆನಂದಿಸುತ್ತಿದ್ದಾರೆ. and giving thanks to the Lord. ದೇವರೊಂದಿಗೆ ಸಂಪರ್ಕ ಬೆಳೆಸುತ್ತಾ I was asking them, ನಾನು ಅವರಲ್ಲಿ ಕೇಳುತ್ತೇನೆ, how it is possible? ಹೇಗೆ ಇದು ಸಾಧ್ಯ? I can't smile when I am going through struggle. ನನಗೆ ಯಾವ ಸಂದರ್ಭ ಬಂದರೂ ನನಗೆ ನಗಲಿಕ್ಕೆ ಆಗುತ್ತಿಲ್ಲ. teaching me. ಅವರು ನನಗೆ ಕಲಿಸಿದರು. This is something else. ಇದಕ್ಕೆ ಈ It ಪ್ರತ್ಯೇಕತೆ was ಇದೆ. given like a seed. ಅದು ಒಂದು ಬೀಜದಂತೆ Now the ಕೊಟ್ಟಿದ್ದಾರೆ. seed is growing in us. ಈಗ ಬೀಜ ನಮ್ಮಲ್ಲಿ ಬೆಳೆಯುತ್ತಿದೆ. All the sorrows ಎಲ್ಲ ದುಃಖಗಳಲ್ಲಿ conquered by the joy. ಆನಂದದಿಂದ ಕುಣಿದಾಡುವೆ. All the sorrows ಎಲ್ಲ ದುಃಖದ ವೇಳೆಯಲ್ಲೂ conquered by the joy. ಆನಂದದಿಂದ ಕುಣಿದಾಡುವೆ. This is what the joyful anointing you can receive. ಅದಾಗಿದೆ ಆನಂದದ ಅಭಿಷೇಕ ಪಡೆಯುವುದು. Hebrews chapter 1 says he has anointed you with the oil of gladness. ನೋಡಿ Hebrews 1:6 ಅಭಿಷೇಕವಾಗಿದೆ Oil of ಬೇಕಾದ್ದು. gladness. ಆನಂದದ ಅಭಿಷೇಕ. Oil of gladness. ಆನಂದದ ಅಭಿಷೇಕ. Hallelujah. ಹalleluya. Hallelujah. ಹalleluya. Your joy will be never ending. ನಿನ್ನ ಆನಂದ ಎಂದಿಗೂ Your ಕೊನೆಗೊಳ್ಳುವುದಿಲ್ಲ. joy will be never ending. ನಿನ್ನ ಆನಂದ ಎಂದಿಗೂ You ಮುಗಿಯುವುದಿಲ್ಲ. will be rejoicing in the Lord for forever. ದೇವರಲ್ಲಿ ಎಂದೆಂದು ನೀನು Let
ನುಡಿಸುತ್ತೀ. Let me prophesy over your situation. ನಿನ್ನ ಸಂದರ್ಭಗಳ ಒಂದು ಪ್ರವಚನೆಯಾಗಿದೆ ಇದು. Let me prophesy over your situation. ನಿನ್ನ ಸಂದರ್ಭಗಳಲ್ಲಿ ಒಂದು Your ಪ್ರವಚನೆ. joy will remain forever. ನಿನ್ನ ಆನಂದ ಎಂದೆಂದೂ ಇರಲಾಗುವುದು. No devil can steal it from you. ಪಿಶಾಚಿಯಿಂದ ತೆಗಿಲಿಕ್ಕಾಗುವುದಿಲ್ಲ. ಯೇಸುವೇ, ಪಿಶಾಚಿಯಿಂದ ಕದೀಲಿಕ್ಕಾಗುವುದಿಲ್ಲ. Your joy will remain forever. ನಿನ್ನ ಆನಂದ ಎಂದೆಂದೂ ಇರಲಾಗುವುದು. Why your joy will remain forever? ಯಾಕೆ ನಿನ್ನ ಆನಂದ ಎಂದೆಂದೂ It was ಇರುವುದು? given unto you as a seed. ಅದು ನಿನಗೆ ಒಂದು ಬೀಜದಂತೆ. ಅದು ನೀರು ಹಾಕು. ನೀನು ಅದಕ್ಕೆ ನೀರು ಹಾಕು. ನೀನು ಅದಕ್ಕೆ ಸಂರಕ್ಷಿಸು. ನೀನು ಸಂರಕ್ಷಿಸು. ನೀನು ಸಂರಕ್ಷಿಸು. ಆನಂದ ನಿನ್ನಲ್ಲಿ ಬೆಳೆಯುತ್ತದೆ. ನೀನು ಸಂರಕ್ಷಿಸು. Now no one can stop your joy. ಎರಡನೆಯ ನಿನ್ನ ಆನಂದದ ಹೆಜ್ಜೆ. Hallelujah. ಹಲ್ಲೆಲೂಯಾ. People will come by asking, ಜನರು ಬಂದು ನಿನ್ನಲ್ಲಿ ಕೇಳುತ್ತಾರೆ, what is this? ಏನಿದು? What is the secret of this? ಏನಾಗಿದೆ ಇದರ ರಹಸ್ಯ? You know, it was given as a seed. ನಿನಗೆ ಗೊತ್ತಾವುದು, ಒಂದು ಬೀಜವಾಗಿದೆ It's a single ಕೊಟ್ಟಿರುವುದು. seed. ಅದು ಒಂದೇ ಬೀಜ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Every circumstances ಎಲ್ಲ ರೀತಿಯ which I ಸನ್ನಿವೇಶಗಳು was going through ನಾನು made my ಎದುರಿಸುತ್ತಿರುವುದು seed mature. ನನ್ನ ಬೀಜದ ಬೆಳವಣಿಗೆ. Made my seed mature. ನನ್ನ ಬೀಜದ ಬೆಳವಣಿಗೆ. I was alone. ನಾನು When ಒಂಟಿಯಾಗುವಾಗ, I was cheated. ನಾನು When I ಮೋಸಕ್ಕೊಳಗಾಗುವ, was wounded. ನಾನು I ಗಾಯಗೊಳ್ಳುವಾಗ never knew this. ನನಗಿದು ಗೊತ್ತಿಲ್ಲ. My seed is getting matured. ನನ್ನ ಬೀಜವು My seed ಬೆಳೆಯುತ್ತಿದೆ. is getting matured. ನನ್ನ ಬೀಜದ ಪರಿಪಕ್ವತೆ teaching me ದೇವರು How ಕಲಿಸುತ್ತಿದ್ದಾರೆ. to be joyful when you are in sorrow. ಕಷ್ಟ ಬರುವಾಗ ಹೇಗೆ ಸಂತೋಷಿಸಬೇಕು. Wow, God is teaching me. ದೇವರು ನನಗೆ ಕಲಿಸುತ್ತಿದ್ದಾರೆ. Be joyful in the situation. ಇಂಥ ಸಂದರ್ಭಗಳಲ್ಲಿ ಆನಂದಿಸು. Now there is an anointing. ಈಗ ಒಂದು ಅಭಿಷೇಕ. Now there is an anointing is spreading. ಇನ್ನೊಂದು ಅಭಿಷೇಕ ಈಗ ಬರುತ್ತಾ ಇದೆ. That's the anointing of joy. ಆನಂದದ ಅಭಿಷೇಕ. I don't know whether you value it or not. ನನಗೆ ಗೊತ್ತಿಲ್ಲ ನಿನಗೆ ಅದು ಬೆಲೆ ಇದೆಯಾ ಇಲ್ವಾ ಎಂದು. But this is precious anointing. ಆದರೆ ಇದು ಫ್ರೆಶ್ ಆದಂತ ಅಭಿಷೇಕ. Anointing of joy. ಆನಂದದ ಅಭಿಷೇಕ. You will once, if you are testing this anointing, ನೀನು ಒಮ್ಮೆ ಈ ಅಭಿಷೇಕವನ್ನು ಪಡೆದರೆ you will never cry before men. ಮತ್ತೆಂದಿಗೂ ಮನುಷ್ಯರ ಮುಂದೆ ನೀನು ಅಳುವುದಿಲ್ಲ. You will never ever cry before man. ಮನುಷ್ಯರ ಮುಂದೆ ಎಂದಿಗೂ You ಅಳುವುದಿಲ್ಲ. will never ever cry before man. ಮನುಷ್ಯರ ಮುಂದೆ ಮತ್ತೆ ಅಳುವುದಿಲ್ಲ. You will be rejoicing and dancing in your life. ನಿನ್ನ ಜೀವನದಲ್ಲಿ ಕುಣಿದಾಡುತ್ತೀಯ, ಆನಂದಿಸುತ್ತೀಯ. Any circumstances you will do that. ಯಾವುದೇ ರೀತಿಯ ಸನ್ನಿವೇಶ ಬಂದರೂ Come on, somebody give a big hand to ಎಲ್ಲರೂ Jesus. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಯೇಸುವಿಗೆ. Oh, ಶ್ವೇ 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 ಶ್ವೇ. flow has started. ನೋಡಿ, ಈಗಲೇ ಅಭಿಷೇಕ flow ಹರಿತಾ has ಇದೆ. started already. ಅಭಿಷೇಕ ಈಗಲೇ ಪ್ರಾರಂಭಿಸಿದೆ. has started ಶ್ವೇ already. ಶ್ವೇ ಯೇಸುವೇ ಯೇಸುವೇ. ಎಲ್ಲರೂ That flow has ಗಟ್ಟಿಯಾಗಿ started ಚಪ್ಪಾಳೆ ತಟ್ಟಿ already. ಯೇಸುವನ್ನು ಕರೆಯಿರಿ. That flow has started already. ಈ ಅಭಿಷೇಕ ಈಗ That flow has ಪ್ರಾರಂಭಿಸಿದೆ. started ಯೇಸುವೇ already. ಯೇಸುವೇ. Those who are sitting outside, ಹೊರಗಡೆ ಕುಳಿತಿರುವವರೇ, no matter where you are sitting, ನೀನು ಎಲ್ಲಿ ಕುಳಿತಿದ್ದರು that seed is given unto ಆ you. ಬೀಜ ನಿನಗೆ ಕೊಡಲಾಗಿದೆ. Today God is pouring water on it. ಎಂದು ದೇವರು ನೀರು God ಹಾಕುತ್ತಿದ್ದಾರೆ. is pouring water on it. ದೇವರು ಅದಕ್ಕೆ ನೀರು God ಹಾಕುತ್ತಿದ್ದಾರೆ. is pouring water on it. ದೇವರು ನೀರು ಹಾಕುತ್ತಿದ್ದಾರೆ. ಶಿವೇ ಶಿವೇ. Every seed, ಎಲ್ಲ ಬೀಜಗಳು let it be mature in Jesus' ಅದು name. ಯೇಸುವಿನ ನಾಮದಲ್ಲಿ Let it ಪರಿಪಕ್ವತೆ be mature ಪಡೆಯಲಿ. in Jesus' name. ಯೇಸುವಿನ ನಾಮದಲ್ಲಿ ಬೆಳೆಯಲಿ. ಶಿವೇ ಶಿವೇ ಶಿವೇ. Hey devil, ಏ ಪಿಶಾಚಿಯೇ, you can't see that daughter is always crying and crying and crying in her life. ಈ ಮಗಳು ಯಾವಾಗಲೂ ಅವಳ ಜೀವನದಲ್ಲಿ ಅಳುವುದನ್ನು ನಿನ್ನಿಂದ ಇನ್ನು ಕಾಣಲು ಸಾಧ್ಯವಿಲ್ಲ. She has received the seed of joy. ಅವಳು ಆನಂದದ ಬೀಜ ಪಡೆದಿದ್ದಾಳೆ. Now it is growing. ಈಗ ಅದು ಬೆಳೆಯುತ್ತಿದೆ. Now it is growing. ಈಗ ಅದು ಬೆಳೆಯುತ್ತಿದೆ. You cannot stop her anymore. ಅವಳನ್ನು ಇನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ You ನಿನ್ನಿಂದ. are stealing her joy. ಅವಳ ಆನಂದವನ್ನು ಕಸಿದಿದ್ದೀಯ. You are removing her joy. ಅವಳ ಆನಂದವನ್ನು ತೆಗೆದಿದ್ದೀಯ. But your time is over. ಆದರೂ ನಿನ್ನ ಸಮಯ ಮುಗಿಯಿತು. ಶಿವೇ ಶಿವೇ. ಎಲ್ಲರೂ ಸ್ತುತಿಸಿರಿ, ಎಲ್ಲರೂ ಸ್ತುತಿಸಿರಿ. ಇದೊಂದು ಪ್ರವಚನೆ. Your joy will be restored. ನಿನ್ನ ಆನಂದ ಮರಳಿ ಕೊಡುತ್ತಿದೆ. Your joy will be restored. ನಿನ್ನ ಆನಂದ ಮರಳಿ ಕೊಡಲಾಗಿದೆ. ಶಿವೇ ಶಿವೇ. ಎಲ್ಲರೂ ಸ್ತುತಿಸಿರಿ, ಎಲ್ಲರೂ ಸ್ತುತಿಸಿರಿ. ಶಿವೇ ಶಿವೇ ಶಿವೇ. Your
Your joy will be restored. ನಿನ್ನ ಆನಂದವು ಮರಳಿ Your ಕೊಡುತ್ತಿದೆ joy will be restored. ಯೇಸುವೇ, ನಿನ್ನ ಆನಂದವು ಮರಳಿ ಕೊಡುತ್ತಿದೆ. All the sorrows, ಎಲ್ಲ ದುಃಖಗಳು, every sorrow, ಎಲ್ಲ ರೀತಿಯ ದುಃಖಗಳು, every sorrow, ಎಲ್ಲ ರೀತಿಯ ದುಃಖಗಳು, lift your both hands. ಎರಡು ಕೈಗಳನ್ನು ಮೇಲಕ್ಕೆತ್ತಿ, Lift your both hands. ಎರಡು ಕೈಗಳನ್ನು ಎತ್ತಿರಿ. Speak to the Lord in prayer. ಯೇಸುವೇ, ಯೇಸುವಿನಲ್ಲಿ Speak to the ಮಾತನಾಡು, Lord in prayer. ದೇವರಲ್ಲಿ ಮಾತನಾಡು, Your ಪ್ರಾರ್ಥಿಸು. joy will be restored. ನಿನ್ನ ಆನಂದವು ಮರಳಿ ಕೊಡಲಾಗಿದೆ. Your joy will be ನಿನ್ನ restored. ಆನಂದವು ಮರಳಿ ಕೊಡುತ್ತಿದ್ದಾರೆ. ಶಿವೆ 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 ಶಿವೆ. Somebody say, ಕೆಲವರು ಹೇಳ್ತಿದ್ದಾರೆ, somebody say, ಕೆಲವರು ಹೇಳುತ್ತಿದ್ದಾರೆ, He has given the joy seed ಆತನು ಆನಂದದ ಬೀಜ ಕೊಟ್ಟಿದ್ದಾರೆ. and maturing my seed of joy through all my situations. ನನ್ನ ಎಲ್ಲ ಸನ್ನಿವೇಶದಲ್ಲಿ ನನ್ನ ಬೀಜ ಪರಿಪಕ್ವತೆ ಪಡೆದಿದೆ. ಶಿವೆ 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 ಶಿವೆ. ಎಲ್ಲರೂ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಶಿವೆ 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 ಶಿವೆ. When you smile, devil cries. ನೀನು ಯಾವಾಗ When you ನಗುತ್ತೀಯೋ cry, ಪಿಶಾಚಿ devil ಅಳುತ್ತಾನೆ. smiles. ಯಾವಾಗ ನೀನು ಅಳುತ್ತೀಯೋ ಪಿಶಾಚಿ ನಗಾಡುತ್ತಾನೆ. When you cry, devil smiles. ಯಾವಾಗ ನೀನು ಅಳುತ್ತೀಯೋ ಪಿಶಾಚಿ When ನಗಾಡುತ್ತಾನೆ. you smile, he cries. ಯಾವಾಗ ನೀನು ನಗುತ್ತೀಯೋ ಅವನು ಅಳುತ್ತಾನೆ. ಶಿವೆ ಶಿವೆ ಶಿವೆ. ದೇವರ ಅಭಿಷೇಕ ಈಗ ಎಲ್ಲರ ಮೇಲೆ ಇಳಿದು ಬರುತ್ತಾ ಇದೆ. Prepare yourself. ನಿನ್ನ ಮೇಲೆ Every seed is coming into the maturity. ಎಲ್ಲ ರೀತಿಯ ಬೀಜಗಳು ಪರಿಪಕ್ವತೆಗೆ ಬರುತ್ತಿದೆ. Then only it can fruitful. ನಂತರವಾಗಿದೆ ಅದು ಫಲದಾಯಕವಾಗುವುದು. Only when the seed is getting into the maturity, ಯಾವಾಗ ಆ ಬೀಜವು it will ಬೆಳೆಯುತ್ತದೆ, produce fruit. ಅದು ಫಲವನ್ನು ಹೊರಡಿಸುತ್ತದೆ.
Samanadi Dadaru Zedharu Zeli Avaru Jada Samanadi Rudharu Jaudhali Zabanari Rudharu Dhamri Zabanari Rudharu Zabanari Zabanari Rudharu Many are receiving the freedom in the spirit. ನೋಡಿ ಈ ಆತ್ಮವು ಅನೇಕ Your sorrow is leaving. ನಿನ್ನ ದುಃಖಗಳು ಬಿಟ್ಟು ಹೋಗುತ್ತಾ ಇದೆ. Your sorrow is leaving. ನಿನ್ನ ದುಃಖಗಳೆಲ್ಲ ನೀಗುತ್ತಿದೆ. Your sorrow is leaving. ನಿನ್ನ ದುಃಖಗಳು ಬಿಟ್ಟು ಹೋಗುತ್ತಿದೆ. What is holding you back? ನಿನ್ನನ್ನು ಯಾವುದು ಹಿಂದಕ್ಕೆ ಸೆಳೆಯುತ್ತಿದೆ? Today is the last day for that. ಅದರ ಕೊನೆಯ ದಿನವಾಗಿದೆ ಇಂದು. That history itself is deleted. ಅದು ನಿನ್ನಿಂದ ಆ ಚರಿತ್ರೆ ನಿನ್ನನ್ನು ಬದಲಾಯಿಸುತ್ತಿದೆ. Sabanati Hotalu Rebamu. Everybody say Sabanati Hotalu Zaganari Sabanati Hotalu Zaganari Sabanari Gopuru Zaganari Sabanati Hutaru Zaganari Zaganari Hutaru Zabanari Zabalari, ha! Anointing is coming. ಅಭಿಷೇಕ ಬರುತ್ತಿದೆ. Yeah, receive. ಹೌದು, ಸ್ವೀಕರಿಸು. Open your heart. ನಿನ್ನ ಕಣ್ಣುಗಳನ್ನು ತೆರೆಯು, ಹೃದಯ ತೆರೆಯು. God be praised. Be praised. Zabalari. ಕೆಟ್ಟಗಳು ಪೊಟ್ಟನು. ಕಟ್ಟುಗಳ ಮುರಿಯುತ್ತಿದೆ. ಚಂಗಲಗಳು ಅಳಿಯುವುದು. ಸರಪಳಿಗಳು ಬಿಚ್ಚುತ್ತಿದೆ. Hutaru Radhari Zabanaru Hutaru Redhari Zabanaru Hutaru Jadhali Zabanaru Hare Navaru Zabanaru Hare Zabanaru Hare Zabanaru Hare Sadharu Zamanatu Hare Kamaru Zamanaru Hare Kamaru Zamanaru. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ Kabari Zabaradu Hubari Zahataru Zabalaru. Potade Adari Zabalaru
look here and there. ಆಚೆ ಈಚೆ Don't ಯಾರು look here and ನೋಡ್ಬೇಡಿ. there. Be in the prayer. ಆಚೆ ಈಚೆ ನೋಡ್ಬೇಡಿ. Be in the ನೀನು prayer. ಪ್ರಾರ್ಥಿಸು, ನೀನು Be ಪ್ರಾರ್ಥಿಸು. filled with the Holy Spirit. ಪರಿಶುದ್ಧಾತ್ಮರು Be ನಿನ್ನ filled ಮೇಲೆ with the Holy Spirit. ಪವಿತ್ರಾತ್ಮರಿಂದ Be filled with ತುಂಬಲ್ಪಡು. the Holy Spirit. ಪವಿತ್ರಾತ್ಮರಿಂದ Be ತುಂಬು. filled with the Holy Spirit. ಪವಿತ್ರಾತ್ಮರಿಂದ ತುಂಬು. Being filled with the Holy Spirit ಪವಿತ್ರಾತ್ಮರಿಂದ is the ತುಂಬು. answer for all your questions. ಎಲ್ಲ ಪ್ರಶ್ನೆಗಳಿಗೆ ಆತನ ಉತ್ತರ. Being filled with the Holy Spirit ಪವಿತ್ರಾತ್ಮರಿಂದ ತುಂಬಲ್ಪಡು. is the answer for all your questions. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಅವನೇ ಉತ್ತರ. ಅಭಿಷೇಕದಿಂದ ತುಂಬಲ್ಪಡುವುದಾಗಿದೆ ನಿನ್ನ ಎಲ್ಲ ಪ್ರಶ್ನೆಗಳಿಗಿರುವ ಉತ್ತರ. Zabanalu letharu zamtari zabanalu letharu zamtari zabanalu ruthare kamaru Sabanaru Sudhare Kamaru Sabanaru Sudhare Kamaru Hare Kamaru Sabanaru Hare Kamaru. Being filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. 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 Don't need to do any other thing. Don't even pray for your sickness now. ನಿನ್ನ ರೋಗಕ್ಕಾಗಿ ಪ್ರಾರ್ಥಿಸಬೇಡ. Don't even pray for your sickness now. ನಿನ್ನ ರೋಗ ಸೌಖ್ಯಕ್ಕಾಗಿ Be ಪ್ರಾರ್ಥಿಸಬೇಡ. filled with the Holy Spirit. ಪವಿತ್ರಾತ್ಮರಿಂದ ತುಂಬು. Be filled with the Holy Spirit. ಪವಿತ್ರಾತ್ಮರಿಂದ Be ತುಂಬಲ್ಪಡು. filled with the Holy Spirit. ಪವಿತ್ರಾತ್ಮರಿಂದ Be filled with the Holy Spirit. ಪವಿತ್ರಾತ್ಮರಿಂದ Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Oh, Sabanari, Sotiri, Kamaru, Sabanari, Sotiri, Kamaru, Sabanari, Sotiri, ಎಲ್ಲರೂ ಕರೀರಿ. ಯೇಸುವೇ, ಎಲ್ಲರೂ ಕೂಗಿ ಕರೀರಿ. ಯೇಸುವೇ ಎಂದು ಕರೀರಿ. ಯೇಸುವೇ, ಯೇಸುವೇ, ಯೇಸುವೇ.
is changing. ಜೀವನ ಬದಲಾಗುತ್ತಿದೆ, Life is changing. ಜೀವನವೇ ಬದಲಾಗುತ್ತಿದೆ. You are going to be a new person. ನೀನು ಹೊಸ ವ್ಯಕ್ತಿಯಾಗಿದ್ದಿ. It's a new beginning in your life. ನಿನ್ನ ಜೀವನದ ಹೊಸ ಪ್ರಾರಂಭವೇನು? Jesus is giving a new beginning in your life. ಯೇಸು ನಿನ್ನ ಜೀವನದಲ್ಲಿ ಹೊಸ ಪ್ರಾರಂಭವನ್ನು ಕೊಡುತ್ತಿದ್ದಾರೆ. Stand up. Stand up in the spirit. ಆತ್ಮದಿಂದ ತುಂಬಲ್ಪಡು. Stand up in the spirit. ಆತ್ಮದಿಂದ ಪೂರಿತನಾಗು. Stand up in the spirit. ಆತ್ಮದಿಂದ ತುಂಬಲ್ಪಡು. ಶಿವೆ 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 ಆತ್ಮದಿಂದ ಪೂರಿತನಾಗು. ಆತ್ಮದಿಂದ ಪೂರಿತನಾಗು. ಆತ್ಮದಿಂದ ತುಂಬಲ್ಪಡು. ಶಿವೆ ಶಿವೆ ಪವಿತ್ರಾತ್ಮರಿಂದ ತುಂಬಲ್ಪಡು. ಗಮನರೇ ಪ್ರಾರ್ಥನೆ ಗಮನರೇ ಸೇತರು ಕಾಮರೇ ಗಮನರೇ ಸೇತರು ಕಾಮರೇ ಎಲ್ಲರೂ ಪವಿತ್ರಾತ್ಮರಿಂದ ತುಂಬಲ್ಪಡಲಿ. ಶಿವೆ 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 ಎಲ್ಲರೂ ಕರೀರಿ, ಯೇಸುವೆ ಎಂದು ಕರೀರಿ. ಶಿವೆ ಶಿವೆ ಎಲ್ಲರೂ ಯೇಸುವೆ ಎಂದು ಕರೀರಿ. ಶಿವೆ ಎಂದು ಕರೀರಿ. Being in the presence of God, ದೇವರ ಸಾನ್ನಿಧ್ಯವನ್ನು ಸ್ವೀಕರಿಸು. God is taking advantage over so many situations. ನಿನ್ನ ಅನೇಕ ಸನ್ನಿವೇಶಗಳ ಮೇಲೆ ದೇವರು ಅಧಿಕಾರವನ್ನು ವಹಿಸುತ್ತಿದ್ದಾರೆ. You just relax. ನೀನು ರಿಲ್ಯಾಕ್ಸ್ ಆಗು. You be here relaxed. ನೀನು ಇಲ್ಲಿ ರಿಲ್ಯಾಕ್ಸ್ ಆಗಿ ಕುಳಿತುಕೋ. Simply sit in the presence of God. ದೇವರ ಸಾನ್ನಿಧ್ಯದಲ್ಲಿ ಸುಮ್ಮನೆ ಕುಳಿತು ಬಿಡು. God is doing something in your life. ದೇವರು ನಿನ್ನ ಜೀವನದಲ್ಲಿ ಏನೋ ಮಾಡುತ್ತಿದ್ದಾರೆ. God is doing something in your life. ದೇವರು ನಿನ್ನ ಜೀವನದಲ್ಲಿ ಏನೋ ಮಾಡುತ್ತಿದ್ದಾರೆ. God is doing something in your life. ದೇವರು ನಿನ್ನ ಜೀವನದಲ್ಲಿ ಏನೋ ಮಾಡುತ್ತಿದ್ದಾರೆ. Sabanare Robari Zamkari Kabalari Selagaravas Socoromante Teleromante Sagaramano Sangari Varadhare Gobare Randare Zananale Robare Santare Sabanare
Sabanare Kobaru Satanare Saganare Kobare Sabanare. Stop! Walk! ಎದ್ದು ಬಾ, ಎದ್ದು ನಡೆಯು, ನಡೆಯು, ಮುಂದಕ್ಕೆ ನಡೆದು ಬಾ, Walk! ನಡೆಯು, ನಡೆಯು. Leave wheelchair and walk! ಆ ವೀಲ್ ಚೇರ್ ಬಿಟ್ಟು ನಡೆಯು, Leave wheelchair and walk! ವೀಲ್ ಚೇರ್ ಬಿಟ್ಟು ನಡೆಯು, Walk! ನಡೆಯು, ನಡೆಯು, Walk! ನಡೆಯು, Walk! ಮುಂದಕ್ಕೆ ನಡೆದು ನಡೆಯು. Jesus! ಶ್ವೇ ಶ್ವೇ Let him walk, 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 walk! ನಡೆಯು, ನಡೆಯು. Jesus! ಯೇಸುವೇ. Sabanare. Let it go behind him. ಅವರ ಹಿಂದೆ ವೀಲ್ ಚೇರ್ ಹೋಗ್ಲಿ. Taro. Sabanare. Taro. Sabanare. Sing it again. ಎಲ್ಲರೂ ಸೇರಿ, ಎಲ್ಲರೂ ಸೇರಿ. Taro. Sabanare. Sabanare. Oh, he's walking and running. ನೋಡಿ He ಅವರು. thanks to the Lord. ನೋಡಿ ದೇವರ Run, run, ಧನ್ಯವಾದ. run, run. ಓಡಿ ಬನ್ನಿ, ಓಡಿ Run, ಬನ್ನಿ, run, run. ಓಡಿ ಬಾ, ಓಡಿ ಬಾ, Run, run. ಓಡು, ಓಡು, Run. ಓಡಿ ಬಾ, ಓಡು, ಓಡು, Run, ಓಡಿ ಬಾ, run, run. ಓಡಿ ಬಾ. Jesus. ಏ! Oh, that man is walking and running. ನೋಡಿ ನೋಡಿ ಓಡಿ ಬರುತ್ತಿದ್ದಾರೆ ನೋಡಿ. Sabanare. Zotere. Shabanare. Sabanare. Zotere. Shabanare. Sabanare. Zotere. Shabanare. Sabanare. Put the wheelchair off. ವೀಲ್ ಚೇರ್ ಇನ್ನು ಹೊರಗಡೆ ಹಾಕಿ. Sabanare. Kodari. Kadari. Keep walking, keep walking, keep walking. ಹೊರಗಡೆ Let ಎಲ್ಲ him go. ನಡೆದು ಬನ್ನಿ. Let ಹೊರಗಡೆ him go. Let him go. ಹೊರಗಡೆ ಎಲ್ಲ ನಡೆದು ಬನ್ನಿ. Let him go. Go. ಹೊರಗಡೆ ಹೋಗ್ಬಿಟ್ಟು Let ಬನ್ನಿ. him ಹೋಗಿ go. Let ಹೋಗಿ him go. ಹೊರಗಡೆ Let ಹೋಗಿ him ಬನ್ನಿ. go. Let him go. Santari. Zaranani. Hodari. Santari. Zabanari. Hodari. Hardari. Many are receiving healing today. ಇಂದು ಅನೇಕರಿಗೆ ಸೌಖ್ಯ ಸಿಗುತ್ತಿದೆ. Not only the people, those who are in the wheelchair, ವೀಲ್ ಚೇರ್ ನಲ್ಲಿ ಇರುವವರಿಗೆ ಮಾತ್ರವಲ್ಲ, but everyone in this place ಈ ಇಲ್ಲಿಗೆ ಬಂದಿರುವ is going to ಪ್ರತಿಯೊಬ್ಬರು be filled with the anointing of the Lord. ದೇವರ ಅಭಿಷೇಕದಿಂದ ಎಲ್ಲರೂ You know what the ತುಂಬಲ್ಪಟ್ಟು Lord says? ದೇವರು ನಿಮಗೆ ಹೇಳುತ್ತಿರುವುದು, I am going to mature the seed which I have put in them.
ನಾನು ನಿನ್ನಲ್ಲಿ ನೆಟ್ಟಿರುವ ಬೀಜವನ್ನು ನಾನೇ ಬೆಳೆಸುವೆ. The seed you have received is joy. ಈ ಆನಂದದ ಬೀಜವನ್ನು ನೀನು The ಸ್ವೀಕರಿಸು. days are coming. ದಿನವು ಬಂದಿದೆ. You will be marveled. ನೀನು You will be astonished. ನೀನು You will be glad. ನೀನು ಆನಂದಿಸು. You will be joyful. ನೀನು Oh, ಆನಂದಿಸು. look at him. He is walking around. ನೋಡಿ, ಅವನು ಹೊರಗಡೆ ಎಲ್ಲ ಹೋಗಿ ನಡೆದು ಬರುತ್ತಿದ್ದಾರೆ. Sitaru Sabanare Hare Sazare coming up. ಅನೇಕರಿಗೆ ಈಗ ಸೌಖ್ಯ ಸಿಗುತ್ತಿದೆ. Not only one or two, ಒಂದು ಅಥವಾ ಇಬ್ಬರಿಗಲ್ಲ, many are receiving healing. ಅನೇಕರಿಗೆ ಈಗ ಸೌಖ್ಯ ಸಿಗುತ್ತಿದೆ. This is ನೋಡಿ, lyrics of the Holy Spirit only. ಇದು ಪವಿತ್ರಾತ್ಮರ. When you are singing this, ನೀವು ಈ ಗೀತೆಯನ್ನು ಹಾಡುವಾಗ you are climbing the steps, next level. ನೀವು ಮುಂದಿನ ಹಂತಕ್ಕೆ ನೀವು ದಾಟುತ್ತಿದ್ದೀರಿ. This is given by Holy Spirit. ಇದು ಪವಿತ್ರಾತ್ಮರು ಕೊಡುವುದಾಗಿದೆ. This is given by Holy Spirit. ಇದು ಪವಿತ್ರಾತ್ಮರು ನೀಡುವುದು. This is given by Holy Spirit. ಇದು ಪರಿಶುದ್ಧಾತ್ಮರು ಕೊಡುವುದು. When you are singing this, ನೀವು ಈ ಗೀತೆ ಹಾಡುವಾಗ you are receiving more anointing. ನೀವು ಹೆಚ್ಚು ಅಭಿಷೇಕವನ್ನು ಪಡೆಯುತ್ತೀರಿ. These lyrics are coming up now. ಈ ಗೀತೆ ಈಗ ಹಾಡಿ. It's given by the Holy Spirit only. ಪವಿತ್ರಾತ್ಮರಾಗಿದೆ ಈಗ I never knew that I'm going to sing this. ನನಗೆ ಎಂದಿಗೂ ಗೊತ್ತಿರಲಿಲ್ಲ ನಾನು ಈ ಗೀತೆ It was ಹಾಡುತ್ತೇನೆ. given by the Holy Spirit. ಇದು ಪರಿಶುದ್ಧಾತ್ಮರ ಕೊಟ್ಟಿರುವುದು. That's why it has a prophetical anointing ಆದ್ದರಿಂದಲೇ ಇದು ಪ್ರವಚನೆಯ ಅಭಿಷೇಕ to come upon your situation, ನಿನ್ನ ಸನ್ನಿವೇಶದಲ್ಲಿಗೆ ಬರಲಿ. to move in your situation, ನಿನ್ನ ಸನ್ನಿವೇಶಗಳಲ್ಲಿಗೆ to ಬರಲಿ. touch you, ಅದು ನಿನ್ನನ್ನು ಮುಟ್ಟಲಿ. to heal you, ನಿನ್ನನ್ನು ಗುಣಪಡಿಸುತ್ತದೆ. to deliver you. ನಿನಗೆ ಬಿಡುಗಡೆ ಕೊಡುತ್ತಿದೆ. Kabanane Sordane Sabdane Shabanane ಪವಿತ್ರಾತ್ಮರಿಂದ ತುಂಬಲ್ಪಡು. 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 ಎಲ್ಲರೂ ಕೈಗಳನ್ನು ತಟ್ಟುತ್ತಾ
is receiving healing. ಅವಳಿಗೆ ಈಗ ಸೌಖ್ಯ ಸಿಗುತ್ತಿದೆ. ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೋ. ಪವಿತ್ರಾತ್ಮರಿಂದ ತುಂಬಲ್ಪಡು. ಎಲ್ಲರೂ ಕೈಗಳನ್ನು ತಟ್ಟುತ್ತಾ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಯಾವಾಗ ನಾನು ಪ್ರಾರ್ಥಿಸಿದೆನು, when I was coming through this way, ನಾನು ಅಲ್ಲಿಗೆ ಬಂದಾಗ to pray for you, ನಿನಗಾಗಿ ಪ್ರಾರ್ಥಿಸಿದಾಗ Holy Spirit was showing ಪರಿಶುದ್ಧಾತ್ಮರು ತೋರಿಸಿಕೊಟ್ರು three things. 3 ಕಾರ್ಯಗಳು. One is ಒಂದು regarding the spine. ನಿಮ್ಮ ಸ್ಪೈನಲ್ ನಲ್ಲಿ ಇರುವ ತೊಂದರೆ. Hallelujah. Hallelujah. What is your problem with the spine? Back. ನಿಮ್ಮ ಸ್ಪೈನ್ ನಲ್ಲಿ ಹಿಂದುಗಡೆ. I have pain from 16 years. 16 years. 16 ವರ್ಷಗಳಿಂದ ಇದ್ದನು. You are suffering with the pain. ಆ ನೋವಿನಿಂದ ನರಳುತ್ತಿದ್ದಿ. And let me ask you, what is the problem here? ಅಲ್ಲಿ ಏನ್ ತೊಂದ್ರೆ? Here also I have pain. I cannot walk. ನಡಿಲಿಕ್ಕೆ You ಆಗೋದಿಲ್ಲ are unable ಸರಿಯಾಗಿ. to walk because of this pain. ಆ ನೋವಿನಿಂದ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. You know what should I say? ಈಗ Sabanalu Kobadi Shandari Sabanalu Kobadi
Sabandari, Sabalaru, Sobari. You don't ask me what I'm singing. ಕೇಳ್ಬೇಡಿ ನಾನು ಏನು ಆಡ್ತಾ ಇದ್ದೇನೆ. You don't ask me what I'm singing. ನಾನು ಏನು ಆಡುತ್ತಿದ್ದೇನೆಂದು. Don't ask me to sing the same song tomorrow. ನಾಳೆ ಇದೇ ಹಾಡನ್ನು ನಾನು ಪುನಃ ಆಡುವುದಿಲ್ಲ. I cannot do that. ನನಗೆ ಅದು ಮಾಡ್ಲಿಕ್ಕೆ ಆಗುವುದಿಲ್ಲ. This is a prophetical singing. ಇದೊಂದು ಪ್ರವಚನೆಯ ಗೀತೆ. This is a prophetical singing. ಇದೊಂದು ಪ್ರವಚನೆಯ ಗೀತೆ. I don't grow up to the grammar of the song. ನನಗೆ ಈ ಗೀತೆಯ ಗ್ರಾಮರ್ ಏನಂತ ಗೊತ್ತಿಲ್ಲ. I don't want any grammar or glamour in this song. ನನಗೆ ಈ ಗೀತೆಯ ಗ್ರಾಮರ್ ಅಥವಾ ಗ್ಲಾಮರ್ ಬೇಡ. Holy Spirit is giving in my tongue. ಪರಿಶುದ್ಧಾತ್ಮರು ನನ್ನ ನಾಲಿಗೆಯಲ್ಲಿ ಈ ಹಾಡನ್ನು I don't care ಇಟ್ಟುಕೊಂಡು. what you think. ನನಗೆ ಗೊತ್ತಿಲ್ಲ ನೀವು ಏನು ಯೋಚಿಸುತ್ತೀರೆಂದು. I don't care what you think. ನೀವು ಏನು ಯೋಚಿಸಿದ್ರು ನನಗೆ ತೊಂದರೆ ಇಲ್ಲ. Hallelujah. 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 I have to give account to the Lord, ನಾನು not to you. ನಿಮಗೆಲ್ಲ ಲೆಕ್ಕ ಕೊಡ್ಬೇಕಾದ್ದು ದೇವರಿಗೆ. Hallelujah. Hallelujah. You can maybe criticize me. ನೀವೊಂದೊಮ್ಮೆ ನನ್ನನ್ನು ಹೀಯಾಳಿಸಬಹುದು. That brother is singing for hours. What is the meaning of it? You can ಬ್ರದರ್ criticize. ಏನು ಆಡ್ತಾ ಇದ್ರಿ, ಏನಾಗಿದೆ ಇದರ ಅರ್ಥ ಎಂದು. Hallelujah. 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 But this song is delivering now the sister for 16 years of severe back pain. ನೋಡಿ ಈ ಗೀತೆ 16 ವರ್ಷಗಳಿಂದ ನರಳುತ್ತಿದ್ದ ಸಹೋದರಿಗೆ ಸ್ಪೈನಲ್ ಕಾರ್ಡಿನ ರೋಗಕ್ಕೆ ಸೌಖ್ಯ ಕೊಟ್ಟಿತು. You forget about the lyrics. You forget about the tune. You forget about the wordings, music, anything. ನೋಡಿ ನೀವು ಅದರ ಗೀತೆ But ಸಾಲುಗಳು see the result. ಅದೆಲ್ಲ ಮರೆತುಬಿಡಿ. ಇವಳ ರಿಸಲ್ಟ್ ನೋಡಿ. ಅದರ She's been delivered from 16 years of pain. 16 ವರ್ಷಗಳ ರೋಗದಿಂದ ಅವಳು ವಿಮುಕ್ತಳಾಗಿದ್ದಾಳೆ. You can check the way you want. ನೀನು You can check the way you want. ಅದು ಈಗ ಕಾಯಿಲೆ ಇದೆಯಾ ಅಂತ ಚೆಕ್ ಮಾಡಿ ನೋಡಿ. Do whatever you want. ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆಯಾ ಮಾಡಿ ನೋಡಿ. ಆ ನೋವು ಇದೆಯಾ ಅಂತ ನೋಡಿ. No, I don't have pain. You don't have pain. No, brother. When you're walking, your pain here. Now you run. ಓಡಿ ನೋಡಿ. Run. ಕಾಲಲ್ಲಿ ಆ ನೋವಿದೆಯಾ ಅಂತ ಓಡಿ ನೋಡಿ. ಓಡಿ. She's unable to walk. Now she is running. ನೋಡಿ ನಡೀಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಆದ್ರೆ ಓಡ್ತಾ ಇದ್ದಾಳೆ ನೋಡಿ. ಓಡುತ್ತಿದ್ದಾಳೆ ಓಡುತ್ತಿದ್ದಾಳೆ. ಓಡು ಓಡು. Sabanare, oh Komare, Shabanoro, Shabanare, Komare, Shaganaro, Sabanare, Sabanare, Komare, Shaganaro, Sabanare, Komare, Shaganaro. I prefer, ನಾನು ಹೇಳುತ್ತಿದ್ದೇನೆ, I advise you, ನಾನು ನಿಮಗೆ ಹೇಳುತ್ತಿರುವುದು, instead of saying and seeing something, ನೀನು ಕೆಲವುದನ್ನು ಕಂಡು ಹೇಳುವುದಕ್ಕೆ ಬದಲು be filled with the anointing of the Holy Spirit. ಪರಿಶುದ್ಧಾತ್ಮರ ಅಭಿಷೇಕದಿಂದ ತುಂಬು. That's the answer for the questions you have. ಅದಾಗಿದೆ ನಿನ್ನಲ್ಲಿರುವ ಎಲ್ಲ ಪ್ರಶ್ನೆಗಳಿಗಿರುವ ಉತ್ತರ. I still remember, ಇಂದು ನನಗೆ ನೆನಪಿನಲ್ಲಿದೆ, years back, ವರ್ಷಗಳ ಹಿಂದೆ I have so many personal issues I was going through. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು I ಬಂತು. was praying and praying and praying and seeking the face of the Lord. ನಾನು ಪ್ರಾರ್ಥನೆ ಮಾಡುತ್ತಾ ದೇವರ ಮುಖವನ್ನು ಹುಡುಕುತ್ತಿದ್ದೆ. One day Jesus asked me, ಒಂದು ದಿನ ಯೇಸು ನನ್ನಲ್ಲಿ ಕೇಳಿದರು, stop praying for your requests. ನಿನ್ನ ಎಲ್ಲ ಕೋರಿಕೆಗಳಿಗಾಗಿ Stop ಪ್ರಾರ್ಥಿಸುತ್ತಿದ್ದೆ. praying for all your requests. ನಿನ್ನ ಎಲ್ಲ ಅಗತ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದು ನಿಲ್ಲಿಸು. Instead, ಬದಲಾಗಿ be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. I was asking the Lord, ನಾನು ದೇವರಲ್ಲಿ ಕೇಳಿದೆ, being filled with the Holy Spirit, ಪವಿತ್ರಾತ್ಮರಿಂದ ತುಂಬಲ್ಪಟ್ಟರೆ will that make any difference in my life? ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಬರುತ್ತದೆಯಾ? In another voice, I was hearing the sound. ನನಗೆ ಒಂದು ವಾಣಿ ಕೇಳಿಸಿತು, Don't ask anything anymore. ಹೆಚ್ಚೇನು ಇನ್ನು ಕೇಳಬೇಡ, I know what you are going through. ನನಗೊತ್ತು ನೀನು ಏನ್ ಮಾಡ್ಬೇಕು ಅಂತ. I advise you, ನಾನು ನಿನಗೆ ಹೇಳುತ್ತಿದ್ದೇನೆ, being filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. 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 Hallelujah. ಹಲ್ಲೆಲೂಯಾ. You know what happened? ಏನಾಗಿದೆ ಸಂಭವಿಸಿದೆ More ಅಂದ್ರೆ, I filled with the Holy Spirit. ಹೆಚ್ಚು ನನ್ನ ಆತ್ಮರಿಂದ ತುಂಬಲ್ಪಟ್ಟೆ. All my stresses, ನನ್ನ ಎಲ್ಲ ತೊಂದರೆಗಳು, all my curiosity, ನನ್ನಲ್ಲಿರುವ ಎಲ್ಲ all ಆತಂಕಗಳು, my uncertainty,
anxieties, ನನ್ನ ಎಲ್ಲ ಪ್ರಶ್ನೆಗಳು, all my prayers, ನನ್ನ ಎಲ್ಲ ಪ್ರಾರ್ಥನೆಗಳು, everything was ordering into my life one by one. ನನ್ನ ಜೀವನದಲ್ಲಿ ಒಂದರ ನಂತರ ಒಂದಾಗಿ So I ಬಂದಿರುವುದನ್ನು encourage you now. ಎಲ್ಲೋ ಬಿಟ್ಟಾಗಿದೆ ನಿಮಗೆ ಹೇಳುತ್ತಿದ್ದೇನೆ. Instead of saying that this, praying that, prayer this, prayer all prayers, ಅದು ಬೇಕು ಇದು ಬೇಕು ಎನ್ನುವ ಎಲ್ಲಾ ಪ್ರಾರ್ಥನೆಗಳು ಬಿಟ್ಟು being filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Sabanale komare, sabanale, sabanale komaru, shaganare, sabanale komaru, shaganare. Many healings are coming here. ಅನೇಕ ಸೌಖ್ಯಗಳಲ್ಲಿ ಸಂಭವಿಸುತ್ತಿದೆ. Many healings are coming here. ಅನೇಕರಲ್ಲಿ ಸೌಖ್ಯ ಪಡೆಯುತ್ತಿದ್ದಾರೆ. ಅನೇಕ ಸೌಖ್ಯಗಳಲ್ಲಿ Receive your healings. ನಿನ್ನ ಸೌಖ್ಯವನ್ನು ಪಡೆದುಕೋ. Receive your healings. ನಿನ್ನ ಸೌಖ್ಯವನ್ನು ಸ್ವೀಕರಿಸು. Receive your ನಿನ್ನ healings. ಸೌಖ್ಯ ಸ್ವೀಕರಿಸು. Jesus himself is moving. Jesus himself is moving here. ಯೇಸುವಿನ ಶಕ್ತಿ ಇಲ್ಲಿ ಚಲಿಸುತ್ತಿದೆ. Jesus himself is moving here. ಯೇಸು ಸ್ವಾಮಿ ಇಲ್ಲಿ ನಡೆಯುತ್ತಿದ್ದಾರೆ. Jesus. ಯೇಸುವೇ, Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Every uncertainties of our life, ನಿನ್ನ ಜೀವನದ ಎಲ್ಲ ಪ್ರಶ್ನೆಗಳಲ್ಲಿ, every questions of our ನಿನ್ನ life, ಜೀವನದ ಎಲ್ಲ ಪ್ರಶ್ನೆಗಳಲ್ಲಿ, every questions of our life ನಿನ್ನ ಜೀವನದ ಎಲ್ಲ is going to ಪ್ರಶ್ನೆಗಳಲ್ಲಿ be answered ಅದಕ್ಕೀಗ ಉತ್ತರ through the ಸಿಗುತ್ತಿದೆ. power of the Holy Spirit. ಪವಿತ್ರಾತ್ಮರ ಮೂಲಕ, Through the power of the Holy ಪವಿತ್ರಾತ್ಮರ ಮೂಲಕ Every unanswered prayers, ನಿನ್ನಲ್ಲಿರುವ ಎಲ್ಲ ಆತಂಕಗಳು, every questions. ಎಲ್ಲ ಪ್ರಶ್ನೆಗಳು Do not move, do not disturb. Sabanale, Komare, Shaganana. Come on, come on. ಚಪ್ಪಾಳೆ ತಟ್ಟೋದು. Komare, Shaganana. Shubhari, Kabanara, Kabanari, Shaganari. Sing it, sing it. Kabanari, Kabaru, Shaganari. Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. That's the only thing God is asking you ಅದಾಗಿದೆ now. ದೇವರು ನಿನ್ನಲ್ಲಿ ಹೇಳುತ್ತಿರುವುದು. That's the only thing God is asking ಆ you now. ಒಂದೇ ಒಂದು ಕಾರ್ಯ ಮಾತ್ರ ದೇವರು ಹೇಳುತ್ತಿದ್ದಾರೆ. Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Answers are coming for you. ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತಿದೆ. Your answers are coming to you. ನಿನ್ನ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತಿದೆ. You will never wander here and there for the answers. ನಿನ್ನ ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಆಚೆ ಈಚೆ ಹೋಗ್ಬೇಕಾಗಿಲ್ಲ. Receive it. ಸ್ವೀಕರಿಸು. Receive it, sister. ಸ್ವೀಕರಿಸು Power ಸಹೋದರಿ. of the Lord is coming for you. ದೇವರ ಶಕ್ತಿ ನಿನ್ನ ಮೇಲೆ You ಬರುತ್ತಿದೆ. know what the Lord says? ದೇವರು ನಿನಗೆ ಹೇಳುತ್ತಿರುವುದು, I am your answer. ನಾನೇ ನಿನ್ನ ಉತ್ತರ. I am your answer. ನಾನೇ ನಿನ್ನ ಉತ್ತರ. Hallelujah. ಹಲ್ಲೆಲೂಯಾ. It's been 40 years. 14 ವರ್ಷಗಳಿಂದ, 40 years. 40 ವರ್ಷಗಳಿಂದ You're asking questions. ನೀನು ಪ್ರಶ್ನೆ ಕೇಳುತ್ತಿದ್ದಿ. And today is the day ಆದ್ರೆ ಇಂದಿಯೂ ನಿನ್ನ ದಿನ. which God has prepared ದೇವರು ನಿನ್ನನ್ನು in your ಸಿದ್ಧಗೊಳಿಸುತ್ತಾನೆ. life ನಿನ್ನ ಜೀವನದಲ್ಲಿ to get the answers. ಆ ಉತ್ತರ ಸ್ವೀಕರಿಸು. Answers. ಉತ್ತರ. Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡು. Be filled with the Holy Spirit. ಪವಿತ್ರಾತ್ಮರಿಂದ That's ತುಂಬಲ್ಪಡು. the answer. ಅದಾಗಿದೆ ನಿನ್ನ ಉತ್ತರ. Brother. Sudharu Ramthari Shabalari. I can see ನಾನು ಕಾಣುತ್ತಿದ್ದರು. something is binding you. Left, right, ರಾತ್ರಿ back, front, everywhere.
ನಿನ್ನ ಹಿಂದೆ ಮುಂದೆ Everything is blocked. ಎಲ್ಲವೂ ಅಡಚಣೆಯಾಗಿದೆ. 3 persons 3 ವ್ಯಕ್ತಿಗಳು trying their level best ನಿನ್ನ ಲೆವೆಲ್ ನಲ್ಲಿ ಉತ್ತಮವಾದದನ್ನು to destroy what you are doing. ನೀನು ಏನ್ ಮಾಡ್ತಿದ್ಯೋ ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. But you know what the Lord says? ಆದ್ರೆ ದೇವರು ನಿನಗೆ ಹೇಳುತ್ತಿರುವುದು, Sabalani Kobari Salalo Sabalani Kobari Santari Sabalani. ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಡು. ಅವನಿಗಾಗಿ ಪ್ರಾರ್ಥಿಸಿ ಅವನಿಗಾಗಿ ಪ್ರಾರ್ಥನೆ ಮಾಡಿ. ಅವನು ಸ್ವೀಕರಿಸುತ್ತಿದ್ದಾನೆ. ಈಗ ಅಭಿಷೇಕದಿಂದ ತುಂಬುತ್ತಿದ್ದಾನೆ. Life is changing. ಅವನ ಜೀವನ Everybody pray for him. ಎಲ್ಲರೂ ಅವನಿಗಾಗಿ ಪ್ರಾರ್ಥಿಸಿ. Everybody pray for him. ಎಲ್ಲರೂ ಅವನಿಗಾಗಿ ಪ್ರಾರ್ಥಿಸಿ. ಎದ್ದು ನಿಂತು pray for him. ಎದ್ದು ನಿಂತು ಪ್ರಾರ್ಥಿಸಿ. ಎದ್ದು ಪ್ರಾರ್ಥಿಸಿ. ಎದ್ದು ನಿಂತು ಪ್ರಾರ್ಥಿಸಿ. ಶಿವೆ 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 ಶಿವೆ. This person, ಈ ವ್ಯಕ್ತಿ ಹೇಳುತ್ತಿರುವುದು, this person, ಅವನು ಹೇಳುತ್ತಿದ್ದಾನೆ, he need prayer. ಅವನಿಗೆ ಪ್ರಾರ್ಥನೆ ಬೇಕು ಅಂತ ಕೇಳುತ್ತಿದ್ದಾನೆ. 3 people 3 ವ್ಯಕ್ತಿಗಳು working against him, ಅವನಿಗೆ ಎದುರಾಗಿ ದುಡಿಯುತ್ತಿದ್ದಾರೆ. to destroy him, ಅವನನ್ನು ನಾಶ ಮಾಡಲಿಕ್ಕಾಗಿ. in the road, ಅವನ ರಸ್ತೆಯಲ್ಲಿ, on the road, on the way, ರಸ್ತೆಯಲ್ಲಿ, ದಾರಿಯಲ್ಲಿ they want to destroy him. ಅವನನ್ನು ನಾಶ ಮಾಡಲು ಅವಣಿಸುತ್ತಿದ್ದಾರೆ. They are speaking divine favor on his journey. ಆದರೆ ಅವನ ಪ್ರಯಾಣದಲ್ಲಿ ದೈವಿಕವಾಗಿ ಹೇಳುತ್ತಿರುವುದು, lift him, lift him, lift him, ಅವನನ್ನು ಎತ್ತಿ lift him, ಅವನನ್ನು ಎತ್ತಿ lift him, ಅವನ ಎಬ್ಬಿಸಿ. lift him. Brother, ಸಹೋದರನೇ, the Holy Spirit says, ಪವಿತ್ರಾತ್ಮರು ನಿನ್ನಲ್ಲಿ ಹೇಳುತ್ತಿರುವುದು, no one can do anything against you. ನಿನಗೆ ಎದುರಾಗಿ ಯಾರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. He is protecting you. ಆತನು ನಿನಗೆ ಸಂರಕ್ಷಣೆ You ಕೊಡುತ್ತಿದ್ದಾರೆ. are waiting for a property deal. ನೀನು ಆಸ್ತಿಯ ಮಾರಾಟ ಮಾಡ್ಲಿಕ್ಕಾಗಿ ಕಾಯುತ್ತಿದ್ದಿ. Yes, ಹೌದಾ? yes, ಜಾಗ ಮಾರ್ಲಿಕ್ಕೆ ಕಾಯುತ್ತಿದ್ದೀರಾ? ಹೌದು, ಹೌದು. if the deal is done, ಆ ಮಾರಾಟ ಈಗ ನಡೆಯುತ್ತಾ ಇದೆ. you are saying, ನೀನ್ ಹೇಳ್ತಾ ಇದ್ದಿ, if the deal is done, ಈಗ ಅದು ಮಾರಿಬಿಟ್ರೆ, oh God, 7 years of difficulty will be over. ದೇವರೇ 7 ವರ್ಷಗಳಿಂದ ಇದ್ದ ನನ್ನ ಕಷ್ಟ ಹೋಗ್ಬಿಡ್ತದೆ, ಅದು ಸೇಲ್ ಆಗ್ಬಿಟ್ರೆ. Coming Monday ಮುಂದಿನ ಸೋಮವಾರ is your day. ಅದು ನಿನ್ನ ದಿನ. It is done for you. ಅದು ನಿನಗೋಸ್ಕರ ಮಾಡಲಾಗಿದೆ. It is done for you, brother. ಬ್ರದರ್, ಅದು ನಿನಗೋಸ್ಕರ ಮಾಡಲಾಗಿದೆ. All the legal issues, ಎಲ್ಲ ರೀತಿಯ ಕಾನೂನಿನ ಸಮಸ್ಯೆಗಳು, all the legal issues, ಎಲ್ಲ ಕಾನೂನಿನ ಸಮಸ್ಯೆಗಳು God is solving. ದೇವರು ಪರಿಹರಿಸಿದ್ದಾರೆ. Hallelujah. ಹಲ್ಲೆಲೂಯಾ. There was no legal issues. ಅಲ್ಲಿ Initially only you came to know there is 3. ನೋಡಿ, ಅಲ್ಲಿ ಕಾನೂನಿನ ತೊಂದರೆ ಇಲ್ದಿದ್ರೆ 3 ತೊಂದರೆ ಮಾತ್ರ ಇರ್ತಿತ್ತು. But you know what the Lord says? ಆದ್ರೆ ದೇವರು ನಿನಗೆ ಹೇಳುತ್ತಿರುವುದು, I am setting it free. ನಾನು ನಿನ್ನನ್ನು ಸ್ವಾತಂತ್ರ್ಯಗೊಳಿಸಿದ್ದೇನೆ. It is done, my son. ನನ್ನ ಮಗನೇ, ನಿನಗೋಸ್ಕರ It is ನಾನು done. ಮಾಡಲಾಯಿತು. Receive it. ಸ್ವೀಕರಿಸುವುದನ್ನು. Kindness and the mercy, let you sit. Who is attending meeting with him? Is there anyone attending meeting with him? ನೋಡಿ, You are the person attending meeting with him. You have any problem with the shoulder? ಹೆಗಲಲ್ಲಿ ಆ ತೊಂದರೆ Have any ಇದ್ದವರು, problem with the shoulder? ಹೆಗಲಲ್ಲಿ ತೊಂದರೆ ಇದೆಯಾ ನಿಮಗೆ? You are attending meeting with him. ಅವರ ಜೊತೆಯಲ್ಲಿ ಬಂದವರು ಯಾರು? ಪ್ರಾರ್ಥನೆಗೆ ಅವರ ಜೊತೆಯಲ್ಲಿ ಬಂದವರು. Who is your friend who has the brain issue? Brain. ನೋಡಿ, ನಿಮ್ಮ ಗೆಳೆಯರಲ್ಲಿ ಯಾರಿಗೆ ಮೆದುಳಿನ ತೊಂದರೆ ಇದ್ದವರು ಯಾರು? Somebody is receiving a healing from the right side. Whole right side is got affected because of a stroke. ನೋಡಿ, ಸ್ಟ್ರೋಕ್ ಬಂದಿರುವಂತ ಯಾರಿಗೋ ಆ ಬಲಬದಿಯಲ್ಲಿ ಪೂರ್ಣವಾಗಿ ಸೌಖ್ಯ ಸಿಗುತ್ತಾ ಇದೆ. Zabalali Komari Shagalomo. Our stop
ആര്? ಆಂಟಿ ಅವ್ರದ್ದು ഒരു ആണ്ടിയാ? ಅವರ ಆಂಟಿ. ഇവർക്ക് തന്നെ സ്ട്രോക്ക് വന്നത്. ಇವರಿಗೆ ಅವರಿಗೆ ಸ್ಟ್ರೋಕ್ ಬಂದಿದೆ. ಇವರಿಗೆ ಸ್ಟ್ರೋಕ್ ಆದದ್ದು റൈറ്റ് സൈഡ് ಬಲಬದಿಯಲ್ಲಿ healed. ಸೌಖ್ಯ ಸಿಕ್ಕಿದೆ. Hallelujah. ಹಾಲೆಲೂಯಾ. Oh, look at the joy. ನೋಡಿ ಅವರ Hallelujah. ಆನಂದವನ್ನು ನೋಡಿ. This is what God is doing. Come on, get up. Go. it- Both of you, go stage. Get the blessing from the Father. ಸ್ಟೇಜಿಗೆ ಬಂದು ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ. Shabalale Koburu Shankari Sabaloko. Pray for this daughter. ಆ ಮಗಳಿಗಾಗಿ ಪ್ರಾರ್ಥನೆ ಮಾಡಿ. She is receiving ಅವಳು a special touch of the Lord. ದೇವರ ಪ್ರತ್ಯೇಕವಾದ ಸ್ಪರ್ಶನೆಯನ್ನು It is your ಪಡೆಯುತ್ತಿದ್ದಾಳೆ. healing. ಅವಳು ಗುಣಹೊಂದುತ್ತಿದ್ದಾಳೆ. It is your healing. ಇದು ಅವಳ ಸೌಖ್ಯ. It is none other than your healing. ನೋಡಿ ಅವಳ ಸೌಖ್ಯವಾಗಿದೆ ಇದು. Everybody from her family, come. ಅವಳ ಮನೆಯಿಂದ ಬಂದಿರುವವರೆಲ್ಲರೂ Come, ಮುಂದಕ್ಕೆ come. ಬರಲಿ. ಅವಳ ಮನೆಯಿಂದ ಬಂದವರೆಲ್ಲರೂ ಬರಲಿ. ಅವಳನ್ನು ಈಚೆ ತನ್ನಿ. From many years wheezing, asthma problem from me. She is having wheezing problem. We are planning to ಉಬ್ಬಸದ do higher ತೊಂದರೆ. studies and we are very scared to go. If she starts wheezing, what to do? You can't send her for the studies. Study every time triggering asthma. She is always having asthma. She is your sister. You sit there. Sit. We are twins. Oh, you both are twins. I had asthma, even she had when we were small. But later on, it stopped for me. But for her, it is continuous. Today, Always asthma. We are praying so. when she was standing here, I was seeing literally Jesus was touching her chest like this. ನೋಡಿ ಅವಳು ಅಲ್ಲಿ ನಿಂತಿರುವಾಗ ನಾನು ಕಂಡೆ ಯೇಸು ಸ್ವಾಮಿ ಬಂದು ಅವಳನ್ನು Jesus was just touching her. ಯೇಸು ಸ್ವಾಮಿ Just ಬಂದು like this. ಅವಳ ಎದೆಯನ್ನು ಮುಟ್ಟುತ್ತಿರುವುದನ್ನು ಕಂಡೆ. This is your prayers. ಇದು This is your prayers. ಇದು ನಿನ್ನ ಪ್ರಾರ್ಥನೆಯಿಂದ. This is your prayers are ಇದು getting ನಿನ್ನ answered. ಪ್ರಾರ್ಥನೆಯ ಉತ್ತರವಾಗಿದೆ. Can you lay your hand on her chest? Shukaluru Sabalale Kobru Sabaloni Sabalare Kobru Shakari Leave. You don't worry about her. ಅವಳ ಬಗ್ಗೆ ಚಿಂತೆ ಮಾಡಬೇಡ. It's a big healing for this family. ಅವರ ಕುಟುಂಬದಲ್ಲಿ ಸೌಖ್ಯ ಬರುತ್ತದೆ. Thank you, Lord. 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 Shabalare Kubaru Shandari Shabaluru Subali Kabaru Shabaluru. You praise the Lord. You be filled with anointing. That's enough. ಅಷ್ಟೇ ಸಾಕು. ನೀನು ದೇವರಿಗೆ That's ಧನ್ಯವಾದ enough. Whole family, go and get the blessing of the Father. Go. ಇಡೀ Get ಕುಟುಂಬದವರು up, ಗುರುಗಳ ಹತ್ರ ಹೋಗಿ get up. ಅಭಿಷೇಕ ಬ್ಲೆಸ್ಸಿಂಗ್ ತಗೊಳ್ಳಿ. Get up. ಎದ್ದೇಳು. Get up. Go. Whole family, go. ನಿಮ್ಮ Go to ಇಡೀ the sick. ಕುಟುಂಬದವರು And get ಗುರುಗಳ the ಹತ್ರ blessing ಹೋಗಿ from the Father. ಆಶೀರ್ವಾದವನ್ನು You are ಪಡೆದುಕೊಳ್ಳಿ. also receiving healing. This brother is also receiving ಈ healing. Go. ಸಹೋದರನಿಗೆ ಸೌಖ್ಯ ಸಿಗ್ತಾ ಇದೆ. ಹೋಗಿ. Sabalani Shabaru Kodi Sabaluru. It has power. Sing it. ನೋಡಿ ಈ It ಗೀತೆ has power. ಇದು ಶಕ್ತಿಯುತವಾದದ್ದು. Sapalaru Kubaru. Pray for the daughter. ಆ ಮಗಳಿಗಾಗಿ ಪ್ರಾರ್ಥನೆ ಮಾಡಿ. Pray for her. ಅವಳಿಗಾಗಿ Go ಪ್ರಾರ್ಥಿಸಿ. inside. Somebody go inside. ಯಾರಾದ್ರೂ ಅವಳ ಹತ್ತಿರಕ್ಕೆ ಹೋಗಿ Pray for her. ಅವಳಿಗಾಗಿ ಪ್ರಾರ್ಥಿಸಿ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. You pray for her. Blue. That one. Go. Enter. Go there. Yes. Pray for her. Not need to bring her. ಅವಳನ್ನು ತರಬೇಡಿ,
ಅವಳಿಗಾಗಿ ಅಲ್ಲಗಲಿಸಿ ಪ್ರಾರ್ಥಿಸಿ. Kobari Zagalaru Shalu Sadari Shabaloru ಕೈಗಳನ್ನು ತಟ್ಟಿ ಕೈಗಳನ್ನು ತಟ್ಟುತ್ತಾ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ Jesus is anointing you ಯೇಸುವಿನ ಅಭಿಷೇಕಿಸುತ್ತಿದ್ದಾನೆ. She is free. ಅವಳು ಫ್ರೀ ಆಗುತ್ತಿದ್ದಾಳೆ. She is free. ಅವಳು ಸ್ವತಂತ್ರರಾಗುತ್ತಿದ್ದಾಳೆ. God is leading her ದೇವರು ಅವಳಿಗೆ ಬಿಡುಗಡೆ into a new life. ಹೊಸ ಜೀವನ ಕೊಡುತ್ತಿದ್ದಾರೆ. Hala. Speak to her. She is receiving the favor of God. The mercy of the Lord is coming to your house. ದೇವರ ಕರುಣೆ ನಿನ್ನ ಮನೆಗೆ ಬರುತ್ತಿದೆ. Sabanari Kovaru Sagalari. Pray for her. Blue one. Somebody go there. ಯಾರಾದ್ರೂ ಆ ನೀಲಿ ಬಣ್ಣದ ಬಟ್ಟೆ ಹಾಕಿರುವ ಅವಳ ಬಳಿಗೆ ಹೋಗಿ. Sabanari. Pray for her. ಅವಳಿಗಾಗಿ ಪ್ರಾರ್ಥಿಸಿ. Pray for her now. ಅವಳಿಗಾಗಿ ಈಗ ಪ್ರಾರ್ಥನೆ ಮಾಡಿ. Pray for her. Hold her. ಅವಳಿಗಾಗಿ ಅವಳನ್ನು ಹಿಡಿಯಿರಿ. Hold her. ಅವಳನ್ನು ಹಿಡಿಯಿರಿ. She is receiving healing there. ಅವಳಲ್ಲಿ ಸೌಖ್ಯ ಪಡೆಯುತ್ತಿದ್ದಾಳೆ. Somebody hold her. ಯಾರಾದ್ರೂ ಅವಳನ್ನು ಹಿಡಿಯಿರಿ. Somebody hold her. ಅವಳನ್ನು ಹಿಡಿಯಿರಿ. She is receiving healing there. ಅವಳಲ್ಲಿ ಸೌಖ್ಯ She is receiving healing there. ಅವಳಲ್ಲಿ ಸೌಖ್ಯ It's a ಪಡೆಯುತ್ತಿದ್ದಾಳೆ. perfect touch of God. It's a perfect touch of God. ನೋಡಿ ದೇವರ ಪೂರ್ಣವಾದ ಸ್ಪರ್ಶನೆ It is a perfect touch of God. ಇದು ದೇವರ ಪೂರ್ಣವಾದ ಸ್ಪರ್ಶನೆ. Jesus. Jesus is delivering you. ಯೇಸು ನಿನ್ನನ್ನು ಬಿಡುಗಡೆಗೊಳಿಸುತ್ತಿದ್ದಾರೆ. Shabaloru Kaparu Shabaloru. It's a perfect healing. ನೋಡಿ ಅದು ಪೂರ್ಣವಾದ ಸೌಖ್ಯ. There is no space. ಅಲ್ಲಿ ಬೇರೆ ಜಾಗ ಇಲ್ಲ. She is in between the plants. Flowers, it's okay. But she is receiving healing. Especially the right side. Right side of my leg. Pray for the right side. Shabalari Kovaru Shagalari. Sing it. Sabalaru Kovari Sagalari. Sabalaru Kovari Kovari Santari Sabalaru. Pray for her. She is receiving healing. ಅವಳು ಸೌಖ್ಯ ಪಡೆಯುತ್ತಿದ್ದಾಳೆ. Hold her. ಅವಳನ್ನು ಹಿಡಿಯಿರಿ. Move. Sit. It's a great touch of the Lord. ನೋಡಿ ದೇವರ ಶ್ರೇಷ್ಠವಾದ It's a great touch of the ಸ್ಪರ್ಶನೆ. Lord. ದೇವರ ಅತಿ ದೊಡ್ಡ ಸ್ಪರ್ಶನೆಯಾಗಿದೆ. It's a great touch of the ಇದು Lord. ದೇವರ ದೊಡ್ಡ ಸ್ಪರ್ಶನೆಯಾಗಿದೆ. She is what a healing is this! ನೋಡಿ ಎಷ್ಟು ದೊಡ್ಡ ಅದ್ಭುತವಾಗಿದೆ ಅಲ್ಲಿ ನಡೆಯುವುದು. Surgeries are getting cancelled. ನೋಡಿ ಸರ್ಜರಿ ಕ್ಯಾನ್ಸಲ್ ಆಗುತ್ತಿದೆ. Sabarali Kovaru Kovari Sankari Sabalari Kovaru Sankari
Sabalaru, Kovaru. Who is that person? When standing also, you have that feeling that from one side to other side, your body is pushing. You are going imbalance in your body. Who is that? ನೋಡಿ Even when you are standing, you can feel from one side to other side, your body is pushed. ನೋಡಿ ನಿಂತಿರುವಾಗ ಒಂದು ಬದಿಯಿಂದ ಇನ್ನೊಂದು ಬದಿಯಲ್ಲಿಗೆ ಬೀಳ್ಲಿಕ್ಕೆ ಹೋಗುವಾಗ Somebody here. ನಿಲ್ಲಿಕ್ಕೆ ಆಗದಿರುವ ಯಾರು ಅಲ್ಲಿ ಇದ್ದೀರಿ, ನಿಂತಿದ್ರು ಸಹ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಬೀಳುವ ಹಾಗೆ ಅವಸ್ಥೆಯಲ್ಲಿ. Oh, she is receiving that. Bring her. ಅವಳಿಗೆ ಸೌಖ್ಯ ಸಿಗ್ತದೆ, ಅವಳು ನೀಚೆ ತನ್ನಿ. She is praying for her mother, and her mother is receiving that healing. ನೋಡಿ ಅವಳು ತಾಯಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ತಾಯಿಗೂ ಸೌಖ್ಯ ಸಿಗ್ತಾ ಇದೆ. For your mother? She's having fever and weakness. Sir, one side is moving like that. Yes. She is healed now. ಅವಳಿಗೆ Hallelujah. ಸೌಖ್ಯ ಸಿಗ್ತದೆ. See, one brother. Where is that brother? ಒಬ್ಬ ಸಹೋದರನಿದ್ದಾನೆ. Where is that brother? ಆ ಸಹೋದರನು ಎಲ್ಲಿ ಇದ್ದಾನೆ? When you are standing also, you can feel it. ನೀನು ನಿಂತರೂ ಬೀಳುವ ಹಾಗೆ ನಿನಗೆ ಅನಿಸ್ತಾ ಇದೆ. My body is moving one side. ಅವನ ಶರೀರ ಒಂದು ಬದಿಗೆ without my control. ನಿನ್ನಲ್ಲಿ ನಿಲ್ಲಿಕ್ಕೆ ಹತೋಟಿಯಲ್ಲಿ ನಿನ್ನನ್ನು ಇಡ್ಲಿಕ್ಕೆ ಆಗ್ತಾ ಇಲ್ಲ, ಬೀಳುವ ಹಾಗೆ Without ಆಗ್ತಾ my ಇದೆ. control. ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ನಿನ್ನ ದೇಹ. ಅವರು ಯಾರು? ಒಬ್ಬ ಸಹೋದರನಿದ್ದಾನೆ ಅಲ್ಲಿ. Who is that? Come here. ಅವನು ಯಾರು? ಮುಂದಕ್ಕೆ ಬರಲಿ. Jesus is calling you now. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. You know what Jesus says? Come. ಯೇಸು ನಿನಗೆ ಹೇಳುತ್ತಿರುವುದು, Come brother. ಬನ್ನಿ. Come. Red one. Sabalare Kobaru Shintari Sabalaru Kobari Sintari Sabalaru Kobari Sintari Sabalaru Kobari Sintari Kabanaru Kobari Sitaru Sabanaru Kobari Sitaru. Why you came here? Jesus is touching you. ಯೇಸು ನಿನ್ನನ್ನು Everybody sing. ಎಲ್ಲರೂ ಸೇರಿ ಆಡಿ. Sabanaru Kobari Saganaru Sabanaru Kobari Sitaru Sabanaru Kobari Sitaru Sabanaru Kobari Sitaru Sabanaru Kobari Sitaru. Let me tell you this. Listen this. ಇದನ್ನು ಗಮನಿಸಿ. In the book of Acts, ಪ್ರೇಷಿತರ ಕಾರ್ಯಕಲಾಪಗಳ when apostles were moving, ಪ್ರೇಷಿತರು ನಡೆಯುತ್ತಿರುವಂತೆ there were so many challenges. ಅಲ್ಲಿ ತುಂಬಾ ಚಾಲೆಂಜಸ್ಗಳಿತ್ತು. Their life was even danger. ಅವರ ಜೀವನವೇ ಅಪಾಯಕರವಾಗಿದ್ದಾಗ, ರಕ್ತ ಸಾಕ್ಷಿಗಳಾಗಬೇಕಾಗಿ ಬಂದಾಗ was waiting for them. ಅವರಿಗೆ ಮರಣವಾಗಿದೆ ಕಾಯುತ್ತಿದ್ದದ್ದು. Instead of all those challenges, ಎಲ್ಲ ರೀತಿಯ ಸಂದರ್ಭಗಳಲ್ಲಿ Jesus just asked one thing. ದೇವರು ಅವರಲ್ಲಿ ಕೇಳಿದ್ದು ಒಂದೇ ಪ್ರಶ್ನೆ, Can you wait for the Holy Spirit to come? ಪವಿತ್ರಾತ್ಮರೇ ಬರುವಿಕೆಗಾಗಿ ನೀವು ಸಿದ್ಧರಿದ್ದೀರಾ? Can you wait Jerusalem until you receive the power of the Holy Spirit? ಪವಿತ್ರಾತ್ಮರಿಂದ ತುಂಬುವ ತನಕ ಜೆರುಸಲೇಮಿನಲ್ಲಿ ಕಾಯುತ್ತೀರಿ. If you go read Acts chapter 1 verse 4, ಆದರೆ ನೀವು ಒಂದು ಮಾತ್ರ ತಿಳಿದುಕೊಳ್ಳಿ, you will understand what I'm trying to say. ನಾನು ಹೇಳಲು ಬಯಸುತ್ತಿರುವುದೇನೆಂದು ಗ್ರಹಿಸಿ. Jesus told them very clearly, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, you have to wait
Do not depart from Jerusalem. ಜೆರುಸಲೇಮ್ ಬಿಟ್ಟು ಹೋಗಬೇಡಿ, ಕಾಯುತ್ತೀರಿ. Wait for the promise of the Holy Spirit in Jerusalem. ದೇವರ ವಾಗ್ದಾನವಾಗಿರುವ ಪವಿತ್ರ ಆತ್ಮರಿಗಾಗಿ ಜೆರುಸಲೇಮಿನಲ್ಲಿ And ಕಾಯುತ್ತೀರಿ. it is the Bible says, ಅದಾಗಿದೆ ಬೈಬಲ್ ಹೇಳುತ್ತಿರುವುದು. you shall receive the power of the Holy Spirit. ನೀನು ಪವಿತ್ರ ಆತ್ಮರ ಶಕ್ತಿಯಿಂದ ತುಂಬಲ್ಪಡುತ್ತಿ. Then you will be my witness. ನಂತರ ನೀನು ಸಾಕ್ಷಿಯಾಗುತ್ತಿ. Hallelujah. ಹಲ್ಲೆಲೂಯಾ. Challenges are there. ಅಲ್ಲಿ ಚಾಲೆಂಜಸ್ಗಳಿದೆ. Your life is in danger. ನಿನ್ನ ಜೀವನ You have ಅಪಾಯಕರವಾಗಿರಬಹುದು. to face so many things. ಅನೇಕ ಕಾರ್ಯಗಳನ್ನು ಎದುರಿಸುತ್ತಿರಬಹುದು ನೀನು. Many are against you. ಅನೇಕರು ನಿನಗೆ ವಿರುದ್ಧವಾಗಿರಬಹುದು. Many oh, somebody hold on the sister. ಆ ಸಹೋದರನು ಯಾರಾದ್ರೂ ಹಿಡೀರಿ. Her life only I am reading. ಅವಳ ಜೀವನವಾಗಿದೆ ನಾನು ಈಗ ಓದಿದ್ದು. Her life only I am reading. ಅವಳ ಜೀವನವಾಗಿದೆ ಈಗ ಓದಿದ್ದು. Her life only I am reading. ಅವಳ ಜೀವನವಾಗಿದೆ ಈಗ ಓದಿದ್ದು. You know what the Holy Spirit says? ಪವಿತ್ರಾತ್ಮರು ಹೇಳುತ್ತಿರುವುದೇನೆಂದರೆ, They asked Jesus, ಯೇಸುವಿನಲ್ಲಿ ಕೇಳಿದರು, what are we going to do? ಏನಾಗಿದೆ ಮಾಡುವುದು, What we should do? ನಾನೇನ್ ಮಾಡ್ಲಿ? Jesus told them, ಯೇಸು ಹೇಳಿದರು, I have answer for every question. ನಿನ್ನ ಎಲ್ಲ ಪ್ರಶ್ನೆಗೆ ನಾನೇ ಉತ್ತರ. You wait Jerusalem. ಯೆರೂಸಲೇಮಿನಲ್ಲಿ ಕಾಯುತ್ತೀರು. Unless and until you receive the power of the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡದೆ ಹೋಗಬೇಡ. Do not depart from Jerusalem. ಯೆರೂಸಲೇಮ್ ಬಿಟ್ಟು ಹೋಗಬೇಡ. When you shall receive the power of the Holy Spirit, ಯಾವಾಗ ಪವಿತ್ರಾತ್ಮರಿಂದ ತುಂಬಲ್ಪಡ್ತೀಯೋ, you will be my witness. ನೀನು ನನಗೆ ಸಾಕ್ಷಿಯಾಗುತ್ತಿ. Somebody hold on that brother. ಆ ಸಹೋದರನನ್ನು ಯಾರಾದ್ರೂ Somebody ಹಿಡೀರಿ. hold on that brother. ಆ ಸಹೋದರನನ್ನು ಯಾರಾದ್ರೂ ಹಿಡೀರಿ. Somebody hold on that brother. ಆ ಸಹೋದರನನ್ನು ಯಾರಾದ್ರೂ ಹಿಡೀರಿ. His life is changing. ಅವನ ಜೀವನ His ಬದಲಾಗುತ್ತಿದೆ. life is changing. ಅವನ ಜೀವನ I can ಬದಲಾಗುತ್ತಿದೆ. see Holy Spirit is entering your house now. ನಾನು ನೋಡ್ತಾ ಇದ್ದೇನೆ, ಪರಿಶುದ್ಧಾತ್ಮ ನಿನ್ನ ಮನೆಗೆ No ಪ್ರವೇಶಿಸುತ್ತಿರುವುದು. matter I called you by name or not, ನನಗೆ ಗೊತ್ತಿಲ್ಲ ನಿನ್ನ ಹೆಸರು ಹಿಡಿದು ಕರೆದಿದ್ದೇನೋ ಇಲ್ವಾ ಎನ್ನುವುದು. Holy Spirit is touching you. ಪವಿತ್ರಾತ್ಮರು ನಿನ್ನನ್ನು You are ಮುಟ್ಟಿದ್ದಾರೆ. not here by accident. ನೀನು ಅಪಘಾತಕ್ಕೆ ಒಳಗಾಗುವುದಿಲ್ಲ ಇನ್ನು. You are not here by chance. ನೀನು ಬೈ ಚಾನ್ಸ್ ಅಂತ By ಕೇಳಿಸಿಕೊಳ್ಳುವುದಿಲ್ಲ. choice only you are here. ಆಯ್ದುಕೊಳ್ಳುವಿಕೆ ಮಾತ್ರ ನೀನು ಕೇಳಿ. Jesus says, ಯೇಸು ಹೇಳುತ್ತಿದ್ದಾರೆ, my son, ನನ್ನ ಮಗನೇ, this is your appointed time by God. ಇದು ದೇವರು ನಿನ್ನನ್ನು ಆಯ್ದುಕೊಂಡ ಸಮಯ. The t-shirt one, the one who was wearing t-shirt, ನೋಡಿ, ಟಿ wine ಶರ್ಟ್, red t-shirt guy. ಆ ಟಿ ಶರ್ಟ್ Let me see your ಹಾಕಿರುವ hand. Yes, you. Brother, lift your both hands. ನಿನ್ನ ಎರಡು ಕೈ ಮೇಲಕ್ಕೆತ್ತು. Receive the touch of the Holy Spirit. ಪರಿಶುದ್ಧಾತ್ಮರ Somebody ಸ್ಪರ್ಶನೆ hold on, ಪಡೆದುಕೋ. somebody hold on. ಯಾರಾದ್ರೂ ಅವ್ರನ್ನ ಹಿಡೀರಿ. He's got to be filled with the Holy Spirit. ಪವಿತ್ರಾತ್ಮರಿಂದ ಅವರು ತುಂಬಲ್ಪಡುತ್ತಿದ್ದಾರೆ. He's got to be filled with the power of the Lord. His life is changing. ಅವನ ಜೀವನ ಬದಲಾಗುತ್ತಿದೆ. His life is changing. ಅವನ ಜೀವನ ಬದಲಾಗುತ್ತಿದೆ. Be filled with the power of the Holy Spirit. ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡು. Be filled with the power of the Holy Spirit. ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡು. Can I go and pray for that red one? Red shawl, red shawl. Enter. Enter into the light. Yes. Go fast. She is filled. She is filled with the power of the Holy Spirit. ಅವಳು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡುತ್ತಿದ್ದಾಳೆ. She is filled with the power of the Holy Spirit. ಅವಳು ಪವಿತ್ರಾತ್ಮರ ಶಕ್ತಿಯಿಂದ I ask the volunteers to lift her. ವಾಲಂಟಿಯರ್ಸ್ ಅವಳನ್ನು ಎತ್ತಿಕೊಂಡು ಬನ್ನಿ. Lift her. ಅವಳನ್ನು ಎತ್ತಿ ಹಿಡೀರಿ. Lift her now. ಅವಳನ್ನು ಎತ್ತಿ. Her healing is coming up. ಅವಳ ಸೌಖ್ಯ Bring her. If it is possible, then bring her. ಸಾಧ್ಯವಾದರೆ ಅವಳನ್ನು ಎತ್ತಿಕೊಂಡು ಈಚೆ Bring her ತನ್ನಿ. here. ಅವಳನ್ನು ಈಚೆ ತನ್ನಿ. Bring her here. ಈಚೆ ಅವಳನ್ನು ತನ್ನಿ. Bring her here. ತನ್ನಿ ಈಚೆ. 22 years of waiting for this healing. ಈ ಸೌಖ್ಯಕ್ಕಾಗಿ 22 ವರ್ಷ ಕಾಯುತ್ತಿದ್ದಳು. 22 years of waiting. 22 ವರ್ಷ ಕಾಯುತ್ತಿದ್ದಳು. Oh, la kabatala ya talamati. You waited for 22 years for this healing? ಈ ಸೌಖ್ಯಕ್ಕಾಗಿ 22 ವರ್ಷದಿಂದ ಕಾಯುತ್ತಿದ್ದೀಯಾ? Yes. Luturu Kabaru Vanavate Soturu Laudari Kabarotu. Oh! Be filled with the power of the Holy Spirit. ಪವಿತ್ರಾತ್ಮರಿಂದ Be ತುಂಬಲ್ಪಡು. filled with the power of the Holy Spirit. ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡು. Be filled with the power of the Holy Spirit. ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಡು. Sabanalo Shigalari Sabanalo Shigalari
Sakanalu Kovaru Sakanami Sakanalu Kovari Sakana Sakanalu Kovari Sakana. You pray now. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Anointing of the Lord is coming on you. ದೇವರ ಅಭಿಷೇಕ ನಿನ್ನ ಮೇಲೆ ಬರುತ್ತಿದೆ. Pray for her, pray for her, pray for her. ಅವಳಿಗಾಗಿ Her healing is coming. ಅವಳ ಸೌಖ್ಯವು ಈಗ ಬಂದಿದೆ. She is receiving something. ಅವಳು ಏನೋ She is ಪಡೆಯುತ್ತಿದ್ದಾಳೆ. receiving something. ಅವಳು ಏನೋ ಪಡೆಯುತ್ತಿದ್ದಾಳೆ. Her life is changing. ಅವಳ ಜೀವನ ಬದಲಾಗುತ್ತಿದೆ. ಪ್ರಾರ್ಥಿಸಿ, Pray, lay your ಪ್ರಾರ್ಥಿಸಿ. hand, lay your hand. ಅವಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ. Shakru Madhavi Sabanalu Kobari Sadharu Sabanaru Kobari Sararu Sabanaru Kobari Sadharu Sabanaru Kobari Sararu Sabanaru Kobari Sararu Sabanaru. Lord Jesus, she has so many uncertainties ಯೇಸುವೇ, in her life. ಪ್ರಶ್ನೆಗಳಿದೆ. ಅವಳ ಜೀವನವನ್ನು You move for her. You move for her. ಯೇಸುವೇ, You move for her. ಅವಳಿಗಾಗಿ Touch her. ಅವಳನ್ನು ಮುಟ್ಟಿ. Oh, she is filled. Sit here with her. Sit here with her. Pray for her. ಅವಳಿಗಾಗಿ ಪ್ರಾರ್ಥಿಸಿ. Sabanaru Kobari Shantari Sabanaru. Oh, she is filled with the power of the Holy Spirit. ಅವಳು ದೇವರ ಪವಿತ್ರಾತ್ಮರ ಶಕ್ತಿಯಿಂದ ತುಂಬುತ್ತಿದ್ದಾಳೆ. Lord, you touch her. ದೇವರು ದೇವರ Touch her. ಮಕ್ಕಳನ್ನು ಮುಟ್ಟಿ. ಯೇಸುವೇ, Satan in his belief. ಯೇಸುವೇ, Be filled with the Holy Spirit. ಪವಿತ್ರಾತ್ಮರಿಂದ ತುಂಬಲ್ಪಡಲಿ. Sabanaru Kobari Shakanaru Sabanaru Sentaru Sabanaru Komani Sentaru Sabanaru. ಇದೊಂದು ಅನೌನ್ಸ್ಮೆಂಟ್. KA19MC5013 KA19MC5013 ಈ ಗಾಡಿಯನ್ನು ದಯಮಾಡಿ ತೆಗೆಯಬೇಕು. ನಮ್ಮ ಊಟದ ಗಾಡಿ ಕೆಳಗೆ ಬರ್ಲಿಕ್ಕೆ ಆಗುದಿಲ್ಲ, ಅಡ್ಡ ಇದೆ. KA19Z6455. You know what Jesus says? ಯೇಸು ಸ್ವಾಮಿ ಹೇಳುತ್ತಿರುವುದೇನೆಂದರೆ, Now, I'm rejoicing in my spirit. You know the reason? ನನ್ನ ಆತ್ಮದಲ್ಲಿ ನಾನು ಆನಂದಿಸುತ್ತಿದ್ದೇನೆ. I'm ಕಾರಣವೇನು? rejoicing in my spirit. ನನ್ನ ಆತ್ಮದಲ್ಲಿ ನಾನು ಆನಂದಿಸುತ್ತಿದ್ದೇನೆ. I was literally seeing ನಾನು ಅಲ್ಲಿ ಪವಿತ್ರ ಗ್ರಂಥದ ಮೂಲಕ Jesus was walking there in the garden ಯೇಸು ಸ್ವಾಮಿನಲ್ಲಿ ಅಲ್ಲಿ ನಡೆಯುತ್ತಾ ಇದ್ರು. under the mango tree, ಆ ಮಾವಿನ ಮರದ ಅಡಿಯಲ್ಲಿ, under the coconut tree, ಆ ತೆಂಗಿನ ಮರದ ಅಡಿಯಲ್ಲಿ, and beside the fencing. ನೋಡಿ ಆ ಗೋಡೆಗಳ ಬದಿಯಲ್ಲಿ ಎಲ್ಲ Jesus was walking there. ಯೇಸು ಸ್ವಾಮಿ ಅಲ್ಲಿ ನಡೆಯುತ್ತಾ ಇದ್ರು. Come on, Divine Prayer Center ಡಿವೈನ್ ಪ್ರಾರ್ಥನಾ ಮಂದಿರಕ್ಕೆ ಬನ್ನಿ. became a station for God. ದೇವರ ಸ್ಥಳವಾಗಿದೆ ಇದು. Come on, give a wonderful clap. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. Divine Prayer Center ಡಿವೈನ್ ಪ್ರೇಯರ್ ಸೆಂಟರ್ became a station for the work of God. ದೇವರು ಪ್ರವರ್ತಿಸುವ ಸ್ಥಳವಾಗಿದೆ ಇದು. Sabanaru Chotu what? Chotu
Savanalu, Komadi, Kavanalu, Savanalu, Komadi, Savanalu, Savanali, Komadi, Savanalu, Savanalu, Komadi, Savanalu. Sabanale, Kabaru, Sentale, Zabanalu, Homani. You know, today afternoon, ಇಂದು ಮಧ್ಯಾಹ್ನದ ನಂತರ just after the Mass, ಬಲಿಪೂಜೆ ಮುಗಿದ ಕೂಡಲೇ I'm going to pray for you, everybody. ನಿಮ್ಮ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. We will be praying for special intentions in the afternoon. ಮಧ್ಯಾಹ್ನದ ನಂತರ ನಿಮ್ಮ ಎಲ್ಲ ಕೋರಿಕೆಗಾಗಿ ಆಗಿದೆ So ಪ್ರಾರ್ಥನೆ. prepare yourself for the afternoon session. ಮಧ್ಯಾಹ್ನದ ಸೆಕ್ಷನಿಗಾಗಿ ನಿಮ್ಮನ್ನು ನೀವು Now ಸಿದ್ಧಗೊಳಿಸಿ. is the time for an offering. ಈಗ ಕಾಣಿಕೆ ಅರ್ಪಣೆಯ ಸಮಯ. This offering should meet all the expenses of this meeting. ನೋಡಿ, ಈ ಧ್ಯಾನ ಕೂಟದ ಎಲ್ಲ ಖರ್ಚಿಗಾಗಿರುವ ಕಾಣಿಕೆಯಾಗಿದೆ Those ಇದು. who are watching me online, ಆನ್ಲೈನ್ ನಲ್ಲಿ ಇದನ್ನು ವಾಚ್ ಮಾಡುವವರೇ, maybe you can call Father's number, Father Joseph Vaniyathara's number, ಫಾದರ್ ಜೋಸಫ್ ಪಾಣ್ಯಂತರ ನಂಬರಿಗೆ ನೀವು ಕಾಲ್ and ಮಾಡಿ send your offering. ನಂತರ ನಿಮ್ಮ ಕಾಣಿಕೆಯನ್ನು ಗುರುಗಳಿಗೆ I ಕಳುಹಿಸಿ. am sure you are benefited. ನನಗೆ ಗೊತ್ತು ನಿಮಗೆ ಅದರಿಂದ ಬರುವ I am ಲಾಭವೇನೆಂದು. sure that you are benefited. ಅದರ ಪ್ರಯೋಜನ ನಿಮಗೆ ಖಂಡಿತ ಸಿಗುತ್ತದೆ. Now I'm asking, ನಾನು ಕೇಳುತ್ತಿದ್ದೇನೆ, take one seed in your hand. ನಿನ್ನ ಒಂದು ಬೀಜ ಕೈಯಲ್ಲಿ ಹಿಡಿದುಕೋ. The best seed you can give. ಒಳ್ಳೆಯ ಬೀಜ ನೀನು ಕೊಡು. I'm going to pray. ನಾನೀಗ ಪ್ರಾರ್ಥಿಸುತ್ತೇನೆ. Father, bless every cheerful giver. ದೇವರೇ, ನಗುತ್ತಾ ಕೊಡುವ ಎಲ್ಲರನ್ನು ಆಶೀರ್ವದಿಸಿರಿ. Multiply. ಅದನ್ನು ಹೆಚ್ಚಿಸಿರಿ. Multiply. ಹೆಚ್ಚಿಸಿರಿ. Let it be a blessing. ಅವರು ಒಂದು In the ಆಶೀರ್ವಾದವಾಗಲಿ. mighty name of Jesus. ಯೇಸುವಿನ ಶಕ್ತಿಯುತವಾದ Bless ನಾಮದಲ್ಲಿ every cheerful giver. ನಗು ನಗುತ್ತಾ ಕೊಡುವ ಎಲ್ಲರನ್ನು Bless ಆಶೀರ್ವದಿಸಿರಿ. every cheerful giver. ನಗುತ್ತಾ ಕೊಡುವ ಎಲ್ಲರನ್ನು In ಆಶೀರ್ವದಿಸಿರಿ. Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Hallelujah. ಹಲ್ಲೆಲೂಯಾ. Most of us we will spend our most money for sari, churidar, watch, mobile, and anything and everything. ನೋಡಿ, ನಮ್ಮಲ್ಲಿರುವ ಹೆಚ್ಚಿನ ಹಣವನ್ನು ನಮ್ಮ ಸೀರೆಗಾಗಿ, ಚೂಡಿದಾರಿಗಾಗಿ, ವಾಚ್, ನಮ್ಮ ಎಲ್ಲ ಅಗತ್ಯಕ್ಕಾಗಿ ನಾವು ಖರ್ಚು ಮಾಡುತ್ತೇವೆ. But when offering comes, ಆದರೆ ನಾವು ಕಾಣಿಕೆ ಅರ್ಪಿಸುವಾಗ you will search the least. ಹುಡುಕ್ತಾ ಇದ್ದೇವೆ, Where is the 10 rupee? ಎಲ್ಲಿ ಆಗಿದೆ 10 ರೂಪಾಯಿ Oh, I ಇರುವುದು. missed it on the way when beggar was asking. I was giving him. ಅಯ್ಯೋ, ನಾನು ಬಂದಾಗ ಒಬ್ಬ ಭಿಕ್ಷುಕ ಕೇಳಿದ 10 ರೂಪಾಯಿ ಅವನಿಗೆ ಕೊಟ್ಬಿಟ್ಟೆ. Oh, what to do? ಓ, ಇನ್ನೇನ್ ಮಾಡ್ಲಿ. Now it is 100 only. ಈಗ 100 ರೂಪಾಯಿ ಆಗಿದೆ ಇರುವುದು. Hallelujah. ಹಲ್ಲೆಲೂಯಾ. When you go for textile, when you go textile, ನೀವು ಬಟ್ಟೆ ಅಂಗಡಿಗೆ ಹೋದ್ರಿ, you won't think, where is the 10 rupee? ನೀವು ಎಂದಿಗೂ 10 ರೂಪಾಯಿ ಎಲ್ಲಿದೆ ಅಂತ When you ಹುಡುಕುವುದಿಲ್ಲ. are spending the kingdom of God, ನೀವು ದೇವರಿಗೋಸ್ಕರ ಖರ್ಚು ಮಾಡಿದ್ರಿ, this is very important. ಅದು ಅತಿ ಮುಖ್ಯ. Start sowing the seed and start harvesting, ನೋಡಿ, reaping the best. ಬೀಜವನ್ನು ನೀನು ಬಿತ್ತಲು ಪ್ರಾರಂಭಿಸಿದರೆ ಒಳ್ಳೆಯದನ್ನು ನೀನು ಕೊಯ್ಯುತ್ತಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Arey Baba, there is no reaping without sowing. ನೋಡಿ, ಬಿತ್ತದೆ ನಿನಗೆ ಕೊಯ್ಲಿಲ್ಲ. Hallelujah. ಹಲ್ಲೆಲೂಯಾ. We are not sowing, then where are we going to reap? ನೋಡಿ, ನಾವು ಬಿತ್ತದಿದ್ರೆ ಎಲ್ಲಿ ನಾವು ಕೊಯ್ಯುವುದು? Sowing and reaping is the principle of the Bible from Galatians chapter 6. ಗಲಾತಿಯ 6ರಲ್ಲಿ ಹೇಳುತ್ತಿರುವುದು ಬಿತ್ತು ನಂತರ ಕೊಯ್ಯು ಎಂದಾಗಿದೆ. Hallelujah. ಹಲ್ಲೆಲೂಯಾ. Every seed be multiplied. ಎಲ್ಲ ನೀನು ಕೊಡು ಎಲ್ಲ ಬೀಜಗಳು ಹೆಚ್ಚಾಗುತ್ತದೆ. Zamanare Komaru Santali Zamanare Komaru. ನಾಳೆ പോവാണോ? ಚಿಕ್ಕಮಂಗಳೂರಿಗೆ ನಾವು ಬರುವುದು ಬೇಡವಾ? ನಾಳೆ ಇವತ್ತು ಹೋಗ್ತೀಯಾ, ಇಲ್ಲೇ ಇರ್ತೀಯಾ? നാളെ ചിക്കമംഗളൂർ മീറ്റിംഗ് ഉണ്ട്, നിങ്ങൾ വരുന്നെങ്കിൽ വാ. ನಾಳೆ ಚಿಕ್ಕಮಂಗಳೂರಿನಲ್ಲಿ ಧ್ಯಾನ ಇದೆ, ಬರುವುದಾದ್ರೆ ಬನ್ನಿ. ഉണ്ടോ? ആ ഫ്ലയർ കൊടുത്തിട്ടുണ്ടോ? I don't know. Is there flyer? Seminaro Kovali Vantali.
Father Joseph Vaniyatara, and we all together going for the ministry tomorrow. ನಾಳೆ ಫಾದರ್ ಜೋಸಫ್ ವಾಣಿಯಂತ್ರ ಬರ್ತಾರೆ, ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೇವೆ ಮಂಗಳೂರಿಗೆ. Pray for it. ಅದಕ್ಕಾಗಿ ಪ್ರಾರ್ಥನೆ ಮಾಡಿ. Pray for it. ಪ್ರಾರ್ಥನೆ ಮಾಡಿ ಅದಕ್ಕಾಗಿ. It's going to be powerful. ದೇವರು ಶಕ್ತಿ. I don't know how to read in Kannada. Can you read? Can you read? Oh, is there? Where is the location? Where is the location? ഇവനെ കൊണ്ട് വായിപ്പിക്കാം. എവിടെയാണ്? നിനക്ക് കന്നഡ വായിക്കാൻ അറിയാം? അല്ലല്ല, സ്ഥലം ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಏದು ಪಳ್ಳಿ? ಯಾವ ಚರ್ಚು? ನಿತ್ಯಾಧಾರ ಮಾತೆ ದೇವಾಲಯ ಕೊಪ್ಪ. ನಿತ್ಯಾಧಾರ ಮಾತೆ ದೇವಾಲಯ ಕೊಪ್ಪ. ನಿತ್ಯಾಧಾರ ಸಮಯ ಬೆಳಿಗ್ಗೆ 9ರಿಂದ ಸಂಜೆ 5. ಬೆಳಗ್ಗೆ 9ಕ್ಕೆ ಬೆಳಗ್ಗೆ 9 ಸಂಜೆ 5. Samanale Kore. When you go home also, this will follow you. This is your deliverance. ಇದು ನಿನ್ನ ಬಿಡುಗಡೆಯ ದಿನ. Sing this. ಇದನ್ನು ಹಾಡು. If you ask me, sing the same thing in the afternoon, I cannot. ಮಧ್ಯಾಹ್ನ ನಂತರ ಇದನ್ನೇ ಹಾಡಿ ಅಂತ ಕೇಳಿದ್ರೆ ನನಗೆ This is Holy Spirit given. ಇದು ಪರಿಶುದ್ಧಾತ್ಮರ ಕೊಟ್ಟಿರುವುದು. I am not a singer. ನಾನೊಬ್ಬ ಗಾಯಕನಲ್ಲ. He is always laughing at me when I am singing. ನಾನು ಹಾಡುವಾಗ ಅವರು ತುಂಬಾ ನನ್ನನ್ನು But still I am singing. You know why? ನಾನು ಇನ್ನೂ ಹಾಡುತ್ತಿದ್ದೇನೆ, ಏಕೆಂದರೆ It is given by the Holy Spirit. ಅದು ಪವಿತ್ರಾತ್ಮರ ಕೊಟ್ಟಿರುವುದು. Sabanalu Kore Zantali. Sabanalu Kore Zantali. KA 19-389 KA 19-389 94 3894. ಈ ಗಾಡಿಯನ್ನು ದಯಮಾಡಿ ತೆಗೀರಿ. ನಮ್ಮ ಊಟದ ಎಲ್ಲ ಗಾಡಿಗಳು ಬ್ಲಾಕ್ ಆಗಿವೆ. ಪ್ಲೀಸ್ KA 19 MC 5013 KA 19 Z 6455 ಎಲ್ಲ ಗಾಡಿಗಳನ್ನು ದಯಮಾಡಿ ತಗೊಳ್ಳಿ. ಈ ಊಟಕ್ಕೆ ಯಾರು ಹೇಳ್ಬೇಡಿ, ಯಾಕಂದರೆ ಅದು ಗಾಡಿ ನಮ್ಮದು ಬ್ಲಾಕ್ ಆಗಿದೆ, ಊಟ ಬರ್ತಾ ಇದೆ ಅಷ್ಟೇ. ಒಂದು 5 ನಿಮಿಷ ಕೂತ್ಕೊಳ್ಳಿ, ಅಷ್ಟರವರೆಗೆ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆಪಡಿಸೋಣ. ಯಾರು ಊಟಕ್ಕೆ ಹೋಗೋದು ಬೇಡ, ಹೇಳುವುದು ಬೇಡ, ದಯಮಾಡಿ. ನೋಡಿ, ಅಲ್ಲಿ ಹೊರಗೆ ಕೂತ್ಕೊಂಡವರು ಎಲ್ಲರೂ ದಯಮಾಡಿ ಎದ್ದು ಹೋಗಬೇಡಿ. ನಿಮಗೆ ವಾಲಂಟಿಯರ್ಸ್ ಕಳಿಸುವ ತನಕ ಹೋಗಬೇಡಿ ದಯಮಾಡಿ. ಎಲ್ಲರಿಗೆ ಇವತ್ತು ಊಟ ಉಂಟು, ನಿನ್ನೆ ಹಾಗೆ ಅಲ್ಲ, ಇವತ್ತು ತುಂಬ ಊಟ ಜಾಸ್ತಿ ಬಂದಿದೆ, ನಿಮಗೆಲ್ಲರಿಗೂ ಊಟ ಸಿಗುತ್ತದೆ. ದಯಮಾಡಿ ಒಂದು 15 ನಿಮಿಷ ಆಚೆ ಈಚೆ ಆಗ್ಬೋದಷ್ಟೇ. ದಯಮಾಡಿ ನೀವು ನಮ್ಮೊಟ್ಟಿಗೆ ಸಹಕರಿಸಬೇಕು. ಇವತ್ತು ಎದ್ದು ಒಳಿದ್ರೆ, ಯಾಕೆಂದರೆ ನಿನ್ನೆಗಿಂತ ಜಾಸ್ತಿ ಜನ ಇದ್ದಾರೆ. ಅದಕ್ಕಾಗಿ ದಯಮಾಡಿ ಕೆಳಗೆ ಇದ್ದವರು ಎಲ್ಲರೂ, ಹಿಂದೆ ಇದ್ದವರು ಹಾಗೂ ಕೆಳಗೆ ಇದ್ದವರು ಎಲ್ಲರೂ ದಯಮಾಡಿ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ವಾಲಂಟಿಯರ್ಸ್ ನಿಮಗೆ ಕಳಿಸ್ತಾರೆ, ಹಾಗೆ ನೀವು ಎದ್ದು ಹೋದರೆ ಸಾಕು, ರಶ್ ಮಾಡಬೇಡಿ ದಯಮಾಡಿ. ಊಟಕ್ಕೆ ನಾವು ಸೆಟ್ ಮಾಡಲಿಲ್ಲ, ಒಂದು 5 ನಿಮಿಷ ಸಮಯ ಇದೆ ನಿಮಗೆ ಬಿಡಲಿಕ್ಕೆ. ನಾನು ಅನೌನ್ಸ್ಮೆಂಟ್ ಆದ ಮೇಲೆ ಮಾತ್ರ ನೀವು ಊಟಕ್ಕೆ ಹೋಗುವುದು. ದಯಮಾಡಿ ಅಷ್ಟರವರೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಚಪ್ಪಾಳೆ ತಟ್ಟಿದ್ದ ಎಲ್ಲ
ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರು, ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಮನುಷ್ಯನ ಬಿಡಿಸಲು ಪರಲೋಕ ತೆರೆಯಲಿ, ಶಿಲುಬೆಯ ಹೊತ್ತಾರೆಯ ಪಾಪವ ನೀಗಿಸಲು, ಶಾಪವ ನೀಗಿಸಲು ಈ ಲೋಕ ಬಂದಾರೆಯ. ಮನುಷ್ಯನನ್ನು ಬಿಡಿಸಲು ಪರಲೋಕ ತೆರೆಯಲಿ, ಶಿಲುಬೆಯ ಹೊತ್ತಾರೆಯ. ಸಂತೋಷ ಸಂತೋಷ ತಂದನಯ್ಯ. ನನ್ನ ಎಲ್ಲರೂ ಹೃದಯವ ಆಸ್ತಿಯ ಕೇಳಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದರೆಯ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದರೆಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದರೆಯ. ನಹು ನಹು ಹೋಗಲ ನನ್ನ ಹುಡುಗಿ ಬಂದಾರೆಯ. ನಹು ನಹು ಹೋಗಲ ನನ್ನ ಹುಡುಗಿ ಬಂದಾರೆಯ. ನನ್ನ ಕೆಳಗಿನವರು ಯಾರು ಆಕ್ಷನ್ ಮಾಡುವುದಿಲ್ಲ. ಊಟ ಯಾವಾಗ ಬರ್ತದೆ ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಆಕ್ಷನ್ ಸರಿಯಾಗಿ ಮಾಡಿ, ಸ್ವಲ್ಪ ಜೀರ್ಣ ಆಗಲಿ, ಮತ್ತೆ ಊಟ ಮಾಡೋಣ. ಎಲ್ಲರೂ ಕೆಳಗಿದ್ದವರು ಎಲ್ಲರೂ ಆಕ್ಷನ್ ಮಾಡ್ತಾ ಸ್ತುತಿ ಮಾಡೋಣ. ಯೇಸು ನನ್ನ ಕೈ ಬಿಡಲಾರ. ಸ್ನೇಹಿತರು ಮರೆತರು, ಸಂಬಂಧಿಕರು ತೊರೆದರು, ಯೇಸು ನನ್ನ ಕೈ ಬಿಡಲಾರ. ತಾಯಿಯನ್ನ ಮರೆತರು, ತಂದೆಯನ್ನ ಮರೆತರು, ಯೇಸು ನನ್ನ ಕೈ ಬಿಡಲಾರ. ಸ್ನೇಹಿತರು ಮರೆತರು, ಸಂಬಂಧಿಕರು ತೊರೆದರು, ಯೇಸು ನನ್ನ ಕೈ ಬಿಡಲಾರ. ನನ್ನ ಹೆಸರು ನನ್ನ ಹಿಡಿಸುವನು, ನನ್ನ ಹೆಸರು ನನ್ನ ಕೈ ಹಿಡಿದು ನಡೆಸುವನು.
ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರೆಯ ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಹೊತ್ತಾರೆಯ ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರೆಯ ಕಣ್ಣೀರ ಸಂತೋಷ ಕಣ್ಣೀರ ಸಂತೋಷ Hallelujah, hallelujah. Praise the Lord. ನೀವು ಊಟ ಮಾಡೋದಿಲ್ವಾ? ಹೋಗಿ ಬೇಗ. Praise the Lord. ಇಲ್ಲಿಯವರು ಮಾತ್ರ ದಯಮಾಡಿ ಕೂತ್ಕೊಳ್ಳೋಣ. ಇಲ್ಲಿ ಮುಂದಿನ ಕೌಂಟರ್ನಲ್ಲಿ ಇಲ್ಲಿಂದ ಮೇಲೆ ಹೋಗಿ ವಾಲಂಟಿಯರ್ಸ್ ಕಳಿಸಿ ಅವರಿಗೆ. ಆಚೆಯಿಂದ ಯಾರು ಕೆಳಗೆ ಹೋಗೋರು ಆಚೆಯಿಂದ ಹೋಗಬೇಡಿ, ಹಿಂದಿನಿಂದ ಹೋಗಬೇಕು.